ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಲೆವೆಲ್ 3 ಡಿವೋಷನಲ್ ಸ್ಟಡಿ ಕೋರ್ಸ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣದ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕಾ ಸ್ವಾಮಿನಿತೆ ನಾಮಿನೇ. ನಮಃ ಆಚಾರ್ಯಪಾದಾಯ ನಿತಾಯ ಕೃಪಾಪ್ರದಾಯಿನೇ ಗೌರಕಥಾದಾಮದಯ ನಗರಗ್ರಾಮ ತಾರಿಣಿ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. इस्कॉन श्री श्री राधा गोविंद की जय. श्री श्री गौर निताय की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः. अनंत कोटि वैष्णव वृंद की जय. श्रील प्रभुपाद की जय. श्रील गुरुदेव की जय. हरे कृष्ण. ಲೆವೆಲ್ 3 ಶ್ರೀ ಈಶೋಪನಿಷತ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಸೊ ಇವತ್ತು ಕೊನೆಯ ತರಗತಿ ನಮ್ಮ ಈ ಶ್ರೀ ಈಶೋಪನಿಷತ್ತು ಮತ್ತೆ ಜೊತೆಗೆ ಲೆವೆಲ್ 3 ಇದ್ದು. ಇವತ್ತಿನ ತರಗತಿಯಂದು ನಾವು ಈ ಹಿಂದೆ ಆದಂತಹ ಎಲ್ಲ ಮಂತ್ರಗಳ ಅಂದ್ರೆ ಶ್ರೀ ಈಶೋಪನಿಷತ್ತಿನ 1 ರಿಂದ 18ನೇ ಮಂತ್ರಗಳ ಸಾರಾಂಶವನ್ನು ನಾವು ತಿಳಿದುಕೊಳ್ಳಿಕ್ಕಿದ್ದೇವೆ. ಮತ್ತೆ ಇದು ನಿಮ್ಮ ಒಂದು ಪರೀಕ್ಷೆಗೆ ಇರುವಂತಹ ಒಂದು ಅವಲೋಕನ ಅಥವಾ
ಇದೊಂದು ಕೇವಲ ಸಾರಾಂಶ ಆಗಿರೋದ್ರಿಂದ ನೀವು ಪೂರ್ಣವಾದಂತಹ ಪುಸ್ತಕವನ್ನು ಕೂಡ ಮತ್ತೆ ಓದಬೇಕಾಗಬಹುದು. ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಮುಖ್ಯವಾಗಿರುವಂತಹ ಅಂಶಗಳನ್ನ ನಾನು ನಿಮ್ಗೆ ತಿಳಿಸ್ತೇನೆ. ಸೊ ಕೇವಲ ಇಲ್ಲಿದಷ್ಟೇ ಬೀಳುತ್ತೆ ಅಂತ ಇಲ್ಲ ಪರೀಕ್ಷೆಗೆ. ಸೊ ದಯವಿಟ್ಟು ಚಿಕ್ಕ ಪುಸ್ತಕ ಆಗಿರೋದ್ರಿಂದ ನಿಮ್ಮ ಗ್ರೂಪ್ ಸ್ಟಡಿಯಲ್ಲಿ ಪರೀಕ್ಷೆಗೆ ಮುನ್ನ ಇದನ್ನ ನೀವು ಚರ್ಚೆಯನ್ನ ಮಾಡ್ಕೊಳ್ಳಿ. ಮತ್ತೆ ಈ ಪರೀಕ್ಷೆ ಇದರ ವಿಷಯದ ಕುರಿತಾಗಿ ಏನೆಲ್ಲ ಪ್ರಶ್ನೆಗಳಿದೆಯೋ ಅದು ಕೊನೆಗೆ ನಾವು ಮತ್ತೆ ಚರ್ಚೆಯನ್ನ ಮಾಡೋಣ. ನಿಮ್ಮ ಏನೆಲ್ಲ ಪ್ರಶ್ನೆಗಳಿದೆಯೋ ಅದಕ್ಕೆ ಉತ್ತರವನ್ನ ನಾನು ಆಮೇಲೆ ಕೊಡ್ತೇನೆ. ಸೊ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿಯ ಒಂದು ಅವಲೋಕನ 1 ರಿಂದ 18ನೇ ಮಂತ್ರಗಳನ್ನ ತಿಳ್ಕೊಳ್ತೇವೆ. ಅದಕ್ಕಿಂತ ಮುಂಚೆ ನಮ್ಗೆ ಬರುವಂತದ್ದು ಈ ಪೀಠಿಕೆ ಅನ್ನುವಂಥದ್ದು, ಇಂಟ್ರೊಡಕ್ಷನ್ ಆಫ್ ಶ್ರೀ ಈಶೋಪನಿಷತ್ ಅಥವಾ ಈಶೋಪನಿಷತ್. ಈ ಪೀಠಿಕೆಯಲ್ಲಿ ಏನೆಲ್ಲ ವಿಷಯಗಳನ್ನ ನಮ್ಮ ಶ್ರೀಲ ಪ್ರಭುಪಾದವರು ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಆಮೇಲೆ ಶಾಂತಿ ಮಂತ್ರವನ್ನ ನಾವು ತಿಳ್ಕೊಳ್ತೇವೆ. ಆ ಶಾಂತಿ ಮಂತ್ರ ಅನ್ನುವಂಥದ್ದು ಅದೊಂದು ಪ್ರಾರ್ಥನೆ. ಸೊ ಈ ಯಾವ ಪ್ರಾರ್ಥನೆಯಲ್ಲಿ ಏನಿದೆ ಭಗವಂತನ ಕುರಿತಾಗಿ ಅನ್ನೋದನ್ನ, ಮತ್ತೆ ಜೊತೆಗೆ ಮಂತ್ರ 1ರಲ್ಲಿ ಈಶಾವಾಸ್ಯದ ತತ್ವಗಳನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ 2 ಮತ್ತೆ 3ನೇ ಒಂದು ಮಂತ್ರದಲ್ಲಿ ಏನನ್ನ ಅನುಸರಿಸಬೇಕು, ಅಂದ್ರೆ ಅನುಸರಿಸುವುದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು 2-3 ಶ್ಲೋಕದಲ್ಲಿ ನಾವು ತಿಳ್ಕೊಳ್ತೇವೆ. 4 ಮತ್ತೆ 5ನೇ ಶ್ಲೋಕದಲ್ಲಿ ಈಗ ಭಗವಂತನ ಒಂದು ಶಕ್ತಿಯ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ಸೊ ಹೇಗೆ ಅವನು ಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂತಹ ಭೌತಿಕ ದೇಹ ಹೊಂದಿದ್ದವರಿಗೆ, ಅಥವಾ ಭೌತಿಕ ಜಗತ್ತಿನಲ್ಲಿ ಯಾಕೆ ನಮ್ಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ. ಆಮೇಲೆ 6 ಮತ್ತೆ 7ನೇ ಮಂತ್ರದಲ್ಲಿ ನಾವು ಮಹಾಭಾಗವತನ ಒಂದು ದೃಷ್ಟಿಕೋನ ಹೇಗಿರುತ್ತೆ ಅನ್ನೋದನ್ನ ನಾವು ಈ ಹಿಂದಿನ ಶ್ಲೋಕಗಳ ಆಧಾರದ ಮೇಲೆ ತಿಳ್ಕೊಳ್ತೇವೆ. ಮಂತ್ರ 8ರಲ್ಲಿ ಭಗವಂತನ ಒಂದು ಆಧ್ಯಾತ್ಮಿಕ ರೂಪ, ಅದಕ್ಕೆ ಟ್ರಾನ್ಸ್ಡೆಂಟಲ್ ಫಾರ್ಮ್ ಅಂತ ಕರೀತೇವೆ. ಈ ಒಂದು ಅಲೌಕಿಕವಾದಂತಹ ಶರೀರ ಭಗವಂತನದ ನಾವು ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಮಂತ್ರ 9, 10, 11ರಲ್ಲಿ ನಾವು ವಿದ್ಯೆ ಮತ್ತೆ ಅವಿದ್ಯೆಯ ಪರಿಕಲ್ಪನೆಯನ್ನ ತಿಳ್ಕೊಳ್ತೀವಿ. ಮಂತ್ರ 12, 13, 14ರಲ್ಲಿ ಈ ಹೇಗೆ ಸುರರನ್ನ ಮತ್ತೆ ನಿರಾಕಾರವನ್ನ ಆರಾಧನೆ ಮಾಡೋದು, ಮತ್ತೆ ಭಗವಂತನ ಆರಾಧನೆ ಮಾಡೋದು, ಇವೆರಡುಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಮಂತ್ರ 15ರಲ್ಲಿ ಈ ಬ್ರಹ್ಮ ಜ್ಯೋತಿಯನ್ನ ಹೇಗೆ ಭಗವಂತನ ಮುಂದಿಂದ ನಮ್ಮನ್ನ ಅದನ್ನ ತೆಗಿ ಅಂತ ನಾವು ಹೇಳ್ತಾ ಇದ್ದೇವೆ. ಯಾಕೆ ಹೇಳ್ತಾ ಇದ್ದೇವೆ? ಭಗವಂತ ನಮ್ಮ ಮುಂದೆ ಇರುವಂತಹ ಒಂದು ಬ್ರಹ್ಮ ಜ್ಯೋತಿಯನ್ನ ತೆಗಿಲಿಕ್ಕೆ ನಾವು ಭಗವಂತನಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಆಮೇಲೆ 16ರಲ್ಲಿ ನಾವೊಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಮತ್ತೆ. ಸೊ ಭಕ್ತರ ಒಂದು ಅನುಕೂಲಕರವಾದಂತಹ ಭಕ್ತರಿಗೆ ಅನುಕೂಲಕರವಾದಂತಹ ಕೃಪೆಯನ್ನ ಒದಗಿಸ್ಲಿಕ್ಕೆ ನಾವಿಲ್ಲಿ ಪ್ರಾರ್ಥನೆಯನ್ನ ಕೇಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಬ್ರಹ್ಮ ಜ್ಯೋತಿಯನ್ನ ತೆಗೆಯೋದೇನೆ ಒಂದು ಭಗವಂತ ನಮಗೆ ಮಾಡ್ತಾ ಇರುವಂತಹ ಒಂದು ಕೃಪೆ. ಸೊ ಅದ್ರ ಕುರಿತಾಗಿ ನಾವು ಮತ್ತೆ ಅಲ್ಲಿ ಪ್ರಾರ್ಥನೆಯನ್ನ ತಿಳ್ಕೊಳ್ತೇವೆ. 17ರಲ್ಲಿ ಈ ಒಂದು ಮರಣದ ಸಮಯದಲ್ಲಿ ಹೇಗೆ ಸ್ವರೂಪವನ್ನ ಧ್ಯಾನಿಸುವುದು, ಹೇಗೆ ಭಗವಂತನದ್ದು ಈ ಒಂದು ಮುಕ್ತಿಯನ್ನ ಪಡಿಬೇಕು ಅಂತಂದ್ರೆ, ಸೊ ಅದರ ಕುರಿತಾಗಿ ನಾವು ತಿಳ್ಕೊಳ್ತೇವೆ. ಟು ಬ್ಲೆಸ್ ಫಾರ್ ಲಿಬರೇಷನ್ ಅಟ್ ದ ಟೈಮ್ ಆಫ್ ಡೆತ್ ಅಂತ ಕರೀತಾರೆ. ಮತ್ತೆ ಮಂತ್ರ 18ರಲ್ಲಿ ಇದು ಕೂಡ ಒಂದು ಪ್ರಾರ್ಥನೆ. ಯಾರಿಗೆ? ಟು ದ ಲಾರ್ಡ್ ಟು ರೆಕ್ಟಿಫೈ ಒನ್ ಸೆಲ್ಫ್ ಫ್ರಮ್ ವಿದಿನ್ ಹಿಸ್ ಹಾರ್ಟ್. ಅಂದ್ರೆ ಏನು ನನ್ನ ಏನೆಲ್ಲ ತಪ್ಪುಗಳು ಪಾಪಗಳಿದೆಯೋ ಆ ಪಾಪಗಳೆಲ್ಲವನ್ನ ತೊಳೆದು ನನ್ನಲ್ಲಿ ಪ್ರಗತಿಯನ್ನ ಉಂಟು ಮಾಡು, ಆ ಪ್ರಗತಿಗೆ ಯಾವುದೇ ಅಡ್ಡಿ ಆತಂಕ ಬರದೇ ಇರೋ ಹಾಗೆ ನೋಡ್ಕೋ ಅಂತ ಹೇಳಿ ಇಲ್ಲಿ ಒಬ್ಬ ಭಕ್ತ ಭಾಗವತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಸೊ ಇನ್ನ ನಾವು ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ಪೀಠಿಕೆಯಿಂದ ನೋಡೋಣ. ಈ ಶ್ರೀ ಉಪದೇಶಾಮೃತ ಅನ್ನುವಂತಹ ಗ್ರಂಥ ಶ್ರೀಮದ್ AC ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರು 1969 ಅಕ್ಟೋಬರ್ 6ರಂದು ಈ ಲಂಡನ್ ನಲ್ಲಿ ಕಾನ್ವೆ ಹಾಲ್ ನಲ್ಲಿ ಉಪನ್ಯಾಸ ನಡೆದಿತ್ತು. ಆ ಉಪನ್ಯಾಸನಲ್ಲಿ ಹೇಳಿರುವಂತದ್ದು ಇದನ್ನ ಶ್ರೀಲ ಪ್ರಭುಪಾದವರು ಅದನ್ನ ಗ್ರಂಥದ ರೂಪವಾಗಿ ವ್ಯಕ್ತಪಡಿಸಿರುವಂತದ್ದು.
ಈ ಒಂದು ಶ್ರೀ ಈಶೋಪನಿಷತ್ನಲ್ಲಿ ಯಾವುದರ ಕುರಿತಾಗಿ ಹೇಳಲಾಗಿದೆ ಅಂತಂದ್ರೆ ವೇದಗಳ ಉಪದೇಶಗಳ ಕುರಿತಾಗಿ ಹೇಳಲಾಗಿದೆ. ವೇದಗಳು ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರೆ. ವೇದಗಳು ಅಂತಂದ್ರೆ ಇಲ್ಲಿ ಒಂದು ಇದು ಜ್ಞಾನ. ವೇದ ಅಂದ್ರೆ ಜ್ಞಾನ. ಈಗ ನಾವು ಯಾವುದೇ ಎಲ್ಲ ಆಧ್ಯಾತ್ಮಿಕ ಒಂದು ಜಗತ್ತಿನಲ್ಲಿ ಏನೆಲ್ಲ ಒಪ್ತೀವೋ ಅದೆಲ್ಲವೂ ಕೂಡ ಜ್ಞಾನವೇ. ಯಾಕಂದ್ರೆ ವೇದಗಳ ಒಂದು ಉಪದೇಶಗಳೇನಿದೆಯೋ ಮೂಲಭೂತವಾಗಿ ಇರುವಂತದ್ದೇ ಜ್ಞಾನ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಜ್ಞಾನವನ್ನ ಎರಡು ತರನಾಗಿ ಕಾಣ್ತೇವೆ, ಭೌತಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳಿ. ಈ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಮುಂದೆ ನೋಡೋಣ. ಈ ಭೌತಿಕ ಜ್ಞಾನದಲ್ಲಿ ಇರುವಂತದ್ದೇನು? ಈ ಭೌತಿಕ ಜ್ಞಾನದಲ್ಲಿ ಎಲ್ಲರೂ ಕೂಡ ನಾವು ಬದ್ಧವಾಗಿದ್ದೇವೆ ಅಂತಂದ್ರೆ, ಈಗ ನಾನು ಈ ಕೋರ್ಸ್ ಮಾಡಿದ್ರೆ ನನಗೆ ಒಂದು ಜಾಬ್ ಸಿಗುವಂಥದ್ದು, ಈ ಕೋರ್ಸ್ ಮಾಡಿದ್ರೆ ನನಗೆ ಕೆಲಸ ಸಿಗುವಂಥದ್ದು, ಇದನ್ನ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ. ಸೊ ಈ ತರನಾದಂತಹ ಜೀವನಕ್ಕೆ ನಾವು ಬದ್ಧರಾಗ್ಬಿಟ್ಟಿದ್ದೇವೆ. ಹಾಗಾಗಿ ಈ ಒಂದು ಬದ್ಧ ಸ್ಥಿತಿಯಲ್ಲಿ ಇದ್ದಾಗ ನಾವು ನಮ್ಮ ಜ್ಞಾನ ಏನಾಗಿದೆ, ಕೆಲವೊಂದು ನ್ಯೂನ್ಯತೆಗಳನ್ನ ಇದು ಹೊಂದಿದೆ. ಸೊ ಆ ಜ್ಞಾನ ಅನೇಕ ದೋಷಗಳಿಂದ ಒಳಪಟ್ಟಿದೆ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಯಾವುದು ಅಂತಂದ್ರೆ, ಈ ಬದ್ಧಾತ್ಮ ಮತ್ತು ಮುಕ್ತಾತ್ಮನಿಗೆ ಇರುವಂತ ವ್ಯತ್ಯಾಸವನ್ನ ನಮ್ಗೆ ಇಲ್ಲಿ ಹೇಳಲಾಗುತ್ತೆ. ಬದ್ಧಾತ್ಮನಿಗೆ 4 ತರನಾದಂತಹ ದೋಷಗಳಿಗೆ ಅವನು ಒಳಪಡ್ತಾನೆ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಕೊಡ್ತೀನಿ. ಬದ್ಧಾತ್ಮ ಅನ್ನುವಂಥವನು 4 ಬಗೆಯ ದೋಷಗಳಿಂದ ಅವನು 4 ಬಗೆಯ ದೋಷ ಅವನ ಹತ್ರ ಇರುತ್ತೆ. ಆದ್ರೆ ಮುಕ್ತಾತ್ಮನಿಗೆ ಅಂತ ಯಾವುದೇ ದೋಷಗಳು ನಾವು ಅಲ್ಲಿ ಕಂಡು ಬರುವುದಿಲ್ಲ. ಇಲ್ಲಿ ಬದ್ಧಾತ್ಮನ ದೋಷಗಳಿಂದ ಯಾಕೆ ನಮ್ಗೆ ಈ ಜ್ಞಾನದ ಅರಿವು ನಮ್ಗೆ ಆಗ್ತಾ ಇಲ್ಲ ಅಂತಂದ್ರೆ, ಯಾಕಂದ್ರೆ ಈ 4 ದೋಷಗಳಲ್ಲಿ ಮೊದಲನೇ ದೋಷ ಏನು ಅಂದ್ರೆ, ಒಬ್ಬ ವ್ಯಕ್ತಿ ತಪ್ಪುಗಳನ್ನ ಮಾಡಿಯೇ ತೀರುತ್ತಾನೆ ಅನ್ನುವಂತಹ ಒಂದು ಛಲ ಅವನ ಹತ್ರ ಇರುತ್ತೆ. ಅಂದ್ರೆ ಕೆಲವೊಬ್ರು ಎಷ್ಟೊಂದು ಮಹಾತ್ಮರನ್ನ ನಾವು ನೋಡ್ತೇವೆ, ಎಷ್ಟೊಂದು ಗಣ್ಯ ಶ್ರೇಷ್ಠ ವ್ಯಕ್ತಿಗಳನ್ನ ನಾವು ನೋಡ್ತೇವೆ. ಅವರು ಕೂಡ ಅನೇಕ ತಪ್ಪುಗಳನ್ನ ಮಾಡ್ತಾರೆ. ಅಂದ್ರೆ ಯಾರು ಅವರಿಗೆ ಸಲಹೆ ಕೊಟ್ರು ಕೂಡ ಆ ಸಲಹೆಯನ್ನ ಅವರು ಸ್ವೀಕರಿಸೋದಿಲ್ಲ. ಕೊನೆಗೆ ಆ ತಪ್ಪು ನಡೆದೇ ಹೋಗುತ್ತೆ. ಆದ್ರೆ ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಇದಕ್ಕೇನಂತ ಕರೀತಾರೆ? ಭ್ರಮ ಅಂತ ಕರೀತಾರೆ ಸಂಸ್ಕೃತದ ಒಂದು ಶಬ್ದದಲ್ಲಿ. ಎರಡನೇದು ಒಂದು ದೋಷ ನೋಡಿದಾಗಕ್ಕೆ ಪ್ರಮಾದ ಅಂತ ಕರೀತೇವೆ, ಇಲ್ಯೂಷನ್, ಭ್ರಮೆ ಅಂತ ಹೇಳ್ತೇವೆ. ಅಂದ್ರೆ ನಾವು ಮಾಯೆಗೆ ಒಳಗಾಗುವಂಥದ್ದು. ಮಾಯೆ ಅಂದ್ರೆ ಏನು? ಯಾವುದು ಇರೋದಿಲ್ವೋ ಅದನ್ನ ಇದೆ ಅಂತ ಒಪ್ಪೋದೇ ಮಾಯೆ. ಇರೋದಿಲ್ಲ ಆದ್ರೆ ಅದನ್ನ ಇದೆ ಅಂತ ಒಪ್ಕೊಳ್ತಾ ಇದ್ದೇನೆ, ಅದೇ ಮಾಯೆ ಅಂತ ಕರೀತೇವೆ. ಅಂದ್ರೆ ಈಗ ಪ್ರತಿಯೊಬ್ರು ಕೂಡ ನಮ್ಮ ದೇಹ ಮತ್ತೆ ಆತ್ಮದ ನಡುವಿನ ವ್ಯತ್ಯಾಸವನ್ನ ನಾವೀಗ ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೇವೆ. ಆದ್ರೂ ಕೂಡ ನಾನು ನನ್ನ ದೇಹಕ್ಕೆ ಹೆಚ್ಚಿನ ಪೋಷಣೆಯನ್ನ ನಾನು ಕೊಡ್ತೀನಿ, ನನ್ನ ಆತ್ಮಕ್ಕಿಂತ ಹೆಚ್ಚಾಗಿ ದೇಹಕ್ಕೆ ಪೋಷಣೆಯನ್ನ ಕೊಡುವಂಥದ್ದು ಭ್ರಮೆ ಆಗಿರುವಂಥದ್ದು. ನಾನು ನನ್ನ ಆತ್ಮವನ್ನ ದೇಹದ ಮುಖಾಂತರ ಗುರುತಿಸಿಕೊಳ್ಳುವಂಥದ್ದು, ಇದು ಒಂದು ಭ್ರಮೆ. ಮತ್ತೆ ಕೆಲವೊಬ್ರಿಗೆ ಏನಾದ್ರು ಕೇಳಿದಾಗ ನಾವು ಕೆಲವೊಬ್ರು ಈಗೋಯಿಸ್ಟ್ ಪೀಪಲ್ ಅಂತ ಹೇಳ್ತೇವೆ. ನಾನು, ನನ್ನದು, ನನ್ನವರು, ನಮ್ಮದು. ಸೊ ಹೀಗೆ ನನ್ನದು ಅನ್ನುವಂಥದ್ದು ಏನು ಸೂಚಿಸುತ್ತೆ ಅಂತಂದ್ರೆ, ಅದು ದೇಹವನ್ನ ಗುರುತಿಸುತ್ತೆ, ಆತ್ಮವನ್ನ ಗುರುತಿಸೋದಿಲ್ಲ. ಅದಕ್ಕಾಗಿ ಇದಕ್ಕೆ ಭ್ರಮೆ ಅಂತ ಕರೆಯಲಾಗತ್ತೆ. ಆದ್ರೆ ನಿಜವಾಗಿ ನಾವು ದೇಹ ಅಲ್ಲ, ನಾವು ಆತ್ಮ. ಆಮೇಲೆ ಮೂರನೆಯದಾಗಿ ನಾವು ವಿಪ್ರಲಿಪ್ಸ ಅಂತ ಕರಿತೇವೆ. ಆ ವಿಪ್ರಲಿಪ್ಸ ಅಂತಂದ್ರೆ ಇದು ಒಂದು ಮೂರನೆಯ ಮೋಸ ಮಾಡುವಂತಹ ಪ್ರವೃತ್ತಿ. ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡುವಂತಹ ಪ್ರವೃತ್ತಿ ಇರುತ್ತೆ. ಯಾಕೆಂತಂದ್ರೆ ಒಬ್ಬ ದಡ್ಡವಾಗಿದ್ದಂತಹ ವ್ಯಕ್ತಿ ನಾನು ತುಂಬಾನೇ ಜಾಣ ಅಂತ ಹೇಳಿ ಅವನು ತಿಳಿಸ್ಕೊಳ್ತಾನೆ ಇತರರಿಗೆ. ಅವನ್ಗೆ ನಾವ್ ಏನಾದ್ರೂ ತಿಳಿಸಿ ಹೇಳಿದ್ರೆ ಅಂತ ಇಟ್ಕೊಳ್ಳಿ, ನೀನು ಮಾಯೆಯಲ್ಲಿ ಇದ್ದೀರಾ ಅದಕ್ಕಾಗಿ ಈ ತರ ತಿಳ್ಕೊಳ್ತಾ ಇದ್ದೀರಾ ಅಂತ ಹೇಳಿದಾಗ ಅವ್ರು ಏನ್ ಹೇಳ್ತಾರೆ, ಇದು ಹಾಗೆ ಇದು ಹೀಗೆ ಅಂತ ಒಂದು ಸಿದ್ಧಾಂತವನ್ನ ಅವರು ತಿಳಿಸುವಂಥದ್ದು. ಯಾಕೆಂದ್ರೆ ಅವ್ರಿಗೆ ತಮ್ಮ ಸ್ಥಾನವೇ ಗೊತ್ತಿಲ್ಲ. ಮತ್ತೆ ತಮ್ಮ ಸ್ಥಾನ ಗೊತ್ತಿಲ್ಲದೆ ಇರೋದ್ರಿಂದ ಅವನ ಒಂದು ಕಲ್ಪನೆ ಏನಿದೆಯೋ, ಅವನ ಒಂದು ಸಿದ್ಧಾಂತ ಏನಿದೆಯೋ ದೋಷಪೂರ್ಣವಾಗಿದ್ರೂ ಕೂಡ ಅವನು ಹಲವಾರು ಪುಸ್ತಕಗಳನ್ನ ಬರೀತಾನೆ. ಮತ್ತೆ ಬರೆದು ಅದನ್ನ ಇತರರಿಗೆ ವಂಚನೆಯನ್ನ ಮಾಡಿದ ಹಾಗೆ ಅಂತ ಹೇಳಿ.
ಸೊ ಇದು ಯಥಾರೂಪವಾಗಿರೋದಿಲ್ಲ. ತನ್ನ ತಾತ್ವಿಕ ಕಲ್ಪನೆ ಊಹಾಪೋಹಗಳನ್ನ ಅಲ್ಲಿ ಅವನು ವ್ಯಕ್ತಪಡಿಸೋದ್ರಿಂದ ಅದು ಇತರರಿಗೆ ಮಾಡುವಂತಹ ಒಂದು ವಂಚನೆ, ಮೋಸ ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದು ವಿಪ್ರಲಿಪ್ಸ. 4ನೇದು ಕರ್ಣಾಪಾಠವ. ಇದು ಕೊನೆಯದಾಗಿರುವಂತಹ ದೋಷ. ಕರ್ಣಾಪಾಠವದಲ್ಲಿ ಇದು ನಮ್ಗೆ ತಿಳಿಸೋದೇನು ಅಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಅಂತ. ಅದಕ್ಕಾಗಿ ನಮ್ಗೆ ಜ್ಞಾನದ ಗ್ರಹಿಕೆ ಆಗ್ತಾ ಇಲ್ಲ. ಯಾಕೆ? ಈಗ ನಮ್ಮ ಕಣ್ಣು, ಮೂಗು, ಬಾಯಿ, ನಮ್ಮ ಏನೆಲ್ಲ ಇಂದ್ರಿಯಗಳಿದೆಯೋ, ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರಬಹುದು, ಎಷ್ಟು ಪರಿಪೂರ್ಣವಾಗಿ ಯಾವ್ದು ಕೂಡ ಕಾರ್ಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಕಣ್ಣು ಎಲ್ಲಿವರೆಗೂ ನೋಡ್ಬಹುದು, ನನ್ನ ಕಿವಿಗಳು ಎಷ್ಟು ವ್ಯಾಪ್ತಿವರೆಗೂ ನಾನು ಕೇಳಿಸ್ಕೊಳ್ಬಹುದು, ಅಥವಾ ನನ್ನ ಕಾಲುಗಳು ಎಷ್ಟೊತ್ತು ಕೆಲಸ ಮಾಡ್ಬೋದು, ಕೈಗಳು ಎಷ್ಟೊತ್ತು ಕೆಲಸ ಮಾಡ್ಬೋದು, ಸೀಮಿತವಾಗಿದೆ. ಅದು ಪರಿಪೂರ್ಣವಾಗಿಲ್ಲ. ಸಾಯಂಕಾಲ ಆಯ್ತು ಅಂತಂದ್ರೆ ನನ್ನ ಕೈ ಕಾಲುಗಳು ಆಡ್ಲಿಕ್ಕೆ ನಿರಂತರವಾಗಿ ನೀವು ಕಾರ್ಯವನ್ನ ನಿರ್ವಹಿಸಿದ್ರೆ ನಮ್ಗೆ ಸಾಧ್ಯ ಆಗತ್ತಾ? ಹಾಗೆ ಕಂಟಿನ್ಯೂಸ್ ಆಗಿ ನಾವು ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಅದು ಸುಸ್ತಾಗೇ ಆಗತ್ತೆ. ಮತ್ತೆ ನಮ್ಗೆ ನಿದ್ದೆ ಬರುತ್ತೆ. ಅದು ಆಕ್ಟಿವ್ ಆಗಿರೋದಿಲ್ಲ, ಸಕ್ರಿಯವಾಗಿರೋದಿಲ್ಲ ನಾವು ನಿರಂತರವಾಗಿ ಕಾರ್ಯವನ್ನ ನಿರ್ವಹಿಸಿದ್ರೆ. ಸೊ ಇದೇನ್ ಸೂಚಿಸುತ್ತೆ? ನಾವು ಪೂರ್ಣವಾಗಿಯೂ ಕೂಡ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣವಾಗಿ ನಮ್ಮ ಇಂದ್ರಿಯಗಳು ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಈ ಇತರ ಜೀವಿಗಳನ್ನ ನೋಡಿದಾಗ, ಇಲ್ಲಿ ಕೇವಲ ಇಂದ್ರಿಯಗಳು ಅಂತಂದಾಗ ಒಂದು ದೇಹಧಾರಿಯಾದಂತಹ ಮಾನವನ ಇಂದ್ರಿಯಗಳನ್ನು ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ. ಎಲ್ಲ ಜೀವಿಗಳ ಇಂದ್ರಿಯಗಳನ್ನು ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು. ಈಗ ಜೀವಿಗಳು ಅಂದಾಗ ಈಗ ಮರನ ತಗೊಳ್ಳಿ, ಅದು ನಿರಂತರವಾಗಿ ಹಣ್ಣು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಒಂದು ಪ್ರಾಣಿ ಏನೇ ಕೊಟ್ಟರು ನಿರಂತರವಾಗಿ, ಒಂದು ಆಕಳು ನಿರಂತರವಾಗಿ ಹಾಲು ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಸೊ ಅಂದ್ರೆ ನಾವು ಏನ್ ಕಾಣ್ತೇವೆ ಅಂತಂದ್ರೆ ಒಂದು ಅಪರಿಪೂರ್ಣತೆಯನ್ನ ನಾವು ಕಾಣ್ತೇವೆ. ಆದ್ರೆ ಪ್ರಾಣಿಗಳಿಗೂ ಮಾನವರಿಗೂ ವ್ಯತ್ಯಾಸ ಇದೆ. ಮಾನವನಿಗೆ ತನ್ನ ಪ್ರಜ್ಞೆಯನ್ನ ಜಾಗೃತಗೊಳಿಸ್ಲಿಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ದೇಹ ಅನ್ನುವಂಥದ್ದು. ಅದಕ್ಕಾಗಿ ಆ ಪ್ರಜ್ಞೆ ಆ ದೇಹದೊಂದಿಗೆನೆ ಅವನು ಜಾಗೃತಗೊಳಿಸ್ಕೊಳ್ಬಹುದು. ಅದಕ್ಕಾಗಿ ಅವನಿಗೆ ಒಂದು ಅವಕಾಶ ಇದೆ. ಆದ್ರೆ ಇತರ ಜೀವಿಗಳಿಗೆ ಅವಕಾಶ ಕೂಡ ಇಲ್ಲ. ಮತ್ತೆ ಜೊತೆಗೆ ಅವಕ್ಕೆ ಪಾಪ ಪುಣ್ಯ ಕೂಡ ಇಲ್ಲ. ಆದ್ರೆ ಮಾನವನಿಗೆ ಪಾಪ ಪುಣ್ಯ ಅನ್ನುವಂಥದ್ದು ಇದೆ. ಅದಕ್ಕಾಗಿ ಅವನು ಏನೇ ಮಾಡಿದ್ರು ಕೂಡ ಜಾಗರೂಕನಾಗಿ ಮಾಡ್ಬೇಕು ಅನ್ನೋದನ್ನ ತಿಳಿಸಲಾಗತ್ತೆ ವೇದಗಳಲ್ಲಿ ಮತ್ತೆ ಇತರ ಗ್ರಂಥಗಳಲ್ಲಿ. ಹೀಗೆ ನಾವು ಈಗಳನ್ನ ನೋಡ್ತೇವೆ ಪರಿಪೂರ್ಣವಾದದ್ದು. ಸೊ ಉದಾಹರಣೆಗೆ ನಾವು ನೋಡಿದಾಗ, ಈಗ ಕಲ್ಲಂಗಡಿ ಹಣ್ಣನ್ನ ನೀವು ತಿಂದ ಮೇಲೆ ನೀರ್ ಕುಡಿದ್ರೆ ಆ ನೀರಿನ ರುಚಿನೇ ಗೊತ್ತಾಗಲ್ಲ ನಿಮ್ಗೆ. ಮತ್ತೆ ಇದೇ ತರ ಬೇರೆ ಬೇರೆ ರುಚಿಗಳನ್ನ ನಾವು ಕಾಣ್ತೇವೆ. ಬೇರೆ ಬೇರೆ ಕಣ್ಣಿನಿಂದ ಇತರ ವಿಷಯ ವಸ್ತುಗಳನ್ನ ನೋಡಿದಾಗ ಆ ವಿಷಯ ವಸ್ತು ನಮ್ಗೆ ಚಲಿಸ್ತಾ ಇರುವ ಹಾಗೆ ಕಾಣಿಸುತ್ತೆ, ಕೆಲವೊಮ್ಮೆ ನಿಂತಾಗ ಕಾಣಿಸುತ್ತೆ. ಸೊ ಇವೆಲ್ಲವೂ ಕೂಡ ಇಲ್ಯೂಷನ್ಗೆ ಅಂದ್ರೆ ಇದು ಇಲ್ಯೂಷನ್ ಅಲ್ಲಿ ಬಂತು. ಆದ್ರೆ ಇವು ಇಂದ್ರಿಯಗಳ ನಮ್ಗೆ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇವುಗಳನ್ನೆಲ್ಲನೂ ಕೂಡ ಪರಿಪೂರ್ಣವಾಗಿ ಅಂತ ಹೇಳಿ. ಅದಕ್ಕಾಗಿ ನಮ್ಗೆ ಇನ್ನು ಹೆಚ್ಚಾಗಿ ನೋಡುವಂತ ಶಕ್ತಿ, ಹೆಚ್ಚಾಗಿ ತಿಳಿದುಕೊಳ್ಳುವಂತ ಶಕ್ತಿ ಇಲ್ಲ. ಅದಕ್ಕಾಗಿ ನಾವು ಅಪರಿಪೂರ್ಣವಾದ ಇಂದ್ರಿಯಗಳನ್ನ ಹೊಂದಿದ್ದೀವಿ ಅಂತ ಇಲ್ಲಿ ತಿಳಿಸ್ತಾರೆ. ಅದಕ್ಕಾಗಿ ನಮ್ಗೆ ಈ ವೇದಗಳನ್ನ ತಿಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ವೇದಗಳಲ್ಲಿರುವಂತಹ ಜ್ಞಾನವನ್ನ ಅರಿಬೇಕು ಅಂತಂದ್ರೆ ನಾವು ಈ 4 ದೋಷಗಳನ್ನ ಹೊರತುಪಡಿಸಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಇಂದ್ರಿಯಗಳು ಅಪರಿಪೂರ್ಣ ಅಂತಂದ್ರೆ ನಮ್ಮ ಕಣ್ಣುಗಳನ್ನ ನಾವು ಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಿವಿಗಳನ್ನ ಪರಿಪೂರ್ಣವಾಗಿ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಈ ದೋಷಗಳು ನಮ್ಗೆ ಇರೋದೇನೆ. ಆದ್ರೂ ಈ ದೋಷಗಳಿಂದ ಹೊರಬಂದು ನಾವು ಹೇಗೆ ಪರಿಪೂರ್ಣವಾದಂತಹ ಈ ವೇದಗಳ ಜ್ಞಾನವನ್ನ ಪಡ್ಕೋಬಹುದು? ನಾವು ಅಪರಿಪೂರ್ಣರಾಗಿ ಈ ಪರಿಪೂರ್ಣ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವುದು? ಈ ವೇದಗಳಲ್ಲಿರುವಂತಹ ಜ್ಞಾನ. ಯಾಕಂದ್ರೆ ಸ್ವತಃ ನಾವೇ ಪರಿಪೂರ್ಣರಲ್ಲ. ಅದಕ್ಕಾಗಿ ವೇದಗಳಲ್ಲಿ ಏನಿದೆಯೋ ಅದನ್ನೇ ನಾವು ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ಸೊ ವೇದಗಳಲ್ಲಿಯೂ ಕೂಡ ಕೆಲವೊಂದು ದೋಷಗಳನ್ನ ಹೇಳ್ತಾರೆ. ಆದ್ರೆ ವೇದಗಳಲ್ಲಿ ಹೇಗಿದೆಯೋ ಹಾಗೆ ನಾವು ಅದನ್ನ ಒಪ್ಕೊಳ್ಬೇಕು ಅಂತ. ಅದಕ್ಕಾಗಿ ಭಗವಂತ ಈ ವೇದಗಳ ಉದಾಹರಣೆ ಹೇಳೋದಾದ್ರೆ ಭಗವಂತ ಹೇಳ್ತಾನೆ ಈ 4ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ, ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣತ್ರಯ ವಿಭಾಗಶಃ ತಸ್ಯ ಕರ್ತಾರಂ ಅಪಿ ಮಾಂ ವಿದ್ಧಂ ಅಕರ್ತಾರಂ ಅವ್ಯಯಂ ಅಂತ ಹೇಳಿ. ಅಂದ್ರೆ ಇಲ್ಲಿ ಚತುರ್ವರ್ಣದ ಕುರಿತಾಗಿ ಭಗವಂತ ಹೇಳ್ತಾನೆ, ಚಾತುರ್ವರ್ಣ್ಯಂ ಮಾಯಾ ಸೃಷ್ಟಂ. ಈ 4 ವರ್ಣಗಳು ನನ್ನಿಂದ ಸೃಷ್ಟಿಯಾಗಿರುವಂತದ್ದು ಅಂತ ಭಗವಂತ ಹೇಳ್ತಾರೆ.
ಸೊ ಇದು ಭಗವದ್ಗೀತೆಯಲ್ಲಿ ಹೇಳಿರುವಂತದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬುದು ಇವು 4 ವಿಭಾಗಗಳು. ಈ ಬ್ರಾಹ್ಮಣರು ಬುದ್ಧಿವಂತ ಒಂದು ವರ್ಗ, ಕ್ಷತ್ರಿಯರ ಒಂದು ವರ್ಗ, ಬ್ರಾಹ್ಮಣರ ಈ ವೈಶ್ಯರ ವರ್ತಕರು ಮತ್ತೆ ಕೃಷಿಕರು ಅನ್ನುವಂತ ಒಂದು ವರ್ಗ. ಆಮೇಲೆ ಮೇಲಿನ ಎಲ್ಲ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರನ್ನ ಸೇವಿಸುವಂತವನು ಅಥವಾ ಸೇವೆ ಮಾಡುವಂತವನು ಈ ಶೂದ್ರ ಅಂತ. ಹೀಗೆ ಇದರ ಕುರಿತಾಗಿ ತಿಳಿಸಲಾಗಿದೆ. ಅದಕ್ಕೆ ನಾವು ಇದನ್ನ ಒಪ್ಕೊಳ್ಬೇಕು. ಸೊ ನಾವು ಹಲವಾರು ಧರ್ಮಗಳನ್ನ, ಜಾತಿಗಳ ಕುರಿತಾಗಿ ಚರ್ಚೆಯನ್ನ ಮಾಡ್ತೇವೆ. ಆದ್ರೆ ಇವು ನಿಜವಾದ ಜಾತಿ ಪದ್ಧತಿಯ ಅಥವಾ ಇವುಗಳನ್ನ ಸೃಷ್ಟಿರುವಂತದ್ದು ಯಾರು? ಭಗವಂತನೇ ಹೇಳ್ತಾ ಇದ್ದಾನೆ, ನಾನು ಕೇವಲ 4 ವರ್ಣಗಳನ್ನ ಸೃಷ್ಟಿ ಮಾಡಿದ್ದೇನೆ, ನಾನು ಯಾವ್ದು ಜಾತಿಯನ್ನ ಸೃಷ್ಟಿ ಮಾಡಿಲ್ಲ ಅನ್ನೋದನ್ನ 4ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಭಗವಂತ ತಿಳಿಸಿದ್ದಾರೆ. ಅದಕ್ಕಾಗಿ ನಾವು ಇದನ್ನ ಇದ್ದಂತೆನೆ ನಾವು ಒಪ್ಕೊಳ್ಬೇಕಾಗತ್ತೆ. ನಾವು ಅಪರಿಪೂರ್ಣರಾಗಿರೋದ್ರಿಂದ ಹಂತ ಹಂತವಾಗಿ ನಾವು ಕೂಡ ಬದ್ಧರಾಗ್ಬೇಕು. ಎದಕ್ಕೆ ಬದ್ಧರಾಗ್ಬೇಕು? ವೇದಗಳಿಗೆ, ಆಧ್ಯಾತ್ಮಿಕದ ಗುರಿಗೆ ನಾವು ಬದ್ಧರಾಗ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಐಹಿಕ ಜಗತ್ತಿನ ವಸ್ತುಗಳಿಗೆ ಬದ್ಧರಾಗ್ತಾ ಇದ್ದೇವೆ, ಬಂಧನಕ್ಕೊಳಗಾಗ್ತಾ ಇದ್ದೇವೆ. ಈ ಈ ವಿಷಯ ಇದ್ರೇನೆ ನನಗೆ ಸುಖ, ಈ ವಿಷಯ ಇದ್ರೇನೆ ನನಗೆ ದುಃಖ, ಈ ವಿಷಯ ಇಲ್ಲದೆ ಇದ್ರೇನೆ ನನಗೆ ಒಳ್ಳೇದು, ಈ ವಿಷಯ ಇದ್ರೆ ನನಗೆ ಕೆಟ್ಟದ್ದು ಅನ್ನುವಂತಹ ಭಾವನೆಗೆ ನಾವು ಗುರಿಯಾಗ್ತಾ ಇದ್ದೇವೆ. ಇದೇ ಒಂದು ಬದ್ಧ ಜೀವನ. ಸೊ ಇದರಿಂದ ಹೊರಗೆ ಬರ್ಬೇಕು ಅಂತಂದ್ರೆ ನಾವು ಭಗವಂತ ತಿಳಿಸಿರೋ ಹಾಗೆ ನಾವು ನಮ್ಮ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಹೋಗ್ಬೇಕು. ಅದೇ ಭಗವಂತನಿಗೆ ಪ್ರತಿಕೂಲಕರವಾಗಿರುವುದನ್ನ ಬಿಟ್ಟು ಅನುಕೂಲಕರವಾಗಿರುವುದನ್ನ ನಾವು ಮಾಡ್ಬೇಕು. ಪ್ರತಿಕೂಲಸ್ಯ ವರ್ಜನಂ, ಅನುಕೂಲಸ್ಯ ಅನುಕೂಲೇನ ಕೃಷ್ಣಾನು ಶೀಲನಂ ಭಕ್ತಿರುತ್ತಮ. ಇದು ನಮ್ಗೆ 11ನೇ ಶ್ಲೋಕ ಅನ್ಸುತ್ತೆ. ಭಕ್ತಿರಸಾಮೃತ ಸಿಂಧುವಿನ 1ನೇ ಭಾಗದ 11ನೇ ಶ್ಲೋಕದಲ್ಲಿ ನಾವು ಇದನ್ನ ಕಾಣ್ತೇವೆ. ಮೊದಲನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಭಗವಂತನಿಗೆ ಅನುಕೂಲಕರವಾದದ್ದನ್ನ ನಾವು ಮಾಡ್ಬೇಕು. ಭಗವಂತ ಹೇಗೆ ಹೇಳಿದಾರೋ ಹಾಗೆ ನಾವು ನಡಿಬೇಕು ಅಂತ. ಅದಕ್ಕಾಗಿ ವೇದಗಳು ಅಪೌರುಷೇಯ ಅಂತ ಕರೆಯಲಾಗುತ್ತೆ. ಅಪೌರುಷೇಯ ಅಂತಂದ್ರೆ ಏನು? ಅಪೌರುಷೇಯಗಳಿಗೆ ಇಲ್ಲಿ ಹೇಳಿರುವಂತದ್ದು ಭಗವಂತ ಸ್ವತಃ ಇವುಗಳನ್ನ ತಿಳಿಸಿರುವಂತದ್ದು, ನುಡಿದಿರುವಂತದ್ದು ಅಂತ ಹೇಳ್ತಾರೆ. ಅಂದ್ರೆ ಈ ಲೌಕಿಕ ಪ್ರಪಂಚದ ಏನು 4 ದೋಷಗಳನ್ನ ಈಗ ನಾವು ಕೇಳಿದ್ವೋ, ಯಾವುದು? ಭ್ರಮೆ, ಪ್ರಮಾದ, ವಿಪ್ರಲಿಪ್ಸ, ಕರ್ಣಾಪಾಠವ. ಇವು 4 ದೋಷಗಳನ್ನ ಮೀರಿದ ಮತ್ತು ಭಗವಂತ ತನ್ನ ಮುಖ ಕಮಲದಿಂದ ಆಡಿದ ಮಾತುಗಳನ್ನ ಅಪೌರುಷೇಯ ಅಂತ ಕರೀತಾರೆ. ಅದಕ್ಕಾಗಿ ಇವುಗಳಿಗೆ ಅಪೌರುಷೇಯ ಗ್ರಂಥಗಳು ಅಂತ ಕೂಡ ಕರೆಯಲಾಗತ್ತೆ. ಮತ್ತೆ ಇದನ್ನ ಯಾರು ಮೊದಲು ವೇದಗಳನ್ನ ಕೊಟ್ಟಿರುವಂತದ್ದು ಅಂತಂದ್ರೆ ಇದನ್ನ ನಾವು ಈ ಶ್ರೀಮದ್ ಭಾಗವತದ ಈ 1ನೇ ಸ್ಕಂದದ 1ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿಯೂ ಕೂಡ ನಾವು ಕಾಣ್ತೇವೆ. ಸೊ ಅಲ್ಲಿನೂ ಕೂಡ ಭಗವಂತ ಹೇಳಿರೋದು ಬ್ರಹ್ಮನ ಹೃದಯಕ್ಕೆ ಇವುಗಳನ್ನ ನಾನು ವರ್ಗಾಯಿಸಿರುವಂತದ್ದು ಅಂತ ಭಗವಂತ ಸ್ವತಃ ಅಲ್ಲಿ ತಿಳಿಸ್ತಾರೆ. ಅಂದ್ರೆ ಇದರ ಅರ್ಥ ಏನು? ವೇದಗಳ ಜ್ಞಾನ ಎಲ್ಲವೂ ಕೂಡ ಭಗವಂತನಿಂದ ನಮ್ಗೆ ದೊರೆತಿರುವಂತದ್ದು ಅಂತ, ಅವನ ಮುಖಾರವಿಂದದಿಂದ ನಮ್ಗೆ ದೊರೆತಿರುವಂತದ್ದು. ಅದಕ್ಕೆ ಅವುಗಳಿಗೆ ಅಪೌರುಷೇಯ ಅಂತ ಕರೀತಾರೆ. ಈಗ ಮಧ್ಯದಲ್ಲಿ ಇರುವಂತವ್ರೆಲ್ರು ಅದನ್ನ ಯಾರು ಮೊದಲು ಅದನ್ನ ಬ್ರಹ್ಮನಿಗೆ ತಿಳಿಸಿರುವಂತದ್ದು, ಬ್ರಹ್ಮ ನಾರದಿಗೆ ತಿಳಿಸಿರುವಂತದ್ದು, ನಾರದ ಮತ್ತೆ ಹೀಗೆ ಮುಂದೆ ಇದು ಪರಂಪರೆಯುಕ್ತವಾಗಿ ಬಂದಿರುವಂತದ್ದು. ಆದ್ರೂ ಕೂಡ ಮೊದಲು ಅದನ್ನ ಭಗವಂತನೇ ತಿಳಿಸಿರುವಂತದ್ದು ಅನ್ನೋದನ್ನ ನಾವು ಭಾಗವತಮನಲ್ಲಿ ತಿಳ್ಕೊಳ್ತೇವೆ. ತೇನೇ ಬ್ರಹ್ಮ ಹೃದಯ ಆದಿಕವೇ ಅಂತ ಹೇಳ್ತಾರೆ. ತೇನೇ ಬ್ರಹ್ಮ ಹೃದಯ ಆದಿಕವೇ ಅಂದ್ರೆ ಭಗವಂತನೇ ಸ್ವತಃ ಬ್ರಹ್ಮನ ಹೃದಯಕ್ಕೆ ಇದನ್ನ ವರ್ಗಾಯಿಸಲ್ಪಟ್ಟಿರುವಂತದ್ದು ಅಂತ. ಇದು ನಮ್ಗೆ ಈ ಕೃಷ್ಣ ಸಂಬಂಧ ಜ್ಞಾನವನ್ನ ಪಡೆದುಕೊಳ್ಳುವಾಗ ನಮ್ಗೆ ಇದು ತಿಳಿದು ಬರುತ್ತೆ. ಇಂಥ ಎಲ್ಲ ಋಷಿಮುನಿಗಳು ಅಥವಾ ಬ್ರಹ್ಮ ಇವರೆಲ್ಲರೂ ಕೂಡ ನಮ್ಮ ಹಾಗೆ ದೋಷಪೂರಿತರಾಗಿಲ್ಲ. ಯಾಕಂದ್ರೆ ನಮ್ದು ಜ್ಞಾನ ಅಲ್ಪ. ನಾವು ಈಗ ಎಷ್ಟು ಕೇಳಿರ್ತೀವೋ ಅಷ್ಟದ್ರಲ್ಲಿ ನಮ್ಗೆ ತಿಳಿಯುವಂಥದ್ದು 10%, 20% ಅಷ್ಟೇ. 10%, 20%. ಆದ್ರೆ
ಭಗವಂತ ಹೃದಯಕ್ಕೆ ಯಾವಾಗ ಕೊಟ್ಟಾಗ ಅದು ಅಚ್ಚಳಿಯದ ಹಾಗೆ ಉಳಿದಿರುತ್ತೆ. ಅದಕ್ಕಾಗಿ ಅವರು ಅದನ್ನ ಪರಿಪೂರ್ಣವಾಗಿ ತಿಳಿದುಕೊಳ್ಳುವಂಥದ್ದು. ಭಗವಂತನನ್ನ ಹೇಗೆ ಪರಿಪೂರ್ಣನಾಗಿದ್ದಾನೋ ಆ ಪರಿಪೂರ್ಣನ ಜ್ಞಾನವನ್ನ ಪರಿಪೂರ್ಣವಾಗಿ ಅವರು ಪಡೆಯುವಂಥದ್ದು. ಅದಕ್ಕಾಗಿ ಅವರು ಅದನ್ನ ತಿಳ್ಕೊಂಡು ಅದನ್ನ ವ್ಯಾಸದೇವರು ಏನ್ ಮಾಡ್ತಾರೆ, ಅದನ್ನ ಗ್ರಂಥಗಳ ರೂಪದಲ್ಲಿ ಬರೀತಾರೆ. ಸೊ ನಮ್ಮ ಹಾಗೆ ಅವರ ಒಂದು ಗ್ರಹಿಕೆ, ನಮ್ಮ ಹಾಗೆ ಒಂದು ಅವರ ನೆನಪು ಇರೋದಿಲ್ಲ. ಅವರು ಹೇಗೆ ಅದನ್ನ ಅರಿತಿರ್ತಾರೋ ಅದೇ ತರ ಅವರು ಅದನ್ನ ಬರ್ದಿರ್ತಾರೆ. ಸೊ ತಮ್ಮ ಒಂದು ತಾತ್ವಿಕ ಕಲ್ಪನೆಯಿಂದ ಬರೆಯೋದಿಲ್ಲ. ಸೊ ಇನ್ನೊಂದು ಶ್ರುತಿಯ ಮೂಲಕ ಅಂತ ನಾವೇನ್ ಹೇಳ್ತೇವೆ, ಇದು ಸ್ಮೃತಿಯ ಮೂಲಕ. ಸ್ಮೃತಿ ಯಾಕೆ ಹೇಳ್ತಾರೆ ಅಂತಂದ್ರೆ ಅಲ್ಲಿ ಅವರು ಅನುಭವ, ಸೊ ಯಾವುದೆಲ್ಲ ಅನುಭವ ಆಗಿರುತ್ತೋ ಪ್ರಾಯೋಗಿಕವಾಗಿ, ಸೊ ಅವುಗಳನ್ನ ಅಲ್ಲಿ ವ್ಯಕ್ತಪಡಿಸಿರುವಂತದ್ದು ಕೆಲವೊಂದು ವಿಷಯಗಳನ್ನ. ಯಾಕೆ ಆ ವಿಷಯಗಳು ತಿಳಿದು ಬರೋದು ಕೇವಲ ಭಕ್ತನಿಂದ. ಭಗವಂತ ಹೇಗಿದ್ದಾನೆ ಅನ್ನೋದನ್ನ ತಾನು ಭಗವದ್ಗೀತೆಯಲ್ಲಿ ಅದನ್ನ ತಿಳಿಸಿದ್ರು ಕೂಡ ಭಗವಂತನನ್ನ ಯಾರು ಸಾಕ್ಷಾತ್ಕರಿಸಿಕೊಂಡಿರ್ತಾರೋ ಅವರು ಆ ನಿಜವಾದ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡ ಅನುಭವವನ್ನ ಹೇಳುವಂಥವ್ರು. ಆ ಸಾಕ್ಷಾತ್ಕರಿಸಿಕೊಂಡಂತಹ ಅನುಭವವನ್ನು ಕೂಡ ಅಲ್ಲೇ ಹೇಳಲಾಗಿರುತ್ತೆ. ಅದೇ ಶ್ರೀಮದ್ ಭಾಗವತದಲ್ಲಿ ನಾವು ಕಾಣ್ತೇವೆ. ಸೊ ಇದು ನಮ್ಗೆ ಮೊದಲನೇ ಒಂದು ಭಾಗದಲ್ಲಿ ಈ ಪ್ರಸ್ತಾವನೆಯಲ್ಲಿ ಕಂಡು ಬರುವಂತದ್ದು. ಮತ್ತೆ ಈ ವೈದಿಕ ಜ್ಞಾನಗಳ ಕುರಿತಾಗಿ ನಾವು ತಿಳಿದುಕೊಳ್ತೇವೆ. ಹೇಗೆ ಈ 3 ಬಗೆಯ ಸಾಕ್ಷಿಗಳನ್ನ ಅಂದ್ರೆ ಪ್ರಮಾಣಗಳನ್ನ ನಾವು ಕಾಣ್ತೇವೆ. ಪ್ರತ್ಯಕ್ಷ, ಅನುಮಾನ, ಶಬ್ದ ಪ್ರಮಾಣ ಅನ್ನೋದನ್ನ. ಸೊ ಪ್ರತ್ಯಕ್ಷ ಅಂದ್ರೆ ಕೇವಲ ಕಣ್ಣಿಗೆ ಕಾಣುವಂಥದ್ದು. ಅನುಮಾನ ಅನ್ನುವಂಥದ್ದು ಕೇವಲ ನಾವು ಅನುಮಾನವಾಗಿ ಕಾಣ್ತೇವೆ. ಈಗ ಒಂದು ಥೇರಿ ಅಲ್ಲಿ ಊಹಿಸಲಾಗತ್ತೆ, ಹೀಗಿರಬಹುದು, ಇರಬಹುದು, ಇದೆ ಅಂತ ಹೇಳಲಿಕ್ಕಾಗಲ್ಲ, ಇರಬಹುದು ಅಂತ ಹೇಳ್ತೇವೆ. ಸೊ ಅದೇ ಅನುಮಾನವಾದಂತಹ ಒಂದು ಪ್ರಮಾಣ. ಅಲ್ಲಿ ಕರಾರುವಕ್ಕಾಗಿ ಯಾರು ಹೇಳೋದಿಲ್ಲ, ಖಡಾಖಂಡಿತವಾಗಿ ಹೇಳೋದಿಲ್ಲ, ಅಲ್ಲಿ ಇರಬಹುದು, ಇಲ್ಲಿ ಇರಬಹುದು ಅಂತ ಹೇಳಿ ಈ ತರ ಏನು ಊಹಿಸಲಾಗುತ್ತೋ. ಮತ್ತೆ ಪ್ರತ್ಯಕ್ಷ ಪ್ರಮಾಣ, ಮತ್ತೆ ಈ ಒಂದು ಅನುಮಾನ ಪೂರ್ಣವಾದದ್ದಲ್ಲ ಅಂತ. ಸೊ ಕೊನೆಯದಾಗಿರುವಂತದ್ದು ವೈದಿಕ ಜ್ಞಾನ, ಇದು ಶಬ್ದ ಪ್ರಮಾಣ ಅಂತ ಕರೀತಾರೆ. ಹಾಗಾದ್ರೆ ನಾವು ಪರಿಪೂರ್ಣನಲ್ದೇ ಇದ್ರೆ ನಾವು ಯಾವ ತರದ ಜ್ಞಾನವನ್ನ ಹೇಗೆ ಪಡ್ಕೋಬೇಕು ನಾವು ಜ್ಞಾನ ಅಂತ ಹೇಳೋದಾದ್ರೆ ಅದೇ ಶಬ್ದ ಪ್ರಮಾಣದ ಮೂಲಕ. ಯಾರೆಲ್ಲ ಶಬ್ದದ ಪ್ರಮಾಣವನ್ನ ಕೊಟ್ಟಿದ್ದಾರೋ ಅದಕ್ಕೇನಂತ ಕರೀತಾರೆ, ಶ್ರುತಿ ಅಂತ ಕರೀತಾರೆ. ಆ ಶ್ರುತಿ ಅಂತಂದ್ರೆ ಈ ಜ್ಞಾನವನ್ನ ಕೇವಲ ಕಿವಿಯಿಂದ ಕೇಳಿ ಪಡೆಯತಕ್ಕದ್ದು ಅಂತ ಹೇಳಿ. ಸೊ ಕಣ್ಣಿನಿಂದನೂ ಅಲ್ಲ, ಕಿವಿಗಳು ಕೂಡ ಅಪರಿಪೂರ್ಣ ಅಂತ ಹೇಳ್ತೇವೆ ನಾವು. ಆದ್ರೆ ಕಿವಿಗಳಿಂದ ನೋಡ್ಬೇಕು ಅಂತ ಅನುಪಶ್ಯತೆ, ಅದು ನಮ್ಗೆ ಮುಂದಿನ ಶ್ಲೋಕಗಳಲ್ಲಿ ಬರುತ್ತೆ. ಅಂದ್ರೆ ನಾವಿಲ್ಲಿ ಹೇಗೆ ಕಿವಿಗಳಿಂದ ಕೇಳಿ ಈ ಒಂದು ಜ್ಞಾನವನ್ನ ಪಡೆಯುವಂಥದ್ದು ಅಂತ. ಅಂದ್ರೆ ಈ ಒಂದು ದಿವ್ಯ ಜ್ಞಾನವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಇದನ್ನ ಪ್ರಮಾಣ ಗ್ರಂಥಗಳಿಂದ ತಿಳಿಯಬೇಕು ಅನ್ನೋದನ್ನ ವೇದ ಹೇಳುತ್ತೆ. ಸೊ ಪ್ರಮಾಣ ಗ್ರಂಥಗಳಿಂದ ತಿಳಿಬೇಕು ಅಂತಂದ್ರೆ ಪ್ರಮಾಣ ಗ್ರಂಥಗಳನ್ನ ನಾವು ಓದ್ಲಿಕ್ಕೆ ಕೂತ್ರೆ ನಮ್ಮ ಜೀವಮಾನ ಸಾಲಲ್ಲ. ಆ ಓದಿದ್ರು ಕೂಡ ನಮ್ಗೆ ಅರ್ಥ ಆಗೋದು ಅಷ್ಟ್ರಲ್ಲೇ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಆದಷ್ಟು ಕೇಳಿ ತಿಳ್ಕೊಳ್ಬೇಕು. ಸೊ ಕೇಳಿದಾಗ ಭಗವಂತನನ್ನ ನೋಡಿದ ಅಷ್ಟು ನಮ್ಗೆ ದಿವ್ಯ ಜ್ಞಾನ ಪ್ರಾಪ್ತಿಯಾಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಈ ಒಂದು ಪ್ರಮಾಣ ಗ್ರಂಥಗಳಿಂದ ತಿಳಿಯಬೇಕಾಗಿರೋದು ವೇದಗಳನ್ನ. ಹಾಗಾಗಿ ಈ ವೇದ ಅನ್ನುವಂಥದ್ದು ಒಂದು ದಿವ್ಯ ಜ್ಞಾನ. ಮತ್ತೆ ದಿವ್ಯ ಜ್ಞಾನ ಎಲ್ಲಿದೆ ಅಂತ ಹೇಳಿದಾಗ ಆ ದಿವ್ಯ ಜ್ಞಾನ ಈ ಒಂದು ಲೋಕದಿಂದ ಪರೇ ಆಗಿದೆ ಅಂತ ಹೇಳಿ. ಲೋಕದಿಂದ ಪರೇ ಆಗಿದೆ ಅಂತಂದ್ರೆ ಲೋಕದ ಆಚೆ ಇದೆ ಅಂತ ಹೇಳ್ತಾರೆ. ಆ ಲೋಕದ ಆಚೆ ಇರುವಂತದ್ದೇ ದಿವ್ಯ ಜ್ಞಾನ. ಈ ಭೌತಿಕ ಜಗತ್ತಿನಲ್ಲಿ ಇರುವಂತದ್ದು ಭೌತಿಕ ಜ್ಞಾನ ಅಥವಾ ಐಹಿಕ ಜ್ಞಾನ. ಈ ಲೋಕದ ಒಳಗಿರುವುದು ಐಹಿಕ ಜ್ಞಾನ. ಅದಕ್ಕಾಗಿ ನಾವು ವಿಶ್ವ ಬಿಟ್ಟು ಹೊರಗೆ ಹೋಗಕ್ಕಾಗಲ್ಲ. ನಮ್ಗೆ ಹೋಗ್ಲಿಕ್ಕಾಗತ್ತಾ? ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ಬಹುದು ನಾವು. ಆದ್ರೆ ಈ ಲೋಕದಿಂದ ಆ ಲೋಕಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಆಧ್ಯಾತ್ಮಿಕ ಜ್ಞಾನ ಬೇಕೇ ಬೇಕು. ಮತ್ತೆ ಈ ವಿಶ್ವದ ಆಚೆಗೆನೆ ಹೋಗ್ಲಿಕ್ಕಾಗಲ್ಲ. ಈ ವಿಶ್ವದ ಒಳಗಡೆನ ನಾವು ಹೋಗ್ತೇವೆ, ವಿಶ್ವದ ಆಚೆಗೆ ಹೋಗ್ಲಿಕ್ಕಾಗಲ್ಲ. ಈ ವಿಶ್ವದ ಆಚೆಗೆ ಹೋಗ್ಲಿಲ್ಲ ಅಂತಂದ್ರೆ ಆಧ್ಯಾತ್ಮಿಕ ಜಗತ್ತಿಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ? ನಾವು ಪೂರ್ಣ ಜ್ಞಾನ ಪಡೆಯೋದು ಅಸಾಧ್ಯವಾಗೋಗುತ್ತೆ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕು. ಸೊ ಈ ಒಂದು ಆಕಾಶದವರೆಗೆ ನಾವು ಕಾಣ್ತೇವೆ ಅಂದ್ರೆ ಇದಕ್ಕಿಂತ ಹೊರತುಪಡಿಸಿ ಒಂದು ಕೂಡ ಆಕಾಶ ಇದೆ, ಲೋಕ ಇದೆ. ಅದಕ್ಕೆ ಈ ಅನಭಿವ್ಯಕ್ತಿಗಳ ಆಚೆ ಇನ್ನೊಂದು ನಿಸರ್ಗ ಇದೆ. ಅಲ್ಲಿನೂ ಕೂಡ ಗ್ರಹಗಳಿದೆ, ಅಲ್ಲಿಯೂ ಕೂಡ ನಿವಾಸಿಗಳಿದ್ದಾರೆ, ಅಲ್ಲಿಯೂ ಕೂಡ ಆಕಾಶ ಒಂದಿದೆ. ಸೊ ಈ ಸಂಬಂಧವಾದಂತಹ ಜ್ಞಾನವೆಲ್ಲ ಅಲ್ಲಿ ಇದೆ. ಮತ್ತೆ ಇದನ್ನೆಲ್ಲ ನಾವು ಪ್ರಯೋಗ ಮಾಡಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ.
ಬೇರೆ ಲೋಕಗಳಲ್ಲಿ ಇರುವಂತದ್ದು. ಈಗ ಚಂದ್ರ ಲೋಕಕ್ಕೆ, ಸೂರ್ಯ ಲೋಕ, ಈ ಬೇರೆ ಮಂಗಳ ಗ್ರಹಗಳಿಗೆ ಹೋಗಕ್ಕೆ ಪ್ರಯತ್ನವನ್ನೇನೋ ಮಾಡ್ತಾರೆ, ಪ್ರಯೋಗ ಮಾಡಿ ನೋಡ್ತಾರೆ. ಆದ್ರೂ ಕೂಡ ಅದು ಸಂಪೂರ್ಣವಾಗಿ ಅವರು ಯಶಸ್ವಿಯನ್ನ ಅಲ್ಲಿ ಪಡಿಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇವುಗಳನ್ನ ನಾವು ತಿಳ್ಕೊಳ್ಬೇಕಂದ್ರೆ ಹೇಗೆ ತಿಳ್ಕೋಬೇಕು? ನಮ್ಮ ಒಂದು ಪ್ರಾಯೋಗಿಕ ವಿಧಾನಗಳಿಂದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾವುದು ಸೈಂಟಿಫಿಕ್ ವೇಯಿಂದ, ವೈಜ್ಞಾನಿಕ ಪ್ರಮಾಣಗಳಿಂದ ಇದನ್ನ ತಿಳ್ಕೊಳ್ಳಿಕ್ಕಾಗಲ್ಲ. ಹಾಗಾದ್ರೆ ಹೇಗೆ ತಿಳ್ಕೊಳ್ಬೇಕು? ನಾವು ವೇದಗಳ ಸಹಾಯದಿಂದ ಮಾತ್ರ ತಿಳ್ಕೊಳ್ಬಹುದು. ಅದಕ್ಕಾಗಿ ಯಾವುದನ್ನ ನಾವು ವೈದಿಕ ಸಹಾಯ ಪಡಿತೀವೋ, ವೇದಗಳ ಸಹಾಯದಿಂದ ಏನು ಜ್ಞಾನವನ್ನ ಪಡಿತೀವೋ ಅದಕ್ಕೆ ವೈದಿಕ ಜ್ಞಾನ ಅಂತ ಕರೆಯಲಾಗುತ್ತೆ. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲೂ ಕೂಡ ನಾವು ದೇವೋತ್ತಮ ಪರಮ ಪುರುಷನ ಜ್ಞಾನವನ್ನ ಪಡಿತೇವೆ. ಮತ್ತೆ ಎಲ್ರೂ ಕೂಡ ಕೃಷ್ಣನೇ ಪರಮ ಪ್ರಮಾಣ ಅಂತ ಒಪ್ಕೊಳ್ತಾರೆ. ಈ ಆಧ್ಯಾತ್ಮಿಕವಾದಿಗಳಂತ ಕರೀತಾರೆ. ಆಧ್ಯಾತ್ಮಿಕವಾದಿಗಳು ಎರಡು ತರನಾದಂತಹ ಆಧ್ಯಾತ್ಮಿಕವಾದಿಗಳನ್ನ ನಾವು ನೋಡ್ತೇವೆ. ಅಂದ್ರೆ ಅವರು ಭಕ್ತರಂತಾನೆ ಕರೀತಾರೆ, ಆದ್ರೆ ಆ ಒಂದು ವರ್ಗಗಳಲ್ಲಿ ವ್ಯತ್ಯಾಸ ಇದೆ. ಸೊ ಒಂದು ವರ್ಗವನ್ನ ಮಾಯಾವಾದಿಗಳಂತ ಕರೀತಾರೆ, ಇನ್ನೊಂದು ವರ್ಗವನ್ನ ವೈಷ್ಣವರು ಅಂತ ಕರೀತಾರೆ. ಮಾಯಾವಾದಿಗಳು ಅಂತಂದ್ರೆ ಇವರು ಭಗವಂತನನ್ನ, ಅಂದ್ರೆ ಇದು ಅದ್ವೈತ ಅಂತ ಹೇಳಿ ವಾದವನ್ನ ಮಾಡುವಂಥವ್ರು, ಸಿದ್ಧಾಂತವನ್ನ ಎತ್ತಿ ತೋರಿಸುವಂಥವ್ರು. ಸೊ ಇವರು ಎಲ್ಲ ಈ ಒಂದು ಮಾಯಾವಾದಿಗಳ ವರ್ಗದಲ್ಲಿ ಬರ್ತಾರೆ. ವೈಷ್ಣವರು ಅಂತಂದ್ರೆ ಇಲ್ಲಿ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿಷ್ಣು ಸ್ವಾಮಿ, ಸೊ ಇಂಥವ್ರು ಈ ವರ್ಗಕ್ಕೆ ಸೇರಿರುವಂಥವ್ರು. ಶಂಕರ ಸಂಪ್ರದಾಯ, ವೈಷ್ಣವ ಸಂಪ್ರದಾಯ ಇವೆರಡು ಕೂಡ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಒಪ್ಪುತ್ತೆ ಅಂತ ಹೇಳ್ತಾರೆ. ಸೊ ಇವನ್ ಶಂಕರಾಚಾರ್ಯರು ಕೂಡ ನಿರಾಕಾರವಾದ ಮತ್ತೆ ಈ ಒಂದು ನಿರಾಕಾರ ಬ್ರಹ್ಮ ತತ್ವವನ್ನ ಅವರು ಪ್ರತಿಪಾದಿಸಿದ್ರು. ಆದ್ರೆ ಅವರು ಕೂಡ ಸಾಕಾರವಾದಿಗಳಾಗಿದ್ರು. ಯಾಕಂದ್ರೆ ಈ ಭಗವದ್ಗೀತಾ ಭಾಷ್ಯ ಅಂತ ಬರುತ್ತೆ, ಆ ಭಾಷ್ಯದಲ್ಲಿ ಈ ದೇವೋತ್ತಮ ಪರಮ ಪುರುಷನನ್ನ ಏನಂತ ಹೊಗಳಿದ್ದಾರೆ ಅಂತಂದ್ರೆ, ದೇವೋತ್ತಮ ಪರಮ ಪುರುಷನಾದ ನಾರಾಯಣನು ಈ ಬ್ರಹ್ಮಾಂಡವನ್ನ ಮೀರಿದವನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ ಅಂತ ಬರೆದಿದ್ದಾರೆ. ಅಂದ್ರೆ ಆ ದೇವೋತ್ತಮ ಪರಮ ಪುರುಷನಾದ ನಾರಾಯಣನೇ ಕೃಷ್ಣ. ಅವನು ದೇವಕಿ ಮತ್ತು ವಸುದೇವರ ಮಗನಾಗಿ ಅವತರಿಸಿದ್ದಾನೆ. ಅದಕ್ಕಾಗಿ ನಾವು ಗೀತೆ ಮಹಾತ್ಮೆಯನ್ನ ನೋಡ್ತೀವಲ್ಲ, ಆ ಗೀತೆ ಮಹಾತ್ಮೆ ಯಾರಿಗೆ ಬರ್ದಿರುವಂತದ್ದು? ಅದು ಶಂಕರಾಚಾರ್ಯರಿಗೆ ಕೊಟ್ಟಿರುವಂತದ್ದು ಅದನ್ನ. ಹೀಗೆ ನಾವು ಮಾಯಾವಾದಿ ಮತ್ತೆ ವೈಷ್ಣವವಾದ ಅಂತ ಹೇಳಿ ನಾವು ಕರೀತೇವೆ, ವೈಷ್ಣವರು ಅಂತ ಕರೀತೇವೆ. ಹೀಗೆ ಭೌತಿಕ ಜಗತ್ತಿನೆಲ್ಲ ಜ್ಞಾನವನ್ನ ನಾವು ನೋಡಿದಾಗ, ಈಗ ಈ ಆಧ್ಯಾತ್ಮಿಕ ಜ್ಞಾನ ಆಯ್ತು, ನಾವು ಕೇವಲ ಶಬ್ದ ಪ್ರಮಾಣದಿಂದ ಪಡಿಬೇಕು ಈ ಆಧ್ಯಾತ್ಮಿಕ ಜ್ಞಾನವನ್ನ. ಆದ್ರೆ ನಮ್ಮ ಈ ಭೌತಿಕ ಜಗತ್ತಿನಲ್ಲಿ ನಾವು ಯಾವ ಪ್ರಮಾಣದಿಂದ ಪಡಿತಾ ಇದ್ದೇವೆ ಜ್ಞಾನವನ್ನ ಅಂತಂದ್ರೆ, ಇಲ್ಲಿ ಎರಡು ಜ್ಞಾನ ಪದ್ಧತಿಯನ್ನ ತಿಳಿಸಿದ್ದಾರೆ ಈ ಐಹಿಕ ಜಗತ್ತಿನ ಜ್ಞಾನ. ಒಂದು ಆರೋಹ ಪಂಥ, ಇನ್ನೊಂದು ಅವರೋಹ ಪಂಥ ಅಂತ ಕರೆಯಲಾಗುತ್ತೆ. ಆರೋಹ ಪಂಥಕ್ಕೆ ಅನುಗಮನ ಅಂತೂ ಕೂಡ ಕರೀತಾರೆ, ಇಂಗ್ಲಿಷ್ ನಲ್ಲಿ ಇದಕ್ಕೆ ಇಂಡಕ್ಟಿವ್ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಅವರೋಹ ಪದ್ಧತಿ ಅಂತಾರೆ. ಅವರೋಹ ಅಂತಂದ್ರೆ ಅದಕ್ಕೆ ಇನ್ನೊಂದು ಹೆಸರು ನಿಗಮನ. ನಿಗಮನ ಅಂತಂದ್ರೆ ತರ್ಕ ರೀತಿಯಾಗಿರುವಂತದ್ದು, ಇದಕ್ಕೆ ಡಿಡಕ್ಟಿವ್ ಅಂತ ಕರೆಯಲಾಗುತ್ತೆ. ಈಗ ನಿಗಮನ ಅಂತಂದ್ರೆ ತರ್ಕದಿಂದ ಮನುಷ್ಯನಿಗೆ ಸಾವು ಖಚಿತ ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಈಗ ನಾವು ಅದನ್ನ ಒಪ್ಕೊಳ್ಳೋದೇ ಈ ಒಂದು ನಿಗಮನ. ತರ್ಕವಾಗಿ ನಾವು ಒಪ್ಕೊಳ್ಳೇಬೇಕು ಮನುಷ್ಯ ಸಾಯ್ಲೇಬೇಕು ಅಂತ. ಹಾಗೆ ನಾವು ಒಂದೊಂದಾಗಿ ಅದನ್ನ ರಿಸರ್ಚ್ ಮಾಡ್ತಾ ಹೋದಾಗ, ಸಂಶೋಧನೆ ಮಾಡ್ತಾ ಹೋದಾಗ ನಾವು ತಿಳಿಯುತ್ತೆ. ಸೊ ನಮ್ಮ ತಂದೆ ಅವರು ಕೂಡ ತೀರ್ಕೊಂಡ್ರು, ಮತ್ತೆ ಬೇರೆಯವರು, ನಮ್ಮ ಅಜ್ಜ ಮುತ್ತಜ್ಜ, ಒಂದೊಂದಾಗಿ ನಾವು ಪ್ರಯೋಗ ನೋಡ್ತಾ ಹೋದಾಗ ನಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಅಂಶವನ್ನ ನಾವು ಒಪ್ಪಲೇಬೇಕು. ಆಮೇಲೆ ಸಂಶೋಧನೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ, ಹೌದು ಮನುಷ್ಯನು ಮರ್ತ್ಯು ಅಂತ. ಹೀಗೆ ನಮ್ಮ ಸಂಶೋಧನೆ ಪ್ರಾರಂಭ ಮಾಡಿದ್ರೆ ಎಂದಿಗೂ ಮುಗಿಯೋದೇ ಇಲ್ಲ. ಅದಕ್ಕಾಗಿ ಇದಕ್ಕೆ ಏನಂತಾರೆ, ಯಾವಾಗ ನಾವು ಮುಗಿಯೋದಿಲ್ವೋ ಆ ಒಂದು ಸಂಶೋಧನೆ, ಅದಕ್ಕೆ ಆರೋಹ ಅಂತ ಕರೀತಾರೆ. ಆರೋಹ ಪದ್ಧತಿ, ಅನುಗಮನ ಪದ್ಧತಿ ಮುಗಿಯೋದೇ ಇಲ್ಲ ಅದು. ಸೊ ಈ ಒಂದು ತರ್ಕ ನಿಗಮನ ಅಂತಂದ್ರೆ ಇಲ್ಲಿ ನಾವು ಒಪ್ಕೊಳ್ಳೇಬೇಕು ಏನು ಅಂತ ಹೇಳಿ, ಸೊ ಮಾನವ ಅನ್ನೋದು ಒಂದು ಮರ್ತ್ಯು ಅಂತ ಹೇಳಿ. ಸೊ ಅದು ನಿಗಮನ ಪದ್ಧತಿ, ಒಂದು ಸಂಶೋಧನಾ ಪದ್ಧತಿ, ಒಂದು
ಇನ್ನೊಂದು ಒಪ್ಪಿಕೊಳ್ಳುವಂತಹ ತರ್ಕ ಪದ್ಧತಿ. ಮತ್ತೆ ಇನ್ನ ಕೆಲವೊಂದನ್ನ ಈಗ ಹೇಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಅಂತ ಏನ್ ಹೇಳಿದ್ವು, ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯೋದು ಹೇಗೆ ಅನ್ನೋದನ್ನ ಹೇಳ್ತಾರೆ. ಇದು ನಾವು ಆಧ್ಯಾತ್ಮಿಕ ಗುರುವಿನಿಂದ, ಅರ್ಹ ವ್ಯಕ್ತಿಯಿಂದ ನಾವು ಇದನ್ನ ಜ್ಞಾನವನ್ನ ಪಡಿಬೇಕು. ಅರ್ಹ ವ್ಯಕ್ತಿ ಅರ್ಹ ಇದ್ದಾನೆ ಗುರು ಅಂತ ಹೇಳಿ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ತಿಳ್ಕೊಬೇಕು ನಾವು ಆಧ್ಯಾತ್ಮಿಕ ಗುರುವಿನ ಅರ್ಹತೆಯನ್ನ ಅಂದ್ರೆ, ಆಧ್ಯಾತ್ಮಿಕ ಗುರುವಿನ ಅರ್ಹತೆಗಳು 2 ರೀತಿಯಾಗಿದೆ. ಒಂದು, ವೇದಗಳ ಸಂದೇಶವನ್ನ ಸರಿಯಾದವರಿಂದ ಕೇಳಿ ಅವನೇ ಗುರು. ಎರಡನೇದಾಗಿ ಅವನು ಬ್ರಹ್ಮನ್ ಸ್ಥಿತಿಯಲ್ಲಿ ಸ್ಥಿರವಾಗಿ ನೆಲೆಸಿರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಬ್ರಹ್ಮನ್ ಸ್ಥಿತಿಯಲ್ಲಿ ಅಂತಂದ್ರೆ ಸತ್ ಸ್ಥಿತಿ, ಶಾಶ್ವತವಾದಂತಹ ಒಂದು ಸ್ಥಿತಿ. ಸೊ ಇವೆರಡು ಗುಣಗಳನ್ನ ಒಬ್ಬ ಗುರು ಹೊಂದಿರಬೇಕು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಹೀಗೆ ಈ ವೇದಗಳ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಈ ಒಂದು ಉಪನಿಷತ್ ಅನ್ನುವಂಥದ್ದು ಈ ಯಜುರ್ ವೇದದಿಂದ ಬಂದಿರುವಂಥದ್ದು. ಓಕೆ, ಮತ್ತೆ ಓಕೆ, ಸೊ ಇಲ್ಲಿ ಈ ಶ್ರೀಮದ್ ಭಾಗವತಂ ಅನ್ನುವಂತಹ ಗ್ರಂಥ ಯಾಕೆ ರಚಿತವಾದದ್ದು ಅನ್ನೋದನ್ನ ಕೂಡ ಹೇಳ್ತಾರೆ. ಯಾವಾಗ ವ್ಯಾಸದೇವರು, ವ್ಯಾಸದೇವರ ಗುರುಗಳು ನಾರದರು. ನಾರದರ ಆದೇಶದ ಮೇರೆಗೆ ಈ ವೇದಾಂತ ಸೂತ್ರವನ್ನ ಸ್ವತಃ ವ್ಯಾಸರು ಬರೀತಾರೆ. ಯಾಕೆಂದ್ರೆ ಅವ್ರಿಗೆ ತೃಪ್ತಿ ಆಗಿರ್ಲಿಲ್ಲ, ವೇದಾಂತ ಸೂತ್ರದವರೆಗೂ ಬರ್ದಿದ್ರು, ಆದ್ರೂ ಕೂಡ ಎಲ್ಲೂ ತೃಪ್ತಿ ಇರ್ಲಿಲ್ಲ. ಸೊ ನಾರದರು ಹೇಳಿದಾಗ ಅದನ್ನ ಅವರು ಶ್ರೀಮದ್ ಭಾಗವತವನ್ನ ಬರೀತಾರೆ. ಮತ್ತೆ ಅನೇಕ ಪುರಾಣ ಉಪನಿಷತ್ತು ಎಲ್ಲಾ ರಚಿಸಿದ್ರು ಕೂಡ ಕೊನೆಗೆ ಅವ್ರಿಗೆ ತೃಪ್ತಿ ಸಿಕ್ಕಿರುವಂತದ್ದು ಈ ಶ್ರೀಮದ್ ಭಾಗವತದಿಂದ ಅಂತ ಹೇಳಿ. ಅದಕ್ಕಾಗಿ ಈ ವೇದಾಂತ ಅಂದ್ರೆ ಪರಮ ಜ್ಞಾನ ಅಂತ ಕರೀತಾರೆ. ಆ ಜ್ಞಾನ ಯಾವುದು ಅಂತಂದ್ರೆ ಕೃಷ್ಣ. ಕಡೆಯ ಗುರಿ ಯಾವುದು? ಕೃಷ್ಣ. ಸೊ ವೇದಗಳ ಅಂತಿಮ ಗುರಿ ಏನು ಅಂತಂದ್ರೆ ಕೃಷ್ಣನನ್ನೇ ಅರಿಯಬೇಕು ಅನ್ನೋದನ್ನ ಇದು ತಿಳಿಸುತ್ತೆ. ಅದಕ್ಕಾಗಿ ವೇದಾಂತ ಕೃತ್ ವೇದ ವಿದೇವ ಚಾಹಂ ಅಂತ ಹೇಳಿ ಭಗವದ್ಗೀತೆಯ 15ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಅಂದ್ರೆ ವೇದಾಂತವನ್ನ ರಚಿಸಿದವನು ನಾನೇ ಅಂತ ಹೇಳ್ತಾನೆ ಭಗವಂತ, ಮತ್ತು ವೇದವನ್ನ ತಿಳಿದವನು ಕೂಡ ನಾನೇ. ಅದಕ್ಕಾಗಿ ರಚಿಸಿದವನು ನಾನೇ, ತಿಳಿದವನು ನಾನೇ ಅಂತ ಕೃಷ್ಣ ಹೇಳ್ತಾರೆ. ಅದರಿಂದ ಎಲ್ಲರ ಪರಮ ಗುರಿಯು ಕೂಡ ಕೃಷ್ಣನೇ ಆಗಿರ್ಬೇಕು. ಇದನ್ನೇ ಈ ವೇದಾಂತ ಶಾಸ್ತ್ರಗಳ ಎಲ್ಲ ವೈಷ್ಣವರ ವ್ಯಾಖ್ಯಾನಗಳಲ್ಲಿ ಇದನ್ನೇ ಹೆಚ್ಚಾಗಿ ವಿವರಿಸಲಾಗಿದೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ಸೊ ಇದು ಒಂದು ಪೀಠಿಕೆಯಲ್ಲಾಗಿರುವಂಥದ್ದು. ಸೊ ನಾನಿನ್ನ ಫಾಸ್ಟ್ ಹೋಗ್ತೇನೆ. ಸೊ ಶಾಂತಿ ಮಂತ್ರವನ್ನ ನಾವು ತಿಳ್ಕೊಂಡ್ವಿ. ಯಾವುದು? ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಇಲ್ಲಿ ಸ್ಲೈಡ್ ಇಲ್ಲ, ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸಿಲ್ಲ ಅದನ್ನ. ಈಶೋಪನಿಷತ್ ಮಂತ್ರ 1ರಿಂದ ಇದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದ್ರೆ ಇಲ್ಲಿ ಓಂ ಅನ್ನುವಂಥದ್ದು ಪೂರ್ಣವಾದದ್ದು ಅಂತ ಹೇಳಲಾಗಿದೆ. ಮತ್ತೆ ದೇವೋತ್ತಮ ಪರಮ ಪುರುಷ ಪರಿಪೂರ್ಣನಾಗಿದ್ದಾನೆ, ಸಂಪೂರ್ಣನಾಗಿದ್ದಾನೆ. ಪೂರ್ಣಾತ್ ಪೂರ್ಣಮುದಚ್ಯತೆ, ಅವನು ಪೂರ್ಣವಾಗಿ ಪರಿಪೂರ್ಣನಾದ್ರಿಂದ ಅವನಿಂದ ಏನೆಲ್ಲ ಹೊರಹೊಮ್ಮಿದ್ರೂ ಕೂಡ ಪರಿಪೂರ್ಣವಾಗಿ ಹೊರಹೊಮ್ಮಿರುತ್ತೆ. ಈಗ ಏನು ಇವು ಭಗವಂತನಿಂದ ಪ್ರಕೃತಿ ಸೃಷ್ಟಿ ಆಯ್ತೋ, 24 ಘಟಕಗಳು ಸೃಷ್ಟಿ ಆಯ್ತೋ, ಇವುಗಳನ್ನ ನೋಡಿದಾಗ ಭಗವಂತನಿಂದ ಬಂದಿರೋದ್ರಿಂದ ಪೂರ್ಣನಿಂದ ಪೂರ್ಣನೇ ಬರ್ಬೇಕಲ್ಲ. ಪೂರ್ಣನಿಂದ ಅಪರಿಪೂರ್ಣ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಅಪರಿಪೂರ್ಣರಾಗಿರೋದ್ರಿಂದ ಅಪರಿಪೂರ್ಣವಾದಂತಹ ಮಕ್ಕಳನ್ನೇ ಹೇರ್ತೇವೆ, ಪರಿಪೂರ್ಣವಾದಂತಹ ಮಕ್ಕಳನ್ನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಭಗವಂತನಿಂದ ಏನೇ ಹೊರಹೊಮ್ಮಿದ್ರು ಕೂಡ ದೃಗ್ಗೋಚರ ಜಗತ್ತು, ಈ ಎಲ್ಲ ಸೃಷ್ಟಿಗಳು ಸಂಪೂರ್ಣವಾಗಿರುತ್ತೆ. ಮತ್ತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ, ಸಂಪೂರ್ಣವಾದದ್ರಿಂದ ಅವನಿಂದ ಏನೇ ಉತ್ಪತ್ತಿ ಆದ್ರೂ ಕೂಡ ಅದು ಸ್ವಯಂ ಪೂರ್ಣವಾಗಿರುತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಭಗವಂತ ಇಲ್ಲಿ ಸಂಪೂರ್ಣನಾದ್ರಿಂದ ಅವನಿಗೆ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದ್ದರೂ ಅವನು ಸಂಪೂರ್ಣ ಶೇಷವಾಗಿ ಉಳಿತಾನೆ. ಇಲ್ಲಿ ಭಗವಂತನ ಒಂದು ಸಚ್ಚಿದಾನಂದ ವಿಗ್ರಹ, ಸಚ್ಚಿತ್ ಆನಂದ ಲಕ್ಷಣಗಳು ಭಗವಂತನದ್ದಾಗಿದೆ. ಅದಕ್ಕಾಗಿ ಅವರು ಪೂರ್ಣನಾಗಿದ್ದಾನೆ, ಸತ್ನೂ ಆಗಿದ್ದಾನೆ, ಚಿತ್ನೂ ಆಗಿದ್ದಾನೆ, ಶಾಶ್ವತವಾಗಿಯೂ ಇದ್ದಾನೆ,
ಜ್ಞಾನಮಯನೂ ಆಗಿದ್ದಾನೆ, ಮತ್ತೆ ಆನಂದಮಯನು ಕೂಡ ಆಗಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಇನ್ನ ಮಂತ್ರ 1 ಏನಿದೆ ಅನ್ನೋದನ್ನ ನೋಡೋಣ. ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತೇನ ತ್ಯಕ್ತೇನ ಭುಂಚೀತ ಮಾಗ್ರತಕ್ಕಸ್ಯ ಸ್ವಿಧನಃ. ಇಲ್ಲಿ ಈಶಾವಾಸ್ಯ ತತ್ವವನ್ನ ಹೇಳ್ತಾ ಇದ್ದಾರೆ. ಈಶಾವಾಸ್ಯದ ತತ್ವ ಏನು, ಏನ್ ಹೇಳುತ್ತೆ ಅಂದ್ರೆ, ಈಶಾವಾಸ್ಯ ತತ್ವ ಏನ್ ಹೇಳುತ್ತೆ ಅಂದ್ರೆ, ಈ ಜಗತ್ನಲ್ಲಿ ಏನೆಲ್ಲ ಅಸ್ತಿತ್ವದಲ್ಲಿದೆಯೋ ಈ ಎಲ್ಲ ಅಸ್ತಿತ್ವದಲ್ಲಿರುವುದು ಒಬ್ಬನ ನಿಯಂತ್ರಣದಲ್ಲಿದೆ. ಆ ನಿಯಂತ್ರಣ ಮಾಡುವವನು ಯಾರು? ಭಗವಂತ. ಈಗ ಹೇಗೆ ಈ ಎಲೆಕ್ಟ್ರಿಷಿಯನ್ ಅಥವಾ ಈ ಕೆಬಿನ ನಿಯಂತ್ರಣದಲ್ಲಿ ಯಾವ್ದಿರುತ್ತೆ? ಈ ಒಂದು ಎಲೆಕ್ಟ್ರಿಕ್ ಮಂಡಳಿ, ಬೋರ್ಡ್ ಅಂತ ಕರಿತೇವೆ. ಸೊ ಅದು ಇದನ್ನ ನಿಯಂತ್ರಣದಲ್ಲಿಡುತ್ತೆ. ಈಗ ಹೇಗೆ ಒಂದು ಕಾಲೇಜುಗಳನ್ನ ಒಂದು ಯೂನಿವರ್ಸಿಟಿ ನಿಯಂತ್ರಣದಲ್ಲಿಡುತ್ತೆ. ಸೊ ಆ ಕಾಲೇಜಿನ ಅಂಡರ್ದಲ್ಲಿ ತುಂಬಾರು ಆ ಯೂನಿವರ್ಸಿಟಿ ಅಂಡರ್ದಲ್ಲಿ, ವಿಶ್ವವಿದ್ಯಾಲಯದ ಅಂಡರ್ದಲ್ಲಿ ನಾವು ತುಂಬಾನೇ ಮಹಾವಿದ್ಯಾಲಯಗಳನ್ನ ಕಾಣ್ತೇವೆ, ಕಾಲೇಜಸ್ಗಳನ್ನ ಕಾಣ್ತೇವೆ. ಅಂದ್ರೆ ಅದರ ನಿಯಂತ್ರಣದಲ್ಲಿ ಅದಿದೆ. ಹಾಗೆ ಎಷ್ಟೊಂದು ಬ್ರಹ್ಮಾಂಡಗಳನ್ನ ನಾವು ಕಾಣ್ತೇವೆ, ಲೋಕಗಳನ್ನ ನಾವು ಕಾಣ್ತೇವೆ. ಸೊ ಇದಕ್ಕೂ ಕೂಡ ಒಬ್ಬ ನಿಯಂತ್ರಕ ಇರ್ಲೇಬೇಕು, ಇಲ್ಲ ಅಂತ ಇಲ್ಲ. ಈಗ ನಮ್ಮ ಮನೆ ನಡಿಬೇಕು ಅಂತಂದ್ರೆ ಮನೆಯಲ್ಲಿ ಇರುವ ಒಬ್ಬ ಕರ್ತ ಅಂತ ಕರಿತೇವೆ, ಮನೆಯ ಒಡೆಯ ಅಂತ ಕರಿತೇವೆ. ಸೊ ಅವರ ನಿಯಂತ್ರಣದಲ್ಲಿ ಎಲ್ಲವೂ ಕೂಡ ಇರ್ತದೆ. ಸೊ ಪ್ರತಿಯೊಂದು ಭಾಗದಲ್ಲಿ ಒಂದು ನಿಯಂತ್ರಣ ತತ್ವಗಳನ್ನ ನಾವು ಕಾಣ್ತೇವೆ. ಹಾಗೆ ಈ ಒಂದು ಈಶಾವಾಸ್ಯ ತತ್ವ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿ ಇರುವುದೆಲ್ಲವೂ ಕೂಡ ಒಬ್ಬನ ನಿಯಂತ್ರಣದಲ್ಲಿದೆ. ಆ ನಿಯಂತ್ರಣಕ್ಕನ ಹೆಸರು ಭಗವಂತ. ಸೊ ಅವನೇ ಯಾರು? ಈಶಾವಾಸ್ಯ ಅಂತ ಕರೀತಾರೆ. ಅವನಿಂದ ನಿಯಂತ್ರಣಕ್ಕೊಳಪಟ್ಟಿರುವಂತದ್ದು ಅಂತ. ಮತ್ತೆ ಯತ್ಕಿಂಚಂ ಜಗತಾಂ ಜಗತ್. ಸೊ ಅದು ನಿಯಂತ್ರಣ ಭಗವಂತನಿಗೆ ಒಳಪಟ್ಟಿರೋದ್ರಿಂದ ಏನೇನು ಜಗತ್ತಿನಲ್ಲಿ ಇರುವುದೋ, ಸೊ ನಿನಗೆ ಮೀಸಲಿಟ್ಟ ಭಾಗವನ್ನ ಮಾತ್ರ ನೀನು ಸ್ವೀಕರಿಸು. ತೇನ ತೆಕ್ತೇನ ಭುಂಜಿತ ಮಾಗ್ರದ ಕಸ್ಯ ಸ್ವಿಧನಮಃ. ನಿನಗಾಗಿ ಮೀಸಲಿಟ್ಟ ಭಾಗವನ್ನ ನೀವು ಪಡಿಬೇಕೇ ವಿನಃ ಇತರರಿಗೆ ಮೀಸಲಿಟ್ಟ ಭಾಗವನ್ನ ನೀನು ಪಡೆಯಬಾರದು ಅನ್ನೋದನ್ನ ಹೇಳ್ತಾರೆ. ಸೊ ಇದಕ್ಕೆ ನಾವು ಉದಾಹರಣೆ ಅಂತಂದ್ರೆ, ಮಾನವರಿಗೆ ಹೇಳುವಂಥದ್ದು ಈ ಆಹಾರ ಪದ್ಧತಿ ಹೇಗಿದೆ? ಮಾನವನ ಆಹಾರ ಪದ್ಧತಿ ಅವನ ದೇಹ ರಚನೆಗೆ ಅನುಗುಣವಾಗಿ. ದೇಹ ರಚನೆ ಇರುವಂತದ್ದು ಹೇಗೆ? ಕೇವಲ ಸಸ್ಯಾಹಾರವನ್ನ ಸ್ವೀಕರಿಸುವಂತದ್ದು ಅಂತ. ಆದ್ರೆ ಆ ಸಸ್ಯಾಹಾರವನ್ನು ಕೂಡ ಈ ಮಾಂಸಾಹಾರ ತಿನ್ನಲಿಕ್ಕೆ ರಚಿಸಿರುವಂತದ್ದಲ್ಲ ಈ ಮನುಷ್ಯನ ದೇಹ. ಯಾಕಂದ್ರೆ ಪ್ರಾಣಿಗಳ ಒಂದು ಇಂಟೆಸ್ಟೈನ್ ಅಂತ ಹೇಳ್ತೇವೆ, ಸಣ್ಣ ಕರಳು ಮತ್ತೆ ದೊಡ್ಡ ಕರಳು ಅಂತ ಏನ್ ಹೇಳ್ತೇವೆ, ಇವುಗಳು ಚಿಕ್ಕದಿರುತ್ತೆ. ಸೊ ಬೇಗ ಡೈಜೆಸ್ಟ್ ಆಗುತ್ತೆ ಅವುಗಳಿಗೆ. ಮತ್ತೆ ನಮ್ದು ಲಾರ್ಜ್ ಇರುತ್ತೆ, ದೊಡ್ಡದಾಗಿರುತ್ತೆ. ಅದಕ್ಕಾಗಿ ನಮ್ಗೆ ಬೇಗ ಡೈಜೆಸ್ಟ್ ಆಗಲ್ಲ. ಅದಕ್ಕಾಗಿ ನಾವು ಅದನ್ನ ತಿನ್ನೋ ಹಾಗಿಲ್ಲ. ತಿನ್ನೋ ಹಾಗಿಲ್ಲ ಮಾಂಸ ಅಂದ ತಕ್ಷಣ ಸಸ್ಯಾಹಾರಿ ಮಾನವ ಅಂದಾಗ ಸಸ್ಯಾಹಾರ ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸಬಹುದಾ? ಇಲ್ಲ. ಅದೇ ಭಗವಂತ ಅದನ್ನೇ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು. ನಿನಗೆ ಮೀಸಲಿಟ್ಟ ಭಾಗವನ್ನ ನೀನು ಸ್ವೀಕರಿಸಬೇಕು, ಅದಕ್ಕಿಂತ ಹೆಚ್ಚಿಗೆ ಸ್ವೀಕರಿಸಬಾರ್ದು. ಯಾಕೆ? ಜೀವಿಗಳಿಗೂ ಕೂಡ, ಈ ಸಸ್ಯಗಳಿಗೂ ಕೂಡ ಜೀವ ಇದೆ, ಅವು ಕೂಡ ಜೀವರಾಶಿಯಲ್ಲೇ ಬರುವಂತದ್ದು. ಆದ್ರೆ ಅದ್ ಮತ್ತೆ ಜೀವ ಇದೆ ಅಂತಂದ್ರೆ ಯಾಕೆ ತಿನ್ಬೇಕು ನಾವು ಸಸ್ಯನ ಅಂತ ಹೇಳಿದಾಗ, ನಾನ್ ನಿಮ್ಗೆ ಇದಕ್ಕೆ ಕುರಿತಾಗಿ ಒಂದು ಉತ್ತರವನ್ನ ಕೊಟ್ಟಿದ್ದೆ. ಮೇ ಬಿ ಆಳವಾದ ಅಧ್ಯಯನದಲ್ಲಿರೋರು ಅದಕ್ಕೆ ಉತ್ತರ ಕೊಡಬಹುದು. ಯಾಕೆ ಸಸ್ಯಗಳನ್ನ ತಿಂದ್ರೆ ಮನುಷ್ಯನಿಗೆ ಪಾಪ ಇಲ್ಲ, ಪ್ರಾಣಿಗಳನ್ನ ತಿಂದ್ರೆ ಇದೆ. ಯಾಕೆ? ಆ ಸಸ್ಯನು ಜೀವಿ, ಪ್ರಾಣಿನೂ ಜೀವಿ. ಯಾರು ಉತ್ತರ ಕೊಡ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆ ಅರ್ಥ ಆಯ್ತು ಅನ್ಕೊಳ್ತೀನಿ. 2 ಜೀವಿ ಅಲ್ಲ, ಸಾಮಾನ್ಯವಾಗಿ ಪ್ರಶ್ನೆ ಬರುವಂತದ್ದು ಇದು. ಅದು ಜೀವರಾಶಿಯಲ್ಲಿ ಬರುವಂತದ್ದು. ಅದು ತಿಂದ್ರೆ ಪಾಪ ತಗಲೋದಿಲ್ವಾ ಅಂತ ಕೇಳ್ತಾರೆ. ಯಾಕೆ ಸಸ್ಯಾಹಾರವನ್ನ ತಿಂದ್ರೆ ಪಾಪ ಇಲ್ಲ ಮನುಷ್ಯನಿಗೆ? ಹ್ಯಾಂಡ್ ರೈಸ್ ಮಾಡಿ. ಕೇಳಿಸ್ತಾ ಇದೆಯಾ? ಓಕೆ, ಹೇಳಿ. ಅದನ್ನು ನಾವು ದೇವರಿಗೆ
ದೇವರಿಗೆ ಇಟ್ಟು ನೈವೇದ್ಯ ಇಟ್ಟು ನಾವು ಪ್ರಸಾದವಾಗಿ ತೆಗೆದುಕೊಳ್ಳೋದ್ರಿಂದ ಅದಕ್ಕೆ ನಮಗೆ ಪಾಪ ಬರುವುದಿಲ್ಲ. ಓಕೆ, ನೆಕ್ಸ್ಟ್. ಭಗವಾನ್ ಹೇಳಿದ್ದಾನಲ್ಲ ಮಾತಾಜಿ, ಪತ್ರಂ ಪುಷ್ಪಂ ಫಲಂ ತೋಯಂ, ಅದನ್ನ ನನ್ಗೆ ಅರ್ಪಿಸಿ ಅಂತ ಹೇಳಿದಾರಲ್ವಾ, ಆದ್ರಿಂದ ಅವ್ರಿಗೆ ಅರ್ಪಿಸಿ ನಾವು ಅದನ್ನ ಸ್ವೀಕರಿಸಿದ್ರೆ ಅದ್ರದ್ದು ಭಗವಂತ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾರೆ, ಅದಕ್ಕೆ ನಾವು ಅದನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ತೀರಾ? ಹಾ, ಅವರು ಹೇಳಿದಾರಲ್ಲ ಮಾತಾಜಿ. ಮತ್ತೆ ಓಕೆ, ಅದು ಭಗವಂತ ಅಲ್ಲಿ ಹೇಳಿದ್ದಾರೆ. ಮಾತಾಜಿ ಭಗವಂತನನ್ನು ಸಸ್ಯಾಹಾರನ ಸ್ವೀಕರಿಸ್ತೀನಿ ಅಂತ ಹೇಳಿದ್ದಾರೆ ಮಾತಾಜಿ, ಅದಕ್ಕೆ ಅದು ಅರ್ಪಿಸಿದ್ರೆ ನಮ್ಗೆ ಪಾಪ ಬರೋದೇನು? ಮತ್ತೆ ಭಗವಂತ ಏನು ನನಗೆ ತಗೋತೀನಿ ಅಂತ ಹೇಳಿದ್ರೆ ಅದನ್ನ ಮಾತ್ರ ನಾವು ಭಗವಂತನಿಗೆ ಕೊಡೋದಕ್ಕೆ ಸಾಧ್ಯ ಮಾತಾಜಿ. ಅದು ಬಿಟ್ಟು ನಾವು ಬೇರೆ ಏನನ್ನಾದ್ರೂ ಅರ್ಪಿಸೋದಕ್ಕೆ ಹೋದ್ರೆ ಅದು ಪಾಪ ಬರುತ್ತೆ. ಅಲ್ಲ, ಈಗ ಭಗವಂತನಿಗೆ ಅರ್ಪಿಸೋದಾಯ್ತು. ಈಗ ನಾವು ಯಾಕೆ ನಮ್ಗೆ ಹೇಳಿರೋದು ಸಸ್ಯಾಹಾರನೇ ಸ್ವೀಕರಿಸ್ಬೇಕು ಅಂತ ಯಾಕೆ ಹೇಳಿರೋದು? ಯಾಕೆ? ಅದಕ್ಕೂ ಜೀವ ತಾನೆ, ಅದು ಜೀವಿತಾನೆ ಮಾತಾಜಿ. ತರಕಾರಿ ಸಸ್ಯಗಳಿಗೆ ಜೀವ ಇರಲ್ಲ, ನರಮಂಡಲ ಇರೋದಿಲ್ಲ ಮಾತಾಜಿ. ಯಾರು ಹೇಳ್ತಾ ಇರೋದು ಇದನ್ನ? ತರಕಾರಿಗಳಿಗೆ ಜೀವ ಇರಲ್ಲ, ನರಮಂಡಲ ಇರೋದಿಲ್ಲ ಮಾತಾಜಿ. ನರಮಂಡಲ ಇನ್ನೊಬ್ರು ಯಾರು ಹೇಳಿದ್ರಲ್ಲ, ಪ್ರಭುಜಿ ಹೇಳಿದ್ರು. ಇನ್ನೊಂದು ನಮ್ಗೆ ಡೈಜೆಷನ್ ಪವರ್ ಇರಲ್ಲ ಮಾತಾಜಿ. ಒಬ್ರು ಪ್ರಭುಜಿ ಹೇಳಿದ್ರಲ್ಲ, ಯಾರು ಹೇಳಿದ್ರು ಅದನ್ನ? ಪ್ರಾಣಿ ಹಿಂಸೆ ನಾನ್ ಹೇಳಿದ್ದು ಮಾತಾಜಿ. ಪಾಪ ಪುಣ್ಯಕ್ಕೆ ಸಿಕ್ಕಾಕೊಳ್ತೀವಿ ಮಾತಾಜಿ. ಮತ್ತೆ ಓಕೆ, ಸರಿ, ಎಲ್ರದ್ದು ಉತ್ತರ ಸರಿ ನೋಡಿದ್ರೆ ನೀವೆಲ್ಲ ಪ್ರಸಾದವನ್ನ ತಿಂತಾರೆ. ಸೊ ಭಗವಂತನೇ ಅನುಕೂಲಕರವಾದಂತಹ ವೇದಗಳಲ್ಲಿ ತಿಳಿಸಿರುವಂತಹ ಅದನ್ನ ನಾವು ಅನುಸರಿಸಬೇಕು ಅಂತ ಹೇಳಿ. ಸೊ ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸಸ್ಯಗಳಿಗೆ ನರಮಂಡಲ ಇರೋದಿಲ್ಲ. ಸೊ ನರಮಂಡಲ ಇರೋದಿಲ್ಲ ಅಂತ ಹೇಳಿ ನಾವು ಹೆಚ್ಚಿಗೆ ಸ್ವೀಕರಿಸಬೇಕಾ? ಇಲ್ಲ. ಅದಕ್ಕಾಗಿ ಇಲ್ಲಿ ಹೇಳಿರುವಂತದ್ದು ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು. ಈಗ ನನ್ಗೆ ಮಧ್ಯಾಹ್ನದ ಹೊತ್ತು ನಾನು ಊಟ ಮಾಡ್ತೇನೆ, ಎಷ್ಟು ಬೇಕೋ ಅಷ್ಟು ಸ್ವೀಕರಿಸಬೇಕು. ಅದಕ್ಕಿಂತ ಹೆಚ್ಚು ನನಗೆ ಅಧಿಕಾರ ಇಲ್ಲ. ಅದು ಬೇರೆಯವ್ರಿಗೆ ಅಧಿಕಾರ ಇರುವಂತದ್ದು. ಅದಕ್ಕಾಗಿ ದಾನೆ ದಾನೆ ಪೆ ಲಿಖಾ ಹೇ ಖಾನೆ ವಾಲೆ ಕಾ ನಾಮ್ ಅಂತ ಹೇಳ್ತಾರೆ. ಹೀಗೆ ನಾವು ನಮ್ಮ ಮೀಸಲಿಟ್ಟದನ್ನ ಮಾತ್ರ ನಾವು ಸ್ವೀಕರಿಸಬೇಕು, ಇದರದನ್ನ ನಾವು ಬಯಸಬಾರ್ದು ಅನ್ನೋದಂತ ಉದಾಹರಣೆಯಲ್ಲ ಇಲ್ಲಿ ಕೊಡ್ತಾರೆ. ಮತ್ತೆ ಪರ ಮತ್ತು ಅಪರ ಶಕ್ತಿಯ ಬಗ್ಗೆ ಕೂಡ ನಾವು ತಿಳಿದುಕೊಂಡ್ವಿ. ಭಗವಂತನ ಶಕ್ತಿಗಳನ್ನ, ಇವೆರಡು ತರದ ಶಕ್ತಿಗಳಾಗಿದೆ ಭಗವಂತನದ್ದು. ಒಂದು ಸಜೀವ ಇರುವಂತಹ ಒಂದು ಶಕ್ತಿ, ನಿರ್ಜೀವ ಇರುವಂತಹ ಒಂದು ಶಕ್ತಿ. ಸಜೀವ ಇರುವಂತಹ ಶಕ್ತಿಗೆ ನಾವು ಆಧ್ಯಾತ್ಮಿಕ ಶಕ್ತಿ ಅಂತ ಕರಿತೀವಿ. ನಿರ್ಜೀವವಾಗಿರುವಂತಹ ಶಕ್ತಿಗೆ ಐಹಿಕ ಶಕ್ತಿ ಅಂತ ಕರಿತೀವಿ. ಸಜೀವವಾಗಿರುವಂತಹ ಶಕ್ತಿಗೆ ಯಾಕೆ ನಾವು ಆಧ್ಯಾತ್ಮಿಕ ಶಕ್ತಿ ಅಂತ ಕರಿತೀವಿ ಅಂದ್ರೆ ಅಲ್ಲಿ ಸಚ್ಚಿತ್ ಆನಂದ ಇರುತ್ತೆ, ಶಾಶ್ವತವಾದದ್ದು, ಜ್ಞಾನಮಯವಾಗಿರುವಂತದ್ದು, ಆನಂದಮಯವಾಗಿರುವಂತದ್ದು. ಈ ಮೂರನ್ನೂ ಕೂಡ ಅಲ್ಲಿ ಒಳಗೊಂಡಿದೆ. ಈ ನಿರ್ಜೀವ ಐಹಿಕ ಶಕ್ತಿ ಅನ್ನುವಂಥದ್ದು ಈ ಪ್ರಕೃತಿಯ ತತ್ವಗಳಿಂದ ಒಳಗೊಂಡಿರುವಂತದ್ದು ಇದು. ಅದಕ್ಕೆ ಇಲ್ಲಿ ಈ 7ನೇ ಅಧ್ಯಾಯದ 4ನೇ ಮತ್ತು 5ನೇ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರಂ ಇತಿಯಮ್ಮೆ ಭಿನ್ನ ಪ್ರಕೃತಿರಷ್ಟದ ಅಂತ. ಅಂದ್ರೆ ಇದೇ ಭೂಮಿ, ಅಗ್ನಿ, ಜಲ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಕೂಡ ಭಗವಂತನ ಅಪರಾಶಕ್ತಿ ಅಂದ್ರೆ ಐಹಿಕ ಶಕ್ತಿ. ಮತ್ತೆ ಈ ಜೀವಿಯನ್ನ ಎಲ್ಲಿ ನಾವು ತಗೊಳ್ತೇವೆ? ಇಲ್ಲಿ ನಾವು ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತೆ ತಟಸ್ಥ ಶಕ್ತಿಯನ್ನಾಗಿ ನಾವು ನೋಡಿದಾಗ ಇಲ್ಲಿ ಮಧ್ಯ ಬರುವಂತದ್ದು ಯಾವುದು? ತಟಸ್ಥ ಶಕ್ತಿಯನ್ನ ಕಾಣ್ತೇವೆ. ಬಹಿರಂಗ ಶಕ್ತಿ ಅನ್ನುವಂಥದ್ದು ಪ್ರಕೃತಿಯ ಶಕ್ತಿ. ಈ ಏನು ತಟಸ್ಥ ಶಕ್ತಿಯಲ್ಲಿ ಬರುವಂತದ್ದು ಇದು ಜೀವಾತ್ಮ, ಜೀವಿ. ಅದೇ ಅಲ್ಲಿ ಮೇಲೆ ಇರುವಂತದ್ದು ಯಾವುದು? ಅಂತರಂಗ ಶಕ್ತಿ, ಅದೇ ಭಗವಂತನ ಆಧ್ಯಾತ್ಮಿಕ ಶಕ್ತಿ. ಇವು ಪರಾಪ್ರಕೃತಿ ಅಂದ್ರೆ ಜೀವಿ ಭಗವಂತನ ಪರಾಪ್ರಕೃತಿ, ಒಂದು ಉಚ್ಚ ಶಕ್ತಿ. ಆ ಉಚ್ಚ ಶಕ್ತಿ ಆಗಿದ್ರು ಕೂಡ ಈ ಪ್ರಕೃತಿಯ ಗುಣಗಳಿಗೆ ಅವನು ಒಳಪಟ್ಟು ಏನಾಗ್ತಾರೆ? ಅವನು ಅಪರಾ ಪ್ರಕೃತಿಗೆ ಅವನು ಒಳಪಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತೇವೆ. ಮತ್ತೆ ಇವುಗಳನ್ನ ಹೊರತುಪಡಿಸಿ ಪರ ಮತ್ತೆ ಅಪರ, ಆಧ್ಯಾತ್ಮಿಕ ಮತ್ತೆ ಐಹಿಕ ಪ್ರಕೃತಿ, ಇವುಗಳನ್ನ ಬಿಟ್ಟು ಬೇರೆ ಏನೂ ಇಲ್ಲ. ಅಂದ್ರೆ ಪ್ರಕೃತಿಗೆ ಸೇರದ ಯಾವುದೂ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈ ಪರ ಮತ್ತೆ ಅಪರ ಪ್ರಕೃತಿಗೆ ಸೇರದ ಯಾವುದೂ ಕೂಡ ಈ ಜಗತ್ತಿನಲ್ಲಿ
ಇಲ್ಲ. ಅದರಿಂದ ಎಲ್ಲವೂ ಕೂಡ ಪರಮ ಪುರುಷನ ಆಸ್ತಿ ಅಂತ ಹೇಳಲಾಗಿದೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಮತ್ತೆ ಈಶಾವಾಸ್ಯ ತತ್ವವನ್ನ ನಾವು ನೋಡಿದಾಗ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಈಶಾವಾಸ್ಯ ತತ್ವ ನಮ್ಗೆ ಎಷ್ಟು ಮೀಸಲಿಟ್ಟಿದ್ದನ್ನ ನಾವು ಸ್ವೀಕರಿಸಬೇಕು ಅಂತ. ಏನೆಲ್ಲ ಇದೆಯೋ ಭಗವಂತ ನಿಯಂತ್ರಣಕ್ಕೊಳಪಟ್ಟಿದ್ದು ಏನು ಅಂತಂದ್ರೆ ನಾವು ನಾವಾಗ್ಲಿ ಸಂಶೋಧಕರಾಗ್ಲಿ ಏನೇ ಮಾಡಿದ್ರು ಕೂಡ ಈ ಐಹಿಕ ಪ್ರಕೃತಿಯಲ್ಲಿ ಇರುವಂತಹ ವಸ್ತುಗಳನ್ನ ತಗೊಂಡೇ ಮಾಡ್ಬೇಕು. ಇದನ್ ಬಿಟ್ಟು ಬೇರೆ ಯಾವ್ದು ವಸ್ತುಗಳು ನಮ್ಗೆ ಸಿಗೋದೇ ಇಲ್ಲ ಮಾಡ್ಲಿಕ್ಕೆ. ಈಗ ಮನೆ ಮಾಡ್ಲಿಕ್ಕೆ ಬೇಕಂದ್ರೆ ಮಣ್ ಬೇಕು, ಮರ ಬೇಕು, ಕಲ್ಲು, ಕಬ್ಬಿಣ, ಸಿಮೆಂಟು ಇವೆಲ್ಲವೂ ಕೂಡ ಬೇಕು. ಈ ಯಾವುದೇ ವಸ್ತುಗಳನ್ನ ನಾವು ಈ ಮಣ್ಣು, ಕಲ್ಲು, ಕಬ್ಬಿಣ ಇವುಗಳನ್ನೆಲ್ಲ ಸ್ವತಃ ನಾವೇ ತಯಾರಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೇನ್ ತಯಾರಿಸಬಹುದು, ಇವುಗಳನ್ನೆಲ್ಲ ಒಟ್ಟಿಗೆ ತಂದು ಏನೋ ಇತರ ಒಂದು ಮಷೀನ್ ಅನ್ನೋ ಯಂತ್ರವನ್ನ ಸಾಧನವನ್ನ ನಾವು ಮಾಡ್ಬೋದು. ಬೇರೆ ಬೇರೆ ಆಕಾರವನ್ನ ನಾವು ಕೊಡ್ಬೋದು. ಅಂದ್ರೆ ಒಂದು ವಸ್ತುವನ್ನ ತಯಾರಿಸಬಹುದು. ಅದಕ್ಕಾಗಿ ಅವನು ಆ ವಸ್ತುವನ್ನ ತಯಾರಿಸ್ಲಿಕ್ಕೆ ಕಷ್ಟಪಟ್ಟಿರೋದ್ರಿಂದ ಅವನೇನ್ ತಿಳ್ಕೊಳ್ತಾನೆ, ನಾನೇ ಇದ್ರ ಒಡೆಯ ಅನ್ನೋದನ್ನ ತಿಳ್ಕೊಳ್ತಾನೆ. ಸೊ ಅದಕ್ಕಾಗಿ ನಾನೇ ಇದ್ರ ಒಡೆಯ ಅಂತ ಹೇಳಿ ಅವನು ಹೇಳ್ಕೊಳ್ತಾನೆ. ಅದಕ್ಕಾಗಿ ಈಶಾವಾಸ್ಯದ ತತ್ವ ಈಶೋಪನಿಷತ್ನಲ್ಲಿ ಇದಕ್ಕೆಲ್ಲರೂ ಕೂಡ ನಾಯಿ ಬೆಕ್ಕುಗಳ ತರ ಕಚ್ಚಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ? ಐಹಿಕ ಆಸ್ತಿಪಾಸ್ತಿಗಳ ಸಲುವಾಗಿ ಕಚ್ಚಾಡ್ತಾ ಇದ್ದಾರೆ. ನಾನು ಮಾಡಿದ್ದು ಇದು ನಂದು, ನನ್ನವರದು ಅಂತ ಈ ತರ ಇಲ್ಲಿ ಒಂದು ವಾದ ನಡೆಯುತ್ತೆ. ಎರಡನೇ ಮಂತ್ರದಲ್ಲಿ ಪೂರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾನ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಒಬ್ಬನು ಒಂದೇ ಸಮನೆ ನಿರಂತರವಾಗಿ ಕೆಲಸ ಮಾಡುತ್ತಿದ್ದರೆ ಅವನು 100 ವರ್ಷಗಳ ಕಾಲ ಬದುಕಲು ಬಯಸಬಹುದು. ಏಕೆಂದ್ರೆ ಈ ರೀತಿಯ ಕೆಲಸವು ಅವನನ್ನು ಕರ್ಮದ ಬಂಧನಕ್ಕೆ ಅಂಟಿಸುವುದಿಲ್ಲ. ಮನುಷ್ಯನಿಗೆ ಈ ಮಾರ್ಗ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಶ್ಲೋಕದಲ್ಲಿ ಕರ್ಮ, ಅಕರ್ಮ, ವಿಕರ್ಮದ ಕುರಿತಾಗಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಒಂದು ಕರ್ಮ ಬಂಧನ ನಿರ್ಮಾಣ ಆಗುತ್ತೆ ಯಾವಾಗ ಮಾನವ ಜನ್ಮ ಅವನಿಗೆ ಸಿಕ್ತು ಅಂತಂದ್ರೆ ಅವನು ಕರ್ಮ ಬಂಧನಕ್ಕೆ ಒಳಗಾಗ್ತಾನೆ. ಸೊ ಆದ್ರೆ ಕರ್ಮ ಬಂಧನದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಒಂದು ಅವಕಾಶವನ್ನ ಪಡಿಬೇಕು. ಆ ಯಾವ ಅವಕಾಶ, ಯಾವ ತರದ ಕರ್ಮವನ್ನ ನಾನು ಮಾಡ್ಬೇಕು ಅನ್ನುವಂತಹ ಒಂದು ಆಲೋಚನೆ. ಇಲ್ಲಿ ಕರ್ಮ ಅಂತಂದ್ರೆ ಧರ್ಮ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಧಿವತ್ತಾಗಿ ಮಾಡುವಂತಹ ಕೆಲಸಗಳನ್ನ ಕರ್ಮ ಅಂತ ಕರೀತಾರೆ. ಅಥವಾ ಕರ್ಮ ಅಂತಂದ್ರೆ ಧರ್ಮ ಗ್ರಂಥಗಳಲ್ಲಿ ಹೇಳಿರುವ ಹಾಗೆ ನಿಗದಿತ ಕರ್ತವ್ಯಗಳ ಪ್ರಕಾರ ಕೆಲಸ ಮಾಡೋದೇ ಕರ್ಮ ಅಂತ ಕರೀತಾರೆ. ಇನ್ನ ವಿಕರ್ಮ ಅಂತಂದ್ರೆ ಅದರ ವಿರುದ್ಧವಾಗಿರುವಂತದ್ದು. ಅಂದ್ರೆ ಈ ಭಗವಂತ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ದುರುಪಯೋಗ ಮಾಡುವ ಮೂಲಕ ಕೆಲಸವನ್ನ ನಿರ್ವಹಿಸುವಂತದ್ದು. ಹೀಗೆ ಇದು ಕೆಳವರ್ಗದ ಜೀವಿಗಳಂತೆ ನಿರ್ದೇಶಿಸುವ ಕ್ರಿಯೆಗಳನ್ನ ವಿಕರ್ಮ ಅಂತ ಕರೀತಾರೆ. ಕೆಳವರ್ಗದ ಜೀವಿಗಳು ಅಂತಂದ್ರೆ ಈಗ ಪ್ರಾಣಿಗಳು ಹೇಗೆ ಕ್ರೂರಿಗಳಾಗಿರುತ್ತೋ ಕ್ರೂರಿಯಾಗಿ ಕರ್ತವ್ಯಗಳನ್ನ ಮಾಡುವಂಥದ್ದು. ಸೊ ಅವನು ವಿಕರ್ಮ ಮಾಡುವಂಥದ್ದು. ಒಂದು ಕರ್ಮ ಧರ್ಮಗ್ರಂಥಗಳ ಪ್ರಕಾರ ಮಾಡುವಂಥದ್ದು, 2 ಧರ್ಮದ ವಿರುದ್ಧವಾಗಿ ಮಾಡುವಂಥದ್ದೇ ವಿಕರ್ಮ. ಅಕರ್ಮ ಅಂತಂದ್ರೆ ಈ ಕರ್ಮನೂ ಅಲ್ಲ ವಿಕರ್ಮನೂ ಅಲ್ಲ, ಇದ್ ಮಧ್ಯೆ ಇರುವಂತದ್ದು ಅಕರ್ಮ. ಕರ್ಮನೇ ಅಲ್ಲ, ಅದಕ್ಕೆ ಅಕರ್ಮ ಅಂತ ಕರೀತಾರೆ. ಸೊ ಆ ಅಕರ್ಮನ ಏನಂತ ಅಂದ್ರೆ ಜನನ ಮರಣದ ಚಕ್ರದಿಂದ ಮುಕ್ತಗೊಳಿಸುವಂತಹ ಕಾರ್ಯಗಳನ್ನ, ಕೆಲಸಗಳನ್ನ ಅಕರ್ಮ ಅಂತ ಕರೆಯಲಾಗುತ್ತೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಈ ಅಕರ್ಮಕ್ಕೆ ಇನ್ನೊಂದು ಹೆಸರು ನೈಷ್ಕರ್ಮ್ಯ ಅಂತ ಕರೆಯಲಾಗುತ್ತೆ.
ಇನ್ನು 3ನೇ ಮಂತ್ರದಲ್ಲಿ ಈಶೋಪನಿಷತ್ ಮಂತ್ರ 3. ಅಸೂರ್ಯಾನಾಮತೆ ಲೋಕಾ ಅಂಧೇನ ತಮಸಾವೃತಾಃ ತಾಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏತೆ ಚಾತ್ಮಾಹನೋ ಜನಾಃ. ಆಸೂರ್ಯ ನಾಮತೆ ಲೋಕ ಅಂಧೇನ ತಾಮಸಾವೃತಾಃ. ಅಸುರರಿಗೆ ಈ ಲೋಕಗಳಿದೆ ಅಂತ ಹೇಳ್ತಾರೆ. ಯಾವ ಲೋಕಗಳು? ಅಂಧೇನ ತಮಸಾವೃತಾಃ, ಅಜ್ಞಾನದಿಂದ ಅಂಧಕಾರದಿಂದ ಕೂಡಿರುವಂತಹ ಲೋಕಗಳು ಅಂತ. ಆಮೇಲೆ ಸೊ ಅವರು ತಾಂಸ್ಥೇ ಪ್ರೇತ್ಯಾಭಿಗಚ್ಚಂತಿ ಅಂದ್ರೆ ಸತ್ತ ನಂತರ ಆ ಅಸುರರು ಆ ಲೋಕಗಳನ್ನ ಸೇರ್ತಾರೆ. ಅಂದ್ರೆ ಎಲ್ರಿಗೂ ಕೂಡ ಒಂದೊಂದು ಲೋಕಗಳಿದೆ. ನಾವು ಯಾವ ತರ ಕರ್ಮ ಬಂಧನಕ್ಕೊಳಪಡ್ತೀವೋ ಆ ತರ ಲೋಕಗಳನ್ನ ನಾವು ಪಡಿತೇವೆ. ಸೊ ಅಸುರರಿಗೂ ಕೂಡ ಲೋಕಗಳಿದೆ. ಆ ಅಸುರರಿಗೆ ಲೋಕಗಳಿರುವಂತದ್ದು ಅಂಧತಮ ಲೋಕ, ಅಜ್ಞಾನದ ಲೋಕ. ಆ ಯಾರು ಈ ಅಸುರರಾಗಿರ್ತಾರೋ ಅವರು ಸತ್ತ ನಂತರ ಆ ಆಸುರ ಲೋಕವನ್ನೇ ಸೇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ಒಂದು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂತಹ ಪದ ಏನು ಅಂತಂದ್ರೆ ಆತ್ಮನಃ. ಆತ್ಮನಃ ಅಂತಂದ್ರೆ ಆತ್ಮಘಾತುಕ ಅಂತ ಕರೀತಾರೆ. ಆತ್ಮಃ ಅನ್ನುವಂತಹ ಪದ ತುಂಬಾನೇ ಅರ್ಥವತ್ತಾದಂಥದ್ದು. ಆತ್ಮಘಾತಕ ಅಂತ. ಈ ಮಾನವ ಜನ್ಮದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಎಲ್ಲ ಸೌಲಭ್ಯಗಳಿದೆ. ಆ ಸೌಲಭ್ಯಗಳಿದ್ರೂ ಕೂಡ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಈ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮುಡಿಪಾಗಿ ಇಡೋದಿಲ್ಲ, ಅಥವಾ ತನ್ನ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನ ದೇಹವನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳೋದಿಲ್ಲ. ಎದಕ್ಕಾಗಿ? ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಸೊ ಅಂತವನನ್ನ ಆತ್ಮಃ ಅಂತ ಕರೀತಾರೆ. ಮತ್ತೆ ಇನ್ನ ಸಿಂಪಲ್ ಆಗಿ ಇದನ್ನ ಹೇಳ್ಬೇಕು ಅಂತಂದ್ರೆ ಆತ್ಮಃ ಅಂತಂದ್ರೆ ಆತ್ಮದ ಕೊಲೆಗಾರ ಅಂತ ಅರ್ಥ. ಹಾಗಾದ್ರೆ ಆತ್ಮದ ಕೊಲೆಗಾರ ನಾವ್ ಈಗಾಗಲೇ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇವೆ. ಈ ಒಂದು ಆತ್ಮದ ಲಕ್ಷಣಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಹೇಗೆ ಇದು ಆತ್ಮ ಸಾಯಿಸ್ಲಿಕ್ಕೆ ಸಾಧ್ಯ, ಮತ್ತೆ ಕೊಲೆಗಾರ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ. ಆ ತರ ಇಲ್ಲ. ಈಗ ನಮ್ಮ ಆತ್ಮದ ಒಂದು ಉದ್ದೇಶನೇ ನಮ್ಗೆ ತಿಳಿದಿರ್ಲಿಲ್ಲ ಅಂತಂದ್ರೆ ಆ ಆತ್ಮವನ್ನ ನಾವು ದೇಹದಲ್ಲಿ ಇಟ್ಕೊಂಡು ಅದ್ರ ಕೊಲೆಯನ್ನ ಮಾಡಿದ ಹಾಗೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಯಾರು ಈ ಆತ್ಮ ಸಾಕ್ಷಾತ್ಕಾರವನ್ನ ಪಡ್ಕೊಳ್ತಾರೋ, ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ದೇ ಇರೋರು ಆತ್ಮಘಾತುಕ. ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡು ಅಂತವನು ಅಥವಾ ಆತ್ಮ ಸಾಕ್ಷಾತ್ಕಾರ ಹಾದಿಯಲ್ಲಿ ಪ್ರಯತ್ನಿಸುವವನಿಗೂ ಕೂಡ ಒಂದು ಪರಿಣಾಮ ಇದೆ. ಅವನೇನಾದ್ರೂ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಟ್ರೆ ಅವನು, ಅಥವಾ ಗುರಿ ತಲುಪದೇ ಹೋದ್ರೆ, ಈ ಆತ್ಮ ಸಾಕ್ಷಾತ್ಕಾರದ ಗುರಿ, ಅವನು ಎಲ್ಲಿ ಹೋಗ್ತಾನೆ? ಶುಚಿ ಅಥವಾ ಶ್ರೀಮತ ಅನ್ನುವಂತಹ ಈ ಇಲ್ಲಿ ನಾವು ನೋಡ್ತೇವೆ, ಆತ್ಮ ಸಾಕ್ಷಾತ್ಕಾರ ಹಾದಿಯಲ್ಲಿ ಪ್ರವೇಶಿಸುವವನು ಏನು ತನ್ನ ಒಂದು ಭಗವಂತನ ತನ್ನ ಒಂದು ಸಂಬಂಧವನ್ನ ಅವನು ತಿಳ್ಕೊಳ್ತಾನೆ. ಸೊ ತಿಳ್ಕೊಂಡು ಆ ಹಾದಿಯಲ್ಲಿ ಹೋಗುವಾಗ ಅವನಿಗೆ
ಆ ಗುರಿ ಅವನು ಮುಟ್ಲಿಕ್ಕೆ ಆಗದಿದ್ರು ಕೂಡ ಪ್ರಾಪ್ಯ ಪುಣ್ಯ ಕಥಾಂ ಲೋಕಾನು ಸ್ವಿತಾ ಶಾಶ್ವತಿ ಸಮಃ ಶುಚೀನಾಂ ಶ್ರೀಮತಾಂ ಗೇಹೆ ಲೋಕ ಭ್ರಷ್ಟೋಭಿಜಾಯತೆ ಅಥ್ವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ವಿದ್ಧತಿ ಏತದ್ದಿ ದುರ್ಬಲತರಂ ಲೋಕೆ ಜನ್ಮ ಯದೀದೃಶಂ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರುನಂದನ. ಅಂದ್ರೆ ಯೋಗ ಭ್ರಷ್ಟ ನ ಒಂದು ಲಕ್ಷಣಗಳನ್ನ ಹೇಳ್ತಾ ಇದ್ದಾರೆ. ಈ ಯೋಗ ಭ್ರಷ್ಟನು ಅಂತಂದ್ರೆ ಇಲ್ಲಿ ಅಲ್ಪಾವಧಿ ದೀರ್ಘಾವಧಿ ಅಂತ ಇರುತ್ತೆ. ಸೊ ಈ ಅಲ್ಪಾವಧಿಯವರೆಗೆ ಪ್ರಯತ್ನ ಪಟ್ಟು ಅವನು ಯೋಗ ಭ್ರಷ್ಟನಾದ್ರೆ ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರದ ಹಾದಿಯನ್ನು ಪಡೀಲೇ ಇದ್ರೆ ಅನಂತರ ಧರ್ಮಾತ್ಮರ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಶುಚೀನಾಂ ಶ್ರೀಮತಾಂ ಗೇಹೆ ಅಂತ ಹೇಳ್ತಾರೆ. ಶ್ರೀಮಂತ ಕುಟುಂಬದಲ್ಲಿ ಅವನು ಹುಟ್ಟುತ್ತಾನೆ, ಧರ್ಮಾತ್ಮರ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಯಾಕಂದ್ರೆ ಭಕ್ತಿಗೆ ಅವನಿಗೆ ಮತ್ತೆ ಪ್ರೋತ್ಸಾಹ ಸಿಗ್ಲಿ ಅನ್ನೋಂತ ಒಂದು ಉದ್ದೇಶದಿಂದ. ಸೊ ದೀರ್ಘಕಾಲದವರೆಗೆ ಹೋಗಿ ಅಭ್ಯಾಸ ಮಾಡಿದವನಿಗೆ ಧೀಮಂತರಾದಂತಹ ಆಧ್ಯಾತ್ಮಿಕ ವಾದಿಗಳ ಕುಟುಂಬದಲ್ಲಿ ಜನ್ಮವನ್ನ ಪಡಿತಾನೆ. ಸೊ ಅದು ಜನ್ಮ ಸಿಗೋದು ತುಂಬಾ ದುರ್ಬಲಕರ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಈ ಒಂದು ಮಂತ್ರದ ಸಾರಾಂಶ ಇಷ್ಟೇ. 3ನೇ ಮಂತ್ರದ್ದು ಮಾನವ ಜೀವಿಗಳಾದ ನಾವು ಬದುಕಿರೋದು ಕೇವಲ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸ್ಕೊಳ್ಳಿಕ್ಕೆ, ಆರ್ಥಿಕ ಪರಿಸ್ಥಿತಿಯಿಂದ ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ಇಲ್ಲ. ಈ ಪ್ರಕೃತಿಯ ನಿಯಮಗಳಿಂದಾಗಿ, ಈ ಪ್ರಕೃತಿಗೆ ನಾವು ಬಂದಿರೋದ್ರಿಂದಾಗಿ ಈ ಐಹಿಕ ದೇಹ ಅನ್ನುವಂಥದ್ದು ಯಾವ ಸಮಸ್ಯೆಗೊಳಪಟ್ಟಿದೆಯೋ ಆ ಸಮಸ್ಯೆಯಿಂದ ನಾವು ಹೊರಬಂದು ಈ ಒಂದು ಆತ್ಮವನ್ನ ನಾವು ಸರಿಯಾದ ಜಾಗಕ್ಕೆ ಕಳುಹಿಸುವಂತಹ ಪ್ರಯತ್ನವನ್ನ ನಾವು ಮಾಡೋದೇ ಇದೆ ಒಂದು ಶ್ಲೋಕದ ಉದ್ದೇಶ. ಇನ್ನ ಮಂತ್ರ 4ರಲ್ಲಿ ಅನೇಜದೇಕಂ ಮನಸೋ ಜವೀಯೋ ನೈನಧ್ಯೇವ ಆಪ್ನುವನ್ ಪೂರ್ವಂ ಅರ್ಷತ್ ತತ್ತಾವತೋ ಜ್ಞಾನದೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಶ್ವ ದದಾತಿ. ಅಂದ್ರೆ ಭಗವಂತನ ಒಂದು ಲಕ್ಷಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಿಂದೆ ಇದ್ರಲ್ಲಿ ನಾವು ಅಸುರರ ಲಕ್ಷಣಗಳನ್ನ ತಿಳ್ಕೊಂಡ್ವಲ್ಲ. ಏನ್ ಹೇಳ್ತಾ ಇದ್ದಾರೆ? 8 ಲಕ್ಷಣಗಳನ್ನ ನಾವಿಲ್ಲಿ ಕಾಣ್ತೇವೆ. ಅನೇಜದೇಕಂ ಅಂದ್ರೆ ಇಲ್ಲಿ ಭಗವಂತ ತನ್ನ ಧಾಮದಲ್ಲಿ ಅಚಲವಾಗಿದ್ದಾನೆ, ಅಲ್ಲೇ ಇದ್ದಾನೆ ಭಗವಂತ ದೇವೋತ್ತಮ ಪರಮ ಪುರುಷನು ಏನಾಗಿದ್ದಾನೆ. ಮತ್ತೆ ಮನಸಃ ಜವಿಯು ಅಂತಂದ್ರೆ ಮನಸ್ಸಿಗಿಂತ ವೇಗವನ್ನ ಉಳ್ಳವನು ಅವನು. ಅಂದ್ರೆ ಅಲ್ಲೇ ಧಾಮದಲ್ಲಿಯೂ ಕೂಡ ಕೂತಿದ್ದಾನೆ, ಮತ್ತೆ ಮನಸ್ಸಿಗಿಂತನೂ ಕೂಡ ವೇಗವಾಗಿ ಅವನು ಎಲ್ಲಿನೂ ಕೂಡ ಬರಬಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜವೀಯ ಮನಸಃ ಜವೀಯ ಅಂತ ಕರೀತಾರೆ. ಆಮೇಲೆ ನೈನದ್ದೇವ ಆಪ್ನುವನ್ ಪೂರ್ವಂ ಅರ್ಷತ್. ಆಪ್ನುವನ್ ಅಂತಂದ್ರೆ ಯಾರ್ಯಾರು ಓಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಹಿಂದೆ ಹಾಕಬಹುದು ಅಂತ. ಸೊ ಚಲಿಸುವ ಎಲ್ಲವನ್ನ ಕೂಡ, ಈಗ ಏನೆಲ್ಲ ಚಲಿಸ್ತಾ ಇದೆ, ನಮ್ಮ ಇದು ಗಾಳಿನ ಚಲಿಸೋದನ್ನ ನೋಡ್ತೇವೆ, ಮನಸ್ಸು ಚಲಿಸೋದನ್ನ ನೋಡ್ತೇವೆ. ಇವೆಲ್ಲಕ್ಕಿಂತನೂ ಕೂಡ ಈ ಎಲ್ಲರನ್ನೂ ಕೂಡ ಅವನು ಓಡುತ್ತಿರುವ ಎಲ್ಲವನ್ನೂ ಕೂಡ ಅವನು ಹಿಂದೆ ಹಾಕಬಲ್ಲ ಅಂತ. ಮತ್ತೆ ನೈನದ್ದೇವ ಆಪ್ನುವನ್ ಅಂದ್ರೆ ಯಾವ ದೇವತೆಗಳೂ ಕೂಡ ಅವನ ಸಮೀಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ತದ್ದಾವತೋ ಜ್ಞಾನತೇತಿ ತಿಷ್ಠತ್ ಅಂದ್ರೆ ಅವನು ಒಂದೇ ಸ್ಥಳದಲ್ಲಿ ಇದ್ರೂ ಕೂಡ ಅವನು ಗಾಳಿ ಮಳೆಗಳನ್ನು ಕೊಡುವ ಎಲ್ಲರನ್ನೂ ಕೂಡ ನಿಯಂತ್ರಿಸುವವನು. ಸೊ ಯಾರೆಲ್ಲ ಅವನ ಪ್ರತಿನಿಧಿಗಳಾಗಿದ್ದಾರೋ ಎಲ್ಲರನ್ನೂ ಅಲ್ಲೇ ಕೂತ್ಕೊಂಡು ಅವನು ನಿಯಂತ್ರಣವನ್ನ ಮಾಡ್ತಾನೆ. ಅಂದ್ರೆ ಒಟ್ಟಾರೆ ಶ್ರೇಷ್ಠತೆಯಲ್ಲಿ ಎಲ್ಲವನ್ನೂ ಕೂಡ ಅವನು ಮೀರಿಸಬಹುದು ಅಂತ ಇಲ್ಲಿ ಹೇಳ್ತಾರೆ. ಸೊ ಇಷ್ಟು ಗುಣಗಳನ್ನ ನಾವು ಕಾಣ್ತೇವೆ.
ಸುರರಿಗೆ ಅಸುರರಿಗೆ ಇರುವಂತಹ ವ್ಯತ್ಯಾಸವನ್ನ ಇಲ್ಲಿ ತಿಳಿಸ್ತಾರೆ ಈ ಒಂದು ಶ್ಲೋಕದಲ್ಲಿ. ಯಾಕಂದ್ರೆ ಭಗವಂತ ಹೇಗೆ ಅನ್ನೋದನ್ನ ಲಕ್ಷಣಗಳನ್ನ ನಾವು ಕಂಡ್ವಿ. ಆದ್ರೂ ಕೂಡ ಸುರರನ್ನ ನೋಡಿದಾಗ ಮಾನವ ಜೀವನಕ್ಕೂ ಕೂಡ ಪ್ರಾಣಿಗಳ ಜೀವನಕ್ಕೂ ಒಂದು ಜವಾಬ್ದಾರಿಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಮಾನವ ಮತ್ತೆ ಈ ಒಂದು ಪ್ರಾಣಿಗಳ ಜೀವನ. ಈ ಮಾನವ ಜೀವನದ ಜವಾಬ್ದಾರಿಗಳನ್ನ ಅರ್ಥಕೊಂಡು ಒಂದು ಉತ್ಸಾಹದಿಂದ ಅವನು ಜ್ಞಾನದಲ್ಲಿ ಇದ್ಕೊಂಡು ಕೆಲಸವನ್ನ ಮಾಡ್ತಾನೆ. ಇವರೇನಂತ ಕರೀತಾರೆ, ಮಾಡುವವರನ್ನ ಸುರ ಅಂತ ಕರೀತಾರೆ. ಅಂದ್ರೆ ಇವರು ಒಂದು ದೈವಿ ವ್ಯಕ್ತಿಗಳು ಅಂತ. ಮತ್ತೆ ಈ ದೈವಿ ವ್ಯಕ್ತಿಗಳು ಯಾವಾಗಲೂ ಕೂಡ ಭಗವಂತನ ಚರಣ ಕಮಲಗಳನ್ನೇ ಬಯಸುವಂತವರು ಈ ಸುರರು. ಆದ್ರೆ ಪ್ರಾಣಿಗಳಿಗೆ ಈ ಒಂದು ಜವಾಬ್ದಾರಿಯನ್ನ ನಾವು ಕಾಣೋದಿಲ್ಲ. ಆ ಜ್ಞಾನ ಪಡೆಯುವಂತ ಉತ್ಸಾಹ, ಆ ಉತ್ಸಾಹದ ಜ್ಞಾನದಲ್ಲಿ ಕೆಲಸ ಮಾಡುವಂತದ್ದು ನಾವು ಕಾಣೋದಿಲ್ಲ. ಅಂದ್ರೆ ಇಲ್ಲಿ ವಿವರಿಸಿರೋದನ್ನ ಅಂದ್ರೆ ಸುರರು ಅಂತ ಇದಕ್ಕೆ ಹೇಳ್ತಾರೆ. ಯಾವಾಗ್ಲೂ ಕೂಡ ಭಗವಂತನ ಚರಣ ಕಮಲಗಳನ್ನ ಬಯಸುವಂತವ್ರು ಸುರರು. ಇನ್ನ ಅಸುರರನ್ನ ನೋಡಿದಾಗ ಅವರು ಮಾನವ ಜೀವನದ ಜವಾಬ್ದಾರಿಗಳನ್ನು ಕೂಡ ನಿರ್ಲಕ್ಷಿಸುವವರು. ಅಂದ್ರೆ ಮಾನವದ ಜೀವನ ಜವಾಬ್ದಾರಿನೂ ಅವ್ನಿಗೆ ಗೊತ್ತಿಲ್ಲ ಅಂತ, ಅದ್ರ ಅರಿವೇ ಇಲ್ಲ. ಮತ್ತೆ ಯಾವಾಗ್ಲೂ ಕೂಡ ಶ್ರಮದಿಂದ, ಅಜ್ಞಾನದಿಂದ, ಅಂಧಕಾರದಿಂದ ಕೆಲಸವನ್ನ ಮಾಡುವಂತವ್ರು. ಇವರನ್ನ ಅಸುರರು ಅಥವಾ ರಾಕ್ಷಸರು ಅಂತ ಕರೀತಾರೆ. ಮತ್ತೆ ಈ ಅಸುರರು ಯಾವಾಗ್ಲೂ ಕೂಡ ಐಹಿಕ ಭೋಗಾಸಕ್ತಿಗಳಲ್ಲಿ ಅಂಟ್ಕೊಂಡಿರ್ತಾರೆ. ಆದ್ರೆ ಸುರರು ಆಧ್ಯಾತ್ಮಿಕ ಒಂದು ಬಯಕೆ ಅವ್ರಿಗೆ ಇರುತ್ತೆ. ಅದೇ ಭಗವಂತನ ಚರಣ ಕಮಲಗಳ ಸೇವೆ. ಅದರಿಂದ ಈ ಪರಿಪೂರ್ಣ ಜ್ಞಾನ ಏನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಭಗವಂತನ ಸ್ವರೂಪಗಳನ್ನೆಲ್ಲ ಅರಿಯುವುದು, ಅವನ ಶಕ್ತಿಗಳನ್ನ ಅರಿಯುವುದು, ಅವನ ಇಚ್ಛೆಯಂತೆ ಈ ಶಕ್ತಿಗಳೆಲ್ಲ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಗಾಳಿ ಚಲಿಸ್ತಾ ಇದೆ ಅಂದ್ರೆ ಭಗವಂತನ ಇಚ್ಛೆಯಂತೆ ಚಲಿಸ್ತಾ ಇದೆ. ಭಗವಂತನ ಇಚ್ಛೆಯಂತೆ ಮಳೆ ರಾಯ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾನೆ. ಸೊ ಅದಕ್ಕಾಗಿ ನಾವು ಈ ಶ್ಲೋಕದಿಂದ ತಿಳ್ಕೊಳ್ಬೇಕಾಗಿರೋದೇನು, ಏನೆಲ್ಲ ಈ ಭೌತಿಕ ಜಗತ್ತಿನಲ್ಲಿ ಶಕ್ತಿಗಳ ಅರಿವು ನಮ್ಗಾಗ್ತಾ ಇದೆಯೋ ಇದೆಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇನ್ನ ಮುಂದಿನ 5ನೇ ಶ್ಲೋಕದಲ್ಲಿ ತದ್ದೇಜತಿ ತನ್ನೇಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಇದು ಕೂಡ ಭಗವಂತನ ಲಕ್ಷಣಗಳನ್ನ ತಿಳಿಸುತ್ತೆ. ಅಂದ್ರೆ ತದ್ದೇಜತಿ ತನ್ನೇಜತಿ ಅಂದ್ರೆ ಇದು ವಿರೋಧಾಭಾಸವನ್ನ ವ್ಯಕ್ತಪಡಿಸುವಂತ ಪದಗಳು. ವಿರೋಧಾಭಾಸ ಅಂತಂದ್ರೆ ಈ ತದ್ದೇಜತಿ ತನ್ನೇಜತಿ ಅಂದ್ರೆ ಭಗವಂತ ನಡಿತಾನೆ, ಏಜತಿ ಅಂದ್ರೆ ನಡೀತಾನೆ, ತತ್ ನ ಏಜತಿ ಅಂತ ಕರೀತಾರೆ. ತಜ್ಜೇಜತಿ ಅಂದ್ರೆ ತತ್ ನ ಏಜತಿ, ನಡೆಯೋದು ಇಲ್ಲ. ಭಗವಂತ ನಡೀತಾನೆ, ನಡೆಯೋದಿಲ್ಲ. ತದ್ದೂರೇ ತದ್ವಂತಿಕೆ, ತತ್ ದೂರೆ, ದೂರೆ ಅಂದ್ರೆ ದೂರದಲ್ಲಿದ್ದಾನೆ, ತತ್ ಅಂತಿಕೆ ಮತ್ತೆ ನಮ್ಮ ಹತ್ರನೂ ಇದ್ದಾನೆ. ಆಮೇಲೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ, ಆಮೇಲೆ ಅವನು ಎಲ್ಲದ್ರೂ ಒಳಗಡೆನೂ ಇದ್ದಾನೆ, ಎಲ್ಲದ್ರೂ ಹೊರಗಡೆನೂ ಇದ್ದಾನೆ. ಸೊ ಈ 3 ತರನಾದಂತ ಇದರಲ್ಲಿ ನಮ್ಗೆ 6 ಲಕ್ಷಣಗಳನ್ನು ಕಾಣ್ತೇವೆ. ನಡೀತಾನೆ, ನಡೆಯೋದಿಲ್ಲ, ದೂರದಲ್ಲಿದ್ದಾನೆ, ತುಂಬಾ ಹತ್ರಲ್ಲೂ ಇದ್ದಾನೆ, ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ ಅನ್ನೋದನ್ನ ನಾವು ಕಾಣ್ತೇವೆ. ವಿರೋಧಾಭಾಸವನ್ನ ವ್ಯಕ್ತಪಡಿಸುವಂತ ಅಂಶಗಳು. ಮತ್ತೆ ಈ ಸೀಮಿತವಾದ ನಮ್ಮ ಸೀಮಿತವಾದ ಈ ಒಂದು ಜ್ಞಾನ ಏನಿದೆಯೋ ಆ ಜ್ಞಾನದಿಂದ ಈ ಏನು ಶ್ಲೋಕ ಹೇಳಲಾಗಿದೋ 5ನೇ ಶ್ಲೋಕ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹೊಂದಾಣಿಕೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ನಮ್ಮ ಒಂದು ಬುದ್ಧಿಶಕ್ತಿ ಅನ್ನುವಂಥದ್ದು ಸೀಮಿತವಾದಂಥದ್ದು. ನಮ್ಮ ಬುದ್ಧಿ ಎಷ್ಟಿದೆಯೋ ಅಷ್ಟೇ ನಾವು ತಿಳ್ಕೊಳ್ತೇವೆ, ಅದಕ್ಕಿಂತ ಹೆಚ್ಚಿಗೆ ವಹಿಸ್ಕೊಳ್ಲಿಕ್ಕೆ ಆಗಲ್ಲ ನಮ್ಗೆ. ಈಗ ಒಬ್ಬ ವ್ಯಕ್ತಿ ಬುದ್ಧಿವಂತನಲ್ಲದ ವ್ಯಕ್ತಿಗೆ ಸೊ ನೀನು ಇಷ್ಟೊಂದು ಕೂತ್ಕೊಂಡು ಓದು, ಇದನ್ನ ನನಗೆ ಬಾಯ್ಹಾಟ್ ಮಾಡಿ ಹೇಳು ಅಂತಂದ್ರೆ ಒಬ್ಬ ಜಾಣನಿಗೂ ಮತ್ತೆ ಒಬ್ಬ ದಡ್ಡನಿಗೂ ವ್ಯತ್ಯಾಸ ಇರುತ್ತೆ. ದಡ್ಡ ಅಂತ ಹೇಳಲಿಕ್ಕಾಗಲ್ಲ, ಅವನು ಬೇರೆ ವಿಷಯದಲ್ಲಿ ಹೆಚ್ಚಾಗಿ ಜಾಣನಾಗಿರ್ಬೋದು. ಆದ್ರೆ ಜಾಣನಾದವನು ಬೇಗ ಬೇಗ ಓದಿ ನೆನ್ಪಿಟ್ಕೊಂಡು ಅಂತ ಹೇಳಿದ್ರೆ ಇನ್ನ ದಡ್ಡನಾದವನು ಅದನ್ನ ಬೇಗ ಬೇಗ ನೆನ್ಪಿಟ್ಕೊಂಡು ಹೇಳಿಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಅವನ ಬುದ್ಧಿಯ ಶಕ್ತಿಯ ಒಂದು ಸೀಮಿತತೆ ಮತ್ತು ಈ ಜಾಣನ ಬುದ್ಧಿಶಕ್ತಿ ಒಂದು ಸೀಮಿತತೆ.
ಅದಕ್ಕಾಗಿ ಕಾಮನ್ ಸೆನ್ಸ್ ಅನ್ನುವಂಥದ್ದು ಕಾಮನ್ ಆಗಿರಲ್ಲ ಯಾವಾಗ್ಲೂ. ಸಾಮಾನ್ಯ ಜ್ಞಾನ ಸಾಮಾನ್ಯವಾಗಿರಲ್ಲ ಎಲ್ರಿಗೂ. ಎಲ್ರಿಗೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಈಗ ಒಬ್ಬ ಜಾಣನಿಗೆ ಸಾಮಾನ್ಯ ಜ್ಞಾನ ಇರ್ಲಿಕ್ಕಿಲ್ಲ, ಆದ್ರೆ ಒಬ್ಬ ದಡ್ಡನಿಗೆ ಸಾಮಾನ್ಯ ಜ್ಞಾನ ತುಂಬಾ ಇರ್ಬೋದು. ಆದ್ರೂ ಕೂಡ ಇದು ಸೀಮಿತವಾಗಿರುವಂತದ್ದು. ಇದರಿಂದ ನಮ್ಗೆ ಭಗವಂತನನ್ನ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಬಗ್ಗೆ ಊಹಿಸಿಕೊಳ್ಬಹುದು ಅಷ್ಟೇ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಈ ಮಾಯಾವಾದ ಪಂಥ, ನಿರಾಕಾರವಾದ ಪಂಥ ಏನ್ ಮಾಡ್ತಾರೆ, ಇದನ್ನ ತಿರಸ್ಕರಿಸ್ತಾರೆ. ಸಾಕಾರ ಸ್ವರೂಪವನ್ನ ಭಗವಂತನಿಗೆ ಹೇಗೆ ಇದೆ, ರೂಪ ಇರೋದಿಲ್ಲ ಭಗವಂತನಿಗೆ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಸೊ ಅದಕ್ಕಾಗಿ ಇಲ್ಲಿ ವಿರೋಧಾಭಾಸ ಇಲ್ಲಿಂದ ಗೊತ್ತಾಗುತ್ತೆ ಏನು ಭಗವಂತನ ಸಾಕಾರ ರೂಪ ಇದೆ ಅಂತ. ಆದ್ರೆ ಭಾಗವತ ಪಂಥ ಅನ್ನೋದು ಒಂದಿದೆ. 2 ಪಂಥವನ್ನ ಕಾಣ್ತೇವೆ, ಮಾಯಾವಾದ ಪಂಥ, ಭಾಗವತ ಪಂಥ. ಈ ಮಾಯಾವಾದ ಪಂಥ ನಿರಾಕಾರವಾದಿಗಳು, ಅವರು ಸಾಕ್ಷರ ರೂಪವನ್ನ ತಿರಸ್ಕರಿಸ್ತಾರೆ. ಆದ್ರೆ ಭಾಗವಂತ ಪಂಥ ಅನ್ನುವಂಥದ್ದು ಭಗವಂತನ ಸಾಕಾರ ಮತ್ತೆ ನಿರಾಕಾರ ಆಗಿದ್ದಾನೆ ಅಂತ ಒಪ್ಪುಗೊಳ್ತಾರೆ. ಮತ್ತೆ ಆ ಭಾಗವತರು ಭಗವಂತನ ಅಚಿಂತ್ಯ ಶಕ್ತಿಗಳನ್ನ ಒಪ್ತಾರೆ. ಮತ್ತೆ ಅವುಗಳಿಲ್ಲದ್ರೆ ಪರಮ ಪ್ರಭು ಎಂಬ ಮಾತಿಗೆ ಅರ್ಥವೇ ಇರುತ್ತಿಲ್ಲ ಅನ್ನೋದನ್ನ ಅವರು ತಿಳ್ಕೊಳ್ತಾರೆ. ಅದಕ್ಕಾಗಿ ನಮ್ಮ ಒಂದು ಕಣ್ಣುಗಳಿಂದ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಭಗವಂತನಿಗೆ ಸಾಕಾರ ಅಸ್ತಿತ್ವ ಇಲ್ಲ ಅಂತ ಹೇಳ್ತಾರೆ. ತಮ್ಗೆ ನೋಡ್ಲಿಕ್ಕೆ ಆಗಲ್ಲ, ಅದಕ್ಕೋಸ್ಕರ ಹಾಗೆ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನಿರಾಕಾರವಾದಿಗಳು. ಹಾಗಾದ್ರೆ ಯಾಕೋ ಸ್ಲೈಡ್ ಮೂವ್ ಆಗ್ತಾ ಇಲ್ಲ ಬೇಗ ಬೇಗ. ಸೊ ನಾನು ಹೆಚ್ಚಿಗೆ ಮಾಡೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಭಾಗವತರವರು, ಭಾಗವತ ಪಂಥದವರು ಭಗವಂತನ ಅಚಿಂತ್ಯ ಶಕ್ತಿಯನ್ನ ಒಪ್ತಾರೆ. ಅದಕ್ಕಾಗಿ ಭಗವಂತ ಸೊ ಅವರ ಶರಣಾಗತಿಗೆ ತಕ್ಕಂತೆ ಅವರ ಜೊತೆಗೆ ಸಂಪರ್ಕವನ್ನ ಹೊಂದ್ತಾನೆ. ನಿರಾಕಾರವಾದಿಗಳು ಭಗವಂತನನ್ನ ಒಪ್ಪೋದಿಲ್ಲ, ಅದಕ್ಕೆ ಹೆಚ್ಚಿನ ಸಂಪರ್ಕವನ್ನ ಭಗವಂತ ನಿರಾಕಾರ ಜೊತೆಗೆ ಮಾಡೋದಿಲ್ಲ, ಆದ್ರೆ ಭಾಗವತರೊಂದಿಗೆ ಮಾಡ್ತಾನೆ. ಅದಕ್ಕಾಗಿ ಭಗವದ್ಗೀತೆ 4ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಂತ ಹೇಳಿ. ಸೊ ಯಾರು ನನಗೆ ಹೇಗೆ ಶರಣಾಗ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸ್ತೀನಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕಾಗಿ ಭಾಗವತ ಪಂಥದವರಿಗೆ ಭಗವಂತ ಅನುಗ್ರಹಿಸ್ತಾನೆ. ಹೀಗೆ ಅವನು ಹೇಗೆ ಪ್ರವೇಶಿಸ್ತಾನೆ, ಈ ಒಂದು ಶ್ಲೋಕದಲ್ಲಿ ಭಗವಂತ ಹೇಳಿರೋ ಹಾಗೆ ಎಲ್ಲದರಲ್ಲಿನೂ ಅವಿದ್ದಾನೆ. ಈ ಮಗು ಪ್ರಹ್ಲಾದರ ಒಂದು ಕಥೆಯನ್ನ ನಾವು ಕೇಳ್ತೇವೆ, ಹೇಗೆ ಕಂಬದಿಂದ ಹೊರಬಂದ ಅಂತ ಹೇಳಿ. ಆಮೇಲೆ ಯಾಕೆ ಭಕ್ತನಿಗಾಗಿ ಬಂದ, ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ, ಅವನ್ ಹೇಗೆ ನನಗೆ ಶರಣಾಗ್ತಾನೋ ಹಾಗೆ ನಾನು ಅವನ ಮುಂದೆ ಪ್ರಸ್ತುತಪಡಿಸ್ತೇನೆ ಅಂತ ಹೇಳಿ. ಸೊ ಬಂದು ಹಿರಣ್ಯಕಶಿಪುವನ್ನ ಹೊಂದಿರುವಂತಹ ವಿಷಯವನ್ನ ನಮ್ಗೆಲ್ಲ ಗೊತ್ತು. ಹಾಗಾಗಿ ಭಕ್ತನಿಗೆ ಆದ್ರೆ ತನ್ನ ಭಕ್ತನಿಗೆ ಸ್ವತಃ ಅನುಗ್ರಹ ಮಾಡಲು ಅವನಿಗೆ ತುಂಬಾ ಇಷ್ಟ. ಅದಕ್ಕಾಗಿ ಭಗವಂತ ತಾನೇ ಅವತಾರ ಎತ್ತಿ ಬರ್ತಾನೆ. ಮತ್ತೆ ಹೇಗೆ ಅವತಾರ ಎತ್ತಿ ಬರ್ತಾನೆ, ತನ್ನ ಸ್ವಾಂಶ ವಿಸ್ತರಣೆಯ ಮೂಲಕ ಎಲ್ಲವನ್ನ ಅವನು ಪ್ರವೇಶಿಸ್ತಾನೆ. ಹೀಗೆ ಅವನು ತನ್ನ ವಿರಾಟ ರೂಪದಲ್ಲಿ ಎಲ್ಲದರಿಂದ ಹೊರಗಿದ್ದಾನೆ. 2 ರೀತಿಯಾಗಿ ನಾವು ನೋಡ್ತೇವೆ, ಹೊರಗೂ ಇದ್ದಾನೆ ಒಳಗೂ ಇದ್ದಾನೆ ಅಂತ ಯಾಕೆ ಹೇಳ್ತಾ ಇದ್ದೇವೆ ನಾವು. ಹೊರಗೂ ಇದ್ದಾನೆ ಅಂತಂದ್ರೆ ಅವನು ವಿರಾಟ ರೂಪದಲ್ಲಿ ಹೊರಗಿದ್ದಾನೆ. ಒಳಗಿದ್ದಾನೆ ಅಂದ್ರೆ ಹೇಗಿದ್ದಾನೆ, ಒಳಗಡೆ ಅವನು ಅಂತರ್ಯಾಮಿಯಾಗಿ ಒಳಗಡೆ ಇದ್ದಾನೆ. ಅಂತರ್ಯಾಮಿಯಾಗಿ ಅವನು ನಡೆಯುತ್ತಿರುವ ಎಲ್ಲವನ್ನೂ ಕೂಡ ನೋಡ್ತಾನೆ ಮತ್ತು ನಾವು ಮಾಡಿದ್ದಕ್ಕೆ ಪ್ರತಿಫಲವನ್ನ ಕರ್ಮಫಲವಾಗಿ ನೀಡ್ತಾನೆ. ಅಂದ್ರೆ ಇಲ್ಲಿ ನಿಮ್ಗೆ ಅಂತರ್ಯಾಮಿ ಅಂದ್ರೆ ಏನು ಅಂತ ಕೇಳ್ತಾರೆ. ಎಲ್ಲದರೊಳಗೂ ಭಗವಂತನಿದ್ದಾನೆ. ಸೊ ಅದು ಸರ್ವಾಂತರ್ಯಾಮಿಯಾಗಿ ಜಗತ್ತಿನ ಎಲ್ಲಾ ಪರಮಾಣುಗಳನ್ನು ಪ್ರವೇಶಿಸ್ತಾನೆ. ಹಾಗಾಗಿ ಎಲ್ಲದರ ಒಳಗೂ ಹೊರಗೂ ಇದ್ದಾನೆ. ಅಂತರ್ಯಾಮಿಯಾಗಿ ನಡೆಯುತ್ತಿರುವ ಎಲ್ಲವನ್ನೂ ನೋಡುವುದರ ಮೂಲಕ ನಡೆಯುತ್ತಿರುವ ಪ್ರತಿಯೊಂದಕ್ಕೂ ಸಾಕ್ಷಿ ಆಗ್ತಾನೆ. ಮತ್ತೆ ನಮ್ಮ ಕರ್ಮಗಳಿಗೆ ಪ್ರತಿಫಲವಾಗಿ ಕರ್ಮಫಲಗಳನ್ನ ನೀಡ್ತಾನೆ.
ಹೀಗೆ ಭಗವಂತ ನಮ್ಮ ಒಳಗೂ ಹೊರಗೂ ಇದ್ದಾನೆ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ಹೀಗೆ ಇಲ್ಲಿ ನಡೀತಾನೆ, ನಡೆಯೋದಿಲ್ಲ, ದೂರದಲ್ಲಿದ್ದಾನೆ ಮತ್ತೆ ಹತ್ತಿರದಲ್ಲಿದ್ದಾನೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಅನ್ನೋದು ನಾವು ತಿಳ್ಕೊಳ್ತೀವಿ. ಸೊ ಹಾಗಾಗಿ ನಮ್ಮ ಒಂದು ಐಕ ಶಕ್ತಿಯನ್ನು ಆಧ್ಯಾತ್ಮಿಕ ಶಕ್ತಿಯಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ. ಹೇಗೆ ಅಂದ್ರೆ, ಯಾಕಂದ್ರೆ ಈ ಎರಡು ಶಕ್ತಿಗಳ ಮೂಲ ಒಂದೇ ಆಗಿದೆ. ಐಹಿಕ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಎರಡು ಒಂದು ಶಕ್ತಿಗಳ ಮೂಲ ಒಂದೇ. ಅದಕ್ಕಾಗಿ ಆ ಶಕ್ತಿಗಳನ್ನ ಅವುಗಳ ಇಚ್ಛೆಯಂತೆ ನಾವು ಬಳಸ್ಕೊಳ್ಬೇಕು. ನಮ್ಮ ಇಚ್ಛೆಯಂತೆ ಬಳಸ್ಕೊಳ್ಬಾರ್ದು, ಅವುಗಳ ಇಚ್ಛೆಯಂತೆ ನಾವು ಬಳಸ್ಕೊಳ್ಬಹುದು. ಮತ್ತೆ ಹೇಗೆ ಅಂತಂದ್ರೆ, ಈಗ ನಮ್ಮ ಭೌತಿಕ ಜಗತ್ತಿನಲ್ಲಿ ಭಗವಂತನನ್ನ ನಾವು ಕಾಣೋದು ಹೇಗೆ? ಈ ಒಂದು ಅರ್ಚಾ ವಿಗ್ರಹ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಭಗವಂತ ನಮ್ಮ ಮುಂದ್ಗಡೆ. ಭಗವಂತ ನಮ್ಮ ಮುಂದ್ಗಡೆ ಕಾಣಿಸ್ಕೊಳ್ಳೋದಿಲ್ಲ ಅಂತ ಇಲ್ಲ, ಕಾಣಿಸ್ಕೊಳ್ತಾನೆ. ಹೇಗೆ? ಅರ್ಚಾ ವಿಗ್ರಹದ ರೂಪದಲ್ಲಿ ಕಾಣಿಸ್ಕೊಳ್ತಾನೆ. ಆ ಅರ್ಚಾ ವಿಗ್ರಹ ಯಾವುದರಿಂದ ಆಗಿರುತ್ತೆ? ಮರ, ಕಲ್ಲು ಅಥವಾ ಇತರ ಬೇರೆ ವಸ್ತುವಿನ ಕೆತ್ತನೆಯಿಂದ ಆಗಿರುತ್ತೆ. ಸೊ ಇವುಗಳ ಮೂಲಕ ನಾವು ಭಗವಂತನನ್ನ ಗ್ರಹಿಸಬಹುದು. ಸೊ ಇದರ ಕುರಿತಾಗಿ ನಾವು ತಿಳ್ಕೊಳ್ತೇವೆ ಭಗವಂತನ ಒಂದು ಲಕ್ಷಣಗಳು ಹೇಗೆ. ತದ್ದೇ ತೇಜತಿ ತನ್ನೇಜತಿ ತದ್ದೂರ್ಯ ತದ್ವಂತಿಗೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಅಂತ ಹೇಳಿ. ಇನ್ನು ಮುಂದಿನ ಶ್ಲೋಕ ಮಂತ್ರ 6. ಎಸ್ತು ಸರ್ವಾಣಿ ಭೂತಾನಿ ಆತ್ಮನಿ ಏವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ. ಇಲ್ಲಿರುವಂತಹ ಪದ ಅನುಪಶ್ಯತೆ ಅನ್ನುವಂಥದ್ದನ್ನ ತುಂಬಾ ಅರ್ಥಗರ್ಭಿತವಾಗಿರುವಂಥದ್ದು. ಇದರ ಕುರಿತಾಗಿ ನಾವು ತಿಳ್ಕೊಳ್ಬೇಕು. ಇಲ್ಲಿ ಎಲ್ಲವನ್ನೂ ಭಗವಂತನಿಗೆ ಸಂಬಂಧಿಸಿದೆ ಅಂತ ಹೇಳಿ ನೋಡುವಂಥದ್ದು. ಮತ್ತೆ ಯಾವ ವ್ಯಕ್ತಿ ಎಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟಿರುವಂಥದ್ದು, ಎಲ್ಲ ಜೀವಿಗಳು ಕೂಡ ಅವನ ವಿಭಿನ್ನ ಅಂಶಗಳಂತ ಕಾಣ್ತಾನೋ ಮತ್ತು ಎಲ್ಲದರಲ್ಲೂ ಕೂಡ ಪರಮ ಪ್ರಭುವನ್ನ ಕಾಣ್ತಾನೋ, ಅವನು ಯಾವ ವಸ್ತುವನ್ನು, ಯಾವುದೇ ಜೀವಿಯನ್ನು ದ್ವೇಷಿಸೋದಿಲ್ಲ. ಇಲ್ಲಿ ಮಹಾಭಾಗವತರ ಗುಣಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಹೇಗಿರ್ತಾನೆ ಒಬ್ಬ ಮಹಾಭಾಗವತ ಅನ್ನುವಂಥವ್ರು? ಎಲ್ಲವೂ ಕೂಡ ಭಗವಂತನ ನಿಯಂತ್ರಣದಲ್ಲಿದೆ ಅಂತ ತಿಳ್ಕೊಂಡಿರ್ತಾರೆ. ಅವರು ಈಶಾವಾಸ್ಯ ತತ್ವವನ್ನ ಬಲ್ಲವರಾಗಿರ್ತಾರೆ. ಮತ್ತೆ ಎಲ್ಲ ಜೀವಿಗಳನ್ನು ಕೂಡ ಭಗವಂತನದ್ದೇ, ನಮ್ಮದೇ ಅನ್ನೋದನ್ನ. ಈಗ ಹೇಗೆ ನಮ್ಮ ಅಣ್ಣ, ತಂಗಿ, ತಮ್ಮ ಇವರನ್ನು ನಾವು ಹೇಗೆ ಕಾಣ್ತೇವೆ? ನಮ್ಮ ಒಂದು ರಕ್ತ ಹಂಚಿ ಹುಟ್ಟಿದವರು ಅಂತ ನಾವು ಹೇಗೆ ಅನ್ಕೊಳ್ತೀವೋ, ಹಾಗೆ ಈ ಮಹಾಭಾಗವತ ಎಲ್ಲ ಜೀವಿಗಳು ಕೂಡ ಭಗವಂತನದ್ದೇನೇ ಅಂಶಗಳು ಅಂತ ತಿಳ್ಕೊಳ್ತಾನೆ. ಮತ್ತೆ ಎಲ್ಲದರ ಒಳಗೂ ಅವನನ್ನೇ ಕಾಣ್ತಾನೆ. ಮತ್ತೆ ಯಾವ ವಸ್ತುವನ್ನು, ಯಾವುದೇ ಜೀವಿಯನ್ನು ಕೂಡ ಅವನು ದ್ವೇಷಿಸೋದಿಲ್ಲ. ಇದು ಮಹಾಭಾಗವತರ ಲಕ್ಷಣ. ಮತ್ತೆ ಈ ಮಹಾಭಾಗವತರನ್ನ ನಾವು ಉತ್ತಮ ಅಧಿಕಾರಿ ಅಂತ ಕರೀತಾರೆ. ಹೀಗೆ ಈ ಅಧಿಕಾರಿಗಳನ್ನ ನಾವು ನೋಡಿದಾಗ, ಅಧಿಕರಿಸಿದವರು ಏನನ್ನ ಅಧಿಕರಿಸಿದವರು? ಭಗವಂತನ ಭಕ್ತಿಯನ್ನ ಅಧಿಕರಿಸಿದವರು. ಅದು 3 ಥರನಾಗಿರುತ್ತದೆ: ಕನಿಷ್ಠ, ಮಧ್ಯಮ ಮತ್ತು ಉತ್ತಮ. ಇವು 3ಗಳು ಯಾವ ಆಧಾರದ ಮೇಲೆ ಇರ್ತದೆ ಅಂತಂದ್ರೆ, ಯಾವ ಆಧಾರದ ಮೇಲೆ ಭಕ್ತಿ ಅಧಿಕರಿಸಿರುತ್ತೆ ಅಂದ್ರೆ ಶ್ರದ್ಧೆಯ ಆಧಾರದ ಮೇಲೆ, ಮತ್ತೆ ವೇದಗಳ ಜ್ಞಾನವನ್ನ ತಿಳಿದ ಒಂದು ಮಟ್ಟದ ಆಧಾರದ ಮೇಲೆ, ಮತ್ತೆ ಈ ವೇದಗಳನ್ನ ತಿಳಿದು ನಾವು ಇತರರಿಗೆ ಹೇಗೆ ತಿಳಿಸ್ತೀವೋ ಅದರ ಆಧಾರದ ಮೇಲೆ ಇದು ವ್ಯಕ್ತವಾಗುತ್ತೆ. ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ. ಕನಿಷ್ಠಾಧಿಕಾರಿ ಅಂತವನು ಕಡಿಮೆ ಶ್ರದ್ಧೆ ಹೊಂದಿದಿರ್ತಾನೆ. ಅವನೇನ್ ತಿಳ್ಕೊಳ್ತಾನೆ? ಅವನು ಈ ಗುಡಿಯಲ್ಲೇನೆ ಭಗವಂತ ಇರುವಂತದ್ದು, ಮತ್ತೆ ಬೇರೆ ಕಡೆಗೆ ಇಲ್ಲ, ಅದಕ್ಕಾಗಿ ಅವನು ಹೆಚ್ಚಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಂಥದ್ದು. ಸೊ ಇಂಥ ನಂಬಿಕೆಯನ್ನ ಹೊಂದಿರ್ತಾನೆ. ಇದರ ಮೇಲೆ ಅವನಿಗೆ ಶ್ರದ್ಧೆ ಇರೋದಿಲ್ಲ. ಮತ್ತೆ ನಿಮಿಷ, ಇದು ಸಾಕ್ಷಾತ್ಕಾರದ ಕನಿಷ್ಠ ಹಂತದಲ್ಲಿ ಇರುವಂತಹ
ಅಧಿಕಾರಿಗಳು ಇವರು. ಕನಿಷ್ಠ ಹಂತದಲ್ಲಿ ತಲುಪಿರುವವರು ಅಥವಾ ಕನಿಷ್ಠ ಹಂತದಲ್ಲಿ ಇರುವಂತವ್ರು ಇವರು, ಶ್ರದ್ಧೆ ಇಲ್ಲದೆ ಇರುವಂತವ್ರು. ಈಗ ಈ ಸಾಕ್ಷಾತ್ಕಾರದ 2ನೇ ಹಂತವನ್ನ ತಲುಪಿರುವಂತವ್ರು, ಪ್ರಯತ್ನದಲ್ಲಿ 2ನೇ ಹಂತವನ್ನು ತಲುಪಿರುವವರಿಗೆ ಮಧ್ಯಮಾಧಿಕಾರಿಗಳಂತ ಕರೀತಾರೆ. ಇವರು 4 ತತ್ವಗಳನ್ನ ಅನುಸರಿಸ್ತಾರಂತೆ ಮಧ್ಯಮಾಧಿಕಾರಿಗಳು. ಯಾವ ತತ್ವಗಳು ಅಂತಂದ್ರೆ, ಮೊದಲಿಗೆ ಅವರು ಪರಮ ಪ್ರಭುವನ್ನ ನೋಡ್ತಾರೆ, ನೋಡಿ ಅವರು ಭಗವಂತನ ಭಕ್ತರನ್ನ ನೋಡ್ತಾರೆ. ಆಮೇಲೆ ಅವರು ಭಗವಂತನ ಜ್ಞಾನವೇ ಇಲ್ಲದ ಅಜ್ಞರನ್ನ ನೋಡ್ತಾರೆ. ಸೊ ಅವರು ಭಗವಂತನಲ್ಲಿ ನಂಬಿಕೆ ಇಲ್ಲದ ಭಕ್ತಿ ಸೇವೆ ಮಾಡುವವರನ್ನ ದ್ವೇಷಿಸ್ತಾರೆ ಅಂತ ಹೇಳ್ತಾರೆ. ಬಾಲಿಶೇಷು ದ್ವಿಷಶ್ಚುಚ ಅಂತ ಹೇಳಿ ನಮ್ಗೆ ತಿಳಿಸಲಾಗಿದೆ. ಏನಂತಂದ್ರೆ ಇಲ್ಲಿ ಯಾರು ಭಗವಂತನ ಭಕ್ತರಿರ್ತಾರೋ ಅವರ ಸಂಘವನ್ನ ಬಯಸ್ತಾರಂತೆ, ಅವರ ಮಿತ್ರತ್ವವನ್ನ ಬಯಸ್ತಾರಂತೆ. ಮತ್ತೆ ಭಗವಂತನ ಜ್ಞಾನವೇ ಇಲ್ದರ ಅಜ್ಞರನ್ನ, ಅವರಿಗೆ ವೇದದ ಉಪದೇಶಗಳನ್ನ ಜ್ಞಾನವನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ, ಅವ್ರ ಮೇಲೆ ಕರುಣೆ. ಮತ್ತೆ ಅವರು ಭಗವಂತನ ನಂಬಿಕೆ ಇಲ್ಲದ ಮತ್ತು ಭಕ್ತಿ ಸೇವೆಯನ್ನ ಮಾಡುವವರನ್ನ ದ್ವೇಷಿಸ್ತಾರೆ. ಮತ್ತೆ ಯಾರಿಗೆ ನಿರಾಕಾರವಾದಿಗಳಿರ್ತಾರೋ, ನಂಬಿಕೆ ಇರೋದಿಲ್ವೋ, ಸೊ ಅವರಿಂದ ದೂರ ಇರ್ತಾರೆ. ಸೊ ಅವರ ಹತ್ತಿರಕ್ಕೂ ಸುಳಿಯೋದಿಲ್ಲ ಅಂತ ಹೇಳಿ. ಸೊ ಈ ತರ 4 ತತ್ವಗಳನ್ನ ಇವರು ಪಾಲಿಸ್ತಾರೆ. ದೇವರ ಯಾರ ಹೆಸರು ಎತ್ತೋದಿಲ್ವೋ ಅವರ ಬಳಿಯೂ ಕೂಡ ಅವರು ಸುಳಿಯೋದಿಲ್ಲ. ಸೊ ಈಗ ಸಾಕ್ಷಾತ್ಕಾರದ ಮುಂದೆ ಅಂತ ಇರುವಂತದ್ದು ಉತ್ತಮ ಅಧಿಕಾರಿ. ಈ ಮಹಾಭಾಗವತರ ಕುರಿತಾಗಿ ತಿಳಿಸ್ತಾ ಇದ್ದಾರೆ. ಈ ಮಹಾಭಾಗವತರಲ್ಲಿ ಉತ್ತಮವಾಗಿರುವಂತವ್ರು ಉತ್ತಮ ಅಧಿಕಾರಿ. ಇವರು ಪ್ರತಿಯೊಂದನ್ನು ಕೂಡ ಭಗವಂತನ ಜೊತೆಗೆ ಹೋಲಿಸಿ ನೋಡುವಂಥವ್ರು. ಮತ್ತೆ ಯಾರು ಭಕ್ತ ಇರ್ಲಿ, ನಾಸ್ತಿಕ ಇರ್ಲಿ, ಆಸ್ತಿಕ ಇರ್ಲಿ, ಅವ್ರ ಮಧ್ಯೆ ಯಾವುದೇ ಭೇದವನ್ನ ಅವರು ತೋರೋದಿಲ್ಲ. ಮತ್ತೆ ಈ ಪ್ರತಿಯೊಬ್ಬರನ್ನು ಭಗವಂತನ ವಿಭಿನ್ನ ಅಂಶ ಅಂತ ಕಾಣ್ತಾರೆ. ಮತ್ತೆ ಈ ಒಂದು ಪಾಂಡಿತ್ಯ ಉಳ್ಳಂತ ಬ್ರಾಹ್ಮಣನಾಗಿರ್ಲಿ ಅಥವಾ ಬೀದಿಯಲ್ಲಿರುವಂತಹ ನಾಯಿ ಆಗಿರ್ಲಿ, ಅವುಗಳ ಮಧ್ಯೆ ವ್ಯತ್ಯಾಸನೇ ಅವ್ರು ಕಾಣೋದಿಲ್ಲ. ಯಾಕೆಂದ್ರೆ ಈ ಬ್ರಾಹ್ಮಣನಿಗೆ ಒಳ್ಳೆ ಶರೀರ ಇರ್ತದೆ, ಆದ್ರೆ ನಾಯಿಗೆ ಪ್ರಾಣಿ ಶರೀರ. ಸೊ ಈ ಬೇರೆ ಬೇರೆ ಶರೀರಗಳಿದ್ರೂ ಕೂಡ ಇವೆರಡೂ ಕೂಡ ಭಗವಂತನ ಸೃಷ್ಟಿ ಅನ್ನುವಂತಹ ಗೌರವ ಅವನಿಗೆ ಇರ್ತದೆ. ಸೊ ಹೀಗೆ ಈ ಉತ್ತಮಾಧಿಕಾರಿಗಳ ಒಂದು ಲಕ್ಷಣಗಳನ್ನ ನಾವು ಕಾಣ್ತೀವಿ. ಈ ಅನುಪಶ್ಯತಿ ಅನ್ನುವಂತಹ ಪದವನ್ನ ನಾನು ನಿಮ್ಗೆ ತಿಳಿಸಿದೆ. ಅನುಪಶ್ಯತಿ ಅನ್ನುವಂಥದ್ದು ಇದು ಸಂಸ್ಕೃತ ಪದ. ಪಶ್ಯತಿ ಅಂತಂದ್ರೆ ಏನು? ನೋಡುವುದು ಅಂತ ಹೇಳಿ. ಸೊ ನೋಡುವುದು ಅಂತಂದ್ರೆ ವಸ್ತುಗಳನ್ನ ಬರಿಗಣ್ಣಿನಲ್ಲಿಯೇ ನೋಡುವುದು ಅನ್ನೋದನ್ನ ಇಲ್ಲಿ ಹೇಳುತ್ತೆ. ಸೊ ಈಗ ಪಶ್ಯತಿ ಅಂದಾಗ ನೋಡೋದು ಅಂತ ಹೇಳೋದಾದ್ರೆ ಇಲ್ಲಿ ಕೇವಲ ಬರಿಗಣ್ಣಿನಿಂದ ನೋಡೋದು ಅಂತ ಹೇಳ್ತಾ ಇಲ್ಲ. ಅನುಪಶ್ಯತಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅನುಪಶ್ಯತಿಯ ಅರ್ಥ ವ್ಯವಸ್ಥಿತವಾಗಿ ನೋಡುವುದು ಅಂತ ಹೇಳ್ತಾರೆ. ಕೇವಲ ನೋಡುವುದಲ್ಲ, ವ್ಯವಸ್ಥಿತವಾಗಿ ನೋಡುವುದು. ಆ ವ್ಯವಸ್ಥಿತವಾಗಿ ನೋಡುವುದು ಹೇಗೆ? ಅದು ಕೇಳುವುದರ ಮೂಲಕ. ಅದಕ್ಕಾಗಿ ಅನುಪಶ್ಯತಿ ಅನ್ನೋದಕ್ಕೆ ಇಲ್ಲಿ ಕಣ್ಣಿನಿಂದ ನೋಡೋದಲ್ಲ, ಕಿವಿಗಳ ಮೂಲಕ ನೋಡೋದು ಅಂತ ಹೇಳ್ತಾರೆ. ಸೊ ಒಂದು ಉತ್ತಮ ಮೂಲದಿಂದ ಕೇಳಿ ತಿಳಿಯದ ಹೊರತು ನಮಗೆ ಸರಿಯಾಗಿ ನೋಡ್ಲಿಕ್ಕೆ, ವ್ಯವಸ್ಥಿತವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆ ಅಂದ್ರೆ ಈಗ ನಾವು ಯಾವುದೇ ಒಂದು ಕೆಟ್ಟ ವಿಷಯ ಕೇಳಿದಾಗ ನಾವು ಹಾಗೆ ಗ್ರಹಿಸ್ತೇವೆ. ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಕೆಟ್ಟದಾಗಿ ಕೇಳಿಸ್ಕೊಳ್ತೀರಾ ನೀವು, ಕೇಳಿಸ್ಕೊಂಡ್ಮೇಲೆ ಆ ವ್ಯಕ್ತಿನ ನೀವು ನೋಡೋ ರೀತಿ ಹೇಗಿರುತ್ತೆ? ಕೆಟ್ಟದಾಗೆ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ, ನಾನ್ ಕೇಳಿದ್ನಲ್ಲ, ಅದಕ್ಕಾಗಿ ಈ ವ್ಯಕ್ತಿ ಹೀಗೆ ಇದ್ದಾನೆ ಅಂತ ಹೇಳಿ. ಹಾಗೆ ಇಲ್ಲಿ ಭಗವಂತನ ವಿಷಯಗಳನ್ನ ನಾವು ಸರಿಯಾದ ಮೂಲಗಳಿಂದ ಕೇಳಿ ತಿಳಿತೀವೋ ಅವಾಗ ಭಗವಂತ ಹೀಗೆ ಇದ್ದಾನೆ ಅಂತ ನಾವು ಭಗವಂತನನ್ನ ನೋಡ್ತೀವಿ. ಹಾಗಾಗಿ ಕಿವಿಗಳಿಂದ ಕೇಳುವುದರ ಮೂಲಕ ನೋಡೋದು ಅನ್ನೋದೇ ಅನುಪಶ್ಯತಿ ಅಂತ ಇಲ್ಲಿ ಹೇಳಲಾಗಿದೆ. ಹಾಗಾಗಿ ಈ ಗುರು ಪರಂಪರೆಯಿಂದ ಬಂದಂತಹ ಜ್ಞಾನ ಅದೇ ವ್ಯಾಸದೇವರು ಬರೆದಿರುವಂತಹ ಈ ವೇದಗಳು. ಮತ್ತೆ ಸರಿಯಾದ ಪರಂಪರೆ ಇದನ್ನ ವರ್ಗಾಯಿಸಿರುವಂತವ್ರ ನಾವು ಕೇಳಿ ತಿಳಿಯುವಂಥದ್ದು ಅಂತ. ಇನ್ನು 7ನೇ ಶ್ಲೋಕ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ನೇವ ಭೂತ
ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತಿ ಜಾನತಃ ತತ್ರ ಕೋ ಮೋಹಕಃ ಶೋಕ ಏಕತ್ವಂ ಅನುಪಶ್ಯತಃ. ಸೊ ಇಲ್ಲಿನೂ ಕೂಡ ಮಹಾಭಾಗವತರ ಕುರಿತಾಗಿ ಯಾರು ಎಲ್ಲ ಜೀವಿಗಳನ್ನ ಆಧ್ಯಾತ್ಮಿಕ ಕಿಡಿಗಳಂತ ನೋಡ್ತಾರೋ, ಮತ್ತೆ ಗುಣದಲ್ಲಿ ಭಗವಂತನನ್ನು ಅವರನ್ನು ಒಂದೇ ಎಂದು ನೋಡುವನು, ಅವನು ನಿಜವಾದ ತಿಳುವಳಿಕೆ ಉಳ್ಳವನು. ಆಗ ಅವನಿಗೆ ಮೋಹ ಇರೋದಿಲ್ಲ, ಮತ್ತೆ ಕಳವಳವೂ ಕೂಡ ಇರೋದಿಲ್ಲ ಅಂತ ಹೇಳಿ. ಈಗ ಹಿಂದಿನ ಶ್ಲೋಕದಲ್ಲಿ ನಾವು ಮಧ್ಯಮಾಧಿಕಾರಿ ಮತ್ತೆ ಉತ್ತಮಾಧಿಕಾರಿಯ ಕುರಿತಾಗಿ ತಿಳಿದುಕೊಂಡ್ವಿ. ಹೇಗೆ ಒಬ್ಬ ಈ ಜೀವಿಯ ಆಧ್ಯಾತ್ಮಿಕ ಸ್ಥಾನವನ್ನ ನೋಡಲು ಸಾಧ್ಯವಿಲ್ಲ, ಬೇರೆ ಯಾರು ಕೂಡ ಆಧ್ಯಾತ್ಮಿಕ ಸ್ಥಾನವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಿಯ ಆಧ್ಯಾತ್ಮಿಕ ಸ್ಥಾನ ಯಾರು ನೋಡ್ಬಹುದು? ಮಧ್ಯಮಾಧಿಕಾರಿ ಮತ್ತೆ ಉತ್ತಮಾಧಿಕಾರಿ ಮಾತ್ರ ನೋಡಬಹುದು. ಹೇಗೆ ಈ ಬೆಂಕಿ ಕಿಡಿಗಳು, ಒಂದು ಸಾದೃಶ್ಯವನ್ನು ಕೊಡಲಾಗಿದೆ. ಬೆಂಕಿ ಕಿಡಿಗಳು ಬೆಂಕಿಯ ಗುಣದಲ್ಲಿ ಒಂದೇ ಆಗಿರುತ್ತೆ. ಜೀವಿಗಳು ಪರಮ ಪುರುಷನ ಗುಣದಲ್ಲಿ ಒಂದೇ, ಆದ್ರೂ ಗಾತ್ರದಲ್ಲಿ ಕಿಡಿಗಳು ಬೆಂಕಿಯಲ್ಲ. ಯಾಕೆಂದ್ರೆ ಕಿಡಿಗಳಿರುವ ಶಾಖ ಬೆಳಕುಗಳು ಬೆಂಕಿ ಆಗಿರುವುದಿಲ್ಲ, ಅದಕ್ಕೆ ಸಮ ಅಲ್ಲ ಅಂತ ಹೇಳಿ. ಬೆಂಕಿಯಿಂದ ಕಿಡಿಗಳು ಬರುತ್ತೆ, ನೋಡ್ತವೆ. ಆದ್ರೆ ಇಡೀ ಬೆಂಕಿಯಿಂದ ನಮ್ಗೆ ಎಷ್ಟು ಬೆಳಕು ಬರುತ್ತೋ ಆ ಕಿಡಿಯಿಂದ ಅಷ್ಟು ಬೆಳಕನ್ನ ನಾವು ಕಾಣಲ್ಲ. ಆದ್ರೆ ಒಟ್ಟಾರೆ ಯಾವಾಗ ಈ ಬೆಂಕಿಯನ್ನ ಕಾಣ್ತೇವೋ ಅವಾಗ ನಮ್ಗೆ ಆ ಶಾಖ ಮತ್ತೆ ಬೆಂಕಿ ತಗಲಿಕ್ಕೆ ಸಾಧ್ಯ. ಅದಕ್ಕೆ ಈ ಏನು ಬೆಂಕಿಯಿಂದ ಕಿಡಿ ಹೊರಗಡೆ ಬರುತ್ತೋ ಆ ಇಡೀ ಬೆಂಕಿಗೂ ಆ ಕಿಡಿಗೂ ತನ್ನ ಬೆಳಕು ಮತ್ತೆ ಶಾಖದಲ್ಲಿ ಸಮ ಆಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವು ಕ್ವಾಲಿಟಿ ಕ್ವಾಂಟಿಟಿಯನ್ನ ನೋಡ್ತೇವೆ. ಪ್ರಮಾಣ ಮತ್ತೆ ಗುಣ, ಇವುಗಳಲ್ಲಿ ನಾವು ಗುಣದಲ್ಲಿ ಒಂದೇ ಆಗಿದ್ರು ಕೂಡ ಪ್ರಮಾಣದಲ್ಲಿ ವ್ಯತ್ಯಾಸವನ್ನ ಕಾಣ್ತೇವೆ. ಅಂದ್ರೆ ಇಲ್ಲಿ ಶಕ್ತಿ ಮತ್ತೆ ಶಕ್ತಿಮಾನ್ ವ್ಯತ್ಯಾಸವಿಲ್ಲದಿರುವುದರಿಂದ ಏಕತಾಭಾವವಿದೆ. ಏಕತಾಭಾವ ಏನಂಥದ್ದು? ಶಕ್ತಿ, ಅದೇ ಏಕತಾಭಾವ. ಹೀಗೆ ಶಾಖ ಬೆಳಕುಗಳು ಬೆಂಕಿಗಿಂತ ಬೇರೆ ಆದರೂ ಕೂಡ ಶಾಖ ಬೆಳಕುಗಳಿಲ್ಲದೆ ಬೆಂಕಿ ಪದಕ್ಕೆ ಅರ್ಥ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಒಟ್ಟಿನಲ್ಲಿ ಶಾಖ ಬೆಳಕು ಮತ್ತು ಬೆಂಕಿ ಎಲ್ಲ ಕೂಡ ಒಂದೇ, ಅದೇ ಗುಣಾತ್ಮಕ ಅಂಶವನ್ನ ನಾವು ಕಾಣ್ತೇವೆ. ಏಕತ್ವಂ ಅನುಪಶ್ಯತಃ ಅನ್ನುವಂಥ ಪದವು ಕೂಡ ತುಂಬಾನೇ ಇಲ್ಲಿ ವೈಶಿಷ್ಟ್ಯವಾಗಿರುವಂತದ್ದು ಸೂಚಿಸಲಾಗಿದೆ. ಏಕತ್ವಂ ಅನುಪಶ್ಯತಃ ಅಂದ್ರೆ ಪರಮ ಪೂರ್ಣನ ಈ ವಿಭಿನ್ನ ಅಂಶಗಳನ್ನು ನಾವು ಪೂರ್ಣನ ಹೆಚ್ಚು ಕಡಿಮೆ ಅಂದ್ರೆ 80ರಷ್ಟು ಗುಣಗಳನ್ನ ನಾವು ಹೋಲ್ತೇವೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಅವು ಪ್ರಮಾಣದಲ್ಲಿ ಪರಮ ಪ್ರಭುವಿಗೆ ಸಮವಲ್ಲ, ಆದ್ರೆ ಗುಣಗಳು ಅಲ್ಪ ಪ್ರಮಾಣದಲ್ಲಿ ನಮ್ಗೆ ಇರ್ತದೆ. ಭಗವಂತನ ಒಂದು ಗುಣಗಳು ನಮ್ಗೆ ಅಲ್ಪ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಮಂತ್ರ 8ರಲ್ಲಿ ಮಂತ್ರ 8 ಸಪರ್ಯಗಾಚೋ ಕ್ರಮಕಾಯ ಮೌರಾಣ್ ಮಸ್ನಾವಿರಂ ಶುದ್ಧಮಪಾಪವಿತ್ತಂ ಕವಿರ್ಮನೀಷಿ ಪರಿಭೂ ಸ್ವಯಂಭೂರ್ ಯಥಾ ತತ್ಯತೋತ್ತಾನ್ ವ್ಯದಧಾಚಾಶ್ವತಿಭ್ಯ ಸಮಾಭ್ಯಃ. ಹಿಂದೆ ಹೇಳಿರುವಂತಹ ಭಾಗವತರ ಕುರಿತಾಗಿ ಅಂತ ವ್ಯಕ್ತಿ ಎಲ್ಲರಿಗಿಂತ ಹೇಳ್ತಾರೆ. ಮತ್ತೆ ಇಲ್ಲಿ ಭಗವಂತನ ಕುರಿತಾಗಿ ಅಂತ ವ್ಯಕ್ತಿಯು ಎಲ್ಲರಿಗಿಂತ ಶ್ರೇಷ್ಠನು, ನಿರಾಕಾರನು, ಸರ್ವಜ್ಞನು, ವೃಣವಿಲ್ಲದವನು, ನರಗಳಿಲ್ಲದವನು. ಅಂದ್ರೆ ಭಗವಂತ ಹೇಗಿದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು 8 ವಿಧಾನವಾಗಿ ನಿರಾಕಾರನಾಗಿದ್ದಾನೆ, ಎಲ್ಲವನ್ನ ಬಲ್ಲವನಾಗಿದ್ದಾನೆ, ಸರ್ವಜ್ಞ ಅಂದ್ರೆ ಇಲ್ಲಿ ಪ್ರತಿಯೊಂದು ಶಬ್ದವನ್ನ ನಾವು ತಿಳ್ಕೊಳ್ಬೇಕು. ಶುಕ್ರಂ ಅಂತಂದ್ರೆ ಪರ್ಯಗಾತ್ ಅಂದ್ರೆ ನಿಜವಾಗಿ ತಿಳಿದುಕೊಳ್ಬೇಕಾಗಿರುವಂತದ್ದೇನು ಅಂತಂದ್ರೆ ಈ ಭಗವಂತನ ಲಕ್ಷಣಗಳನ್ನ. ಶುಕ್ರಂ ಅಂದ್ರೆ ಸರ್ವಶಕ್ತನಾಗಿದ್ದಾನೆ ಅವನು. ಅಕಾಯಂ ಅಂತಂದ್ರೆ ಅವನಿಗೆ ಶರೀರವಿಲ್ಲದಿರುವಂಥದ್ದು. ಕಾಯ ಅಂದ್ರೆ ಶರೀರ, ಅಕಾಯ ಅಂದ್ರೆ ಶರೀರ ಇಲ್ಲದಿರುವುದು. ಅವ್ರಣಂ ಅಂದ್ರೆ ಅವನಿಗೆ ಯಾವುದೇ ತೆಗಳಿಕೆಗೆ ಅವನು ಒಳಪಡದೇ ಇರುವಂತವನು ಅಂತ. ಅಚ್ಯುತ. ಆಮೇಲೆ ಅಸ್ನಾವಿರಂ ಅಂತ ಕರೀತಾರೆ. ಅಸ್ನಾವಿರಂ ಅಂತಂದ್ರೆ ಈಗ ಹೇಗೆ ನಮಗೆ ನರಗಳಿದೆ,
ಆ ಸ್ನಾವಿರಂ ಅಂತಂದ್ರೆ ಏನು, ನರಗಳಿರುವಂತದ್ದು. ಅಸ್ನಾವಿರಂ ಅಂದ್ರೆ ನರಗಳಿಲ್ಲದೆ ಇರುವಂತದ್ದು. ಭಗವಂತನಿಗೆ ಯಾವುದೇ ನರಗಳಿಲ್ಲ. ಮತ್ತೆ ಅವನು ಪರಿಶುದ್ಧನಾಗಿದ್ದಾನೆ ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಅಪಾಪ ವಿದ್ಧಂ. ಅಪಾಪ ವಿದ್ಧಂ ಅಂತಂದ್ರೆ ಪಾಪದ ಯಾವುದೇ ಹೊಡೆತ ಇಲ್ಲ ಅವನಿಗೆ. ಈಗ ಸೂರ್ಯ ಹೇಗೆ ಯಾವುದೇ ಒಂದು ಕಲುಷಿತ ವಸ್ತುವಿನ ಮೇಲೆ ಬಿದ್ರೂ ಕೂಡ ಆ ವಸ್ತು ಶುಚಿ ಆಗುತ್ತೆ, ಹಾಗೆ ಭಗವಂತ ಯಾರ ಮೇಲೆ ಯಾರ ಒಂದು ಪಾಪಿಷ್ಟನ ಕೃಪೆ ಇರುತ್ತೋ, ಭಗವಂತನ ಕೃಪೆ ಯಾವ ಪಾಪಿಷ್ಟನ ಮೇಲೆ ಇರುತ್ತೋ ಅವನು ಕೂಡ ಶುದ್ಧನಾಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಕವಿಹಿ ಅಂತಂದ್ರೆ ಸರ್ವಜ್ಞ, ಎಲ್ಲವನ್ನೂ ಕೂಡ ಬಲ್ಲವನವನು. ಮನೀಷಿ ಅಂತಂತಂದ್ರೆ ಅವನು ತತ್ವಜ್ಞನು. ಇವುಗಳಲ್ಲೆಲ್ಲ ನೆನಪಿಟ್ಕೊಳ್ಳಿ. ಅಕಾಯಂ ಶುಕ್ರಂ ಅಕಾಯಂ ಅವ್ರಣಂ, ಇವನು ಕೂಡ ನಿಮ್ಗೆ ಕೇಳ್ಬಹುದು ಅರ್ಥ ಏನು ಅಂತ ಹೇಳಿ. ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಕವಿಹಿ ಮನೀಷಿ, ತತ್ವಜ್ಞನಾಗಿದ್ದಾನೆ ಅಂತ. ಅಂದ್ರೆ ಸ್ವಯಂ ಪೂರ್ಣ ತತ್ವಜ್ಞಾನ ಅಂತ ಕರೀತಾರೆ. ಪರಿಭೂಹು, ಎಲ್ಲರಲ್ಲಿ ಉತ್ತಮನು ಅವನು. ಸ್ವಯಂಭೂಹು, ಸ್ವಯಂ ಪೂರ್ಣನಾಗಿದ್ದಾನೆ. ಹೇಗೆ ಇದನ್ನ ನಾವು ಓಂ ಪೂರ್ಣಮದ ಪೂರ್ಣಮಿದಂ ಮೊದಲೇ ಒಂದು ಶಾಂತಿ ಮಂತ್ರದಲ್ಲಿ ತಿಳ್ಕೊಂಡಿದ್ವಿ ಹಾಗೆ. ಯಥಾತಥ್ಯ, ಸೊ ಎಲ್ಲ ಅನುಸರಿಸಿ ಹೋಗ್ತಾನೆ ಅಂತ. ಹೀಗೆ ಮುಂದೆ ಯಥಾತಥ್ಯೋರ್ಥಾನ್ ವ್ಯದದಾಚ್ಛಾಶ್ವತಿಭ್ಯ ಸಮಾಭ್ಯ ಅಂತ. ಸೊ ಎಲ್ಲರ ಇಚ್ಛೆನ ನೆರವೇರಿಸ್ತಿರೋನು ಆದವನನ್ನ ಯಥಾರ್ಥವಾಗಿ ತಿಳಿಬೇಕು. ಎಲ್ಲರ ಇಚ್ಛೆನ ನೆರವೇರಿಸ್ತಾ ಇದ್ದಾನೆ ಭಗವಂತ, ಅವನನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗಿರುವಂತದ್ದು ಅನ್ನೋದನ್ನ ಹೇಳ್ತಾರೆ. ಸೊ ಹೇಗೆ ನಾವು ತಿಳ್ಕೊಳ್ಬಹುದು ಯಥಾರ್ಥವಾಗಿ ಅಂದ್ರೆ, ಅದು ಅನುಪಶ್ಯತಿ, ಕೇಳಿ ನೋಡುವುದರ ಮೂಲಕ. ಕೇಳಿದಾಗ ನಾವು ಭಗವಂತನ ನೋಡ್ತೀವಿ, ಸಾಕ್ಷಾತ್ಕರಿಸ್ಕೊಳ್ತೀವಿ. ಸೊ ಅದೇ ಈ 7ನೇ ಮಂತ್ರದಲ್ಲಿ ಹೇಳಲಾಗಿದೆ. ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡ ಆಚಾರ್ಯರಿಂದ ಸ್ಥಾಪಿತವಾದ ಭಗವಂತನ ಅರ್ಚಾ ವಿಗ್ರಹಕ್ಕೂ ಭಗವಂತನ ಮೂಲ ಸ್ವರೂಪಕ್ಕೂ ಭೇದವಿಲ್ಲ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಇಲ್ಲಿ ಯಾರು ಈ ಅರ್ಚಾ ವಿಗ್ರಹವನ್ನ ಅರ್ಚಿಸೋದಿಲ್ವೋ, ಸೊ ಭಗವಂತ ನಿರಾಕಾರವಾದಿ ಅಂತ ಹೇಳ್ತಾರೋ, ಸೊ ಅಜಾನಂತಿ ಮಾ ಮೂಢಃ, ಸೊ ಭಗವಂತರು ನನ್ನ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೂಢಃ ಅಂತವರನ್ನ ಮೂರ್ಖರು ಅಂತ ಕರೆಯಲಾಗಿದೆ. ಪರಿಭೂಹು ಅನ್ನುವಂತಹ ಪದ ಇಲ್ಲಿ ಎಲ್ಲರಿಗಿಂತ ದೊಡ್ಡವನು ಅಂತ ಹೇಳ್ತಾರೆ. ಯಾಕಂದ್ರೆ ಅವನಿಗಿಂತ ದೊಡ್ಡವ್ರು ಯಾರು ಇಲ್ಲ, ಸರಿಸಮನು ಕೂಡ ಯಾರೂ ಇಲ್ಲ. ಮತ್ತೆ ಅಪಾಪ ವಿದ್ಧಂ ಅಂತಂದ್ರೆ ಅವನು ಪ್ರದೂಷಣ ರಹಿತ, ರೋಗಾಣು ನಿರೋಧಕ ಅಂತ ಹೇಳ್ತಾರೆ. ರೋಗಾಣು ನಿರೋಧಕ ಅಂತಂದ್ರೆ ಅವನು ಎಲ್ಲಿರ್ತಾನೋ ಆ ಒಂದು ಜಾಗ ಪಾಪರಹಿತವಾಗಿರುತ್ತೆ ಅಂತ ಹೇಳಿ. ಅಶುದ್ಧ ವಸ್ತುವು ಕೂಡ ಅವನನ್ನ ಮುಟ್ಟುವುದರಿಂದ ಶುದ್ಧವಾಗುತ್ತದೆ ಅನ್ನೋದೇ ಈ ಒಂದು ಅಪಾಪ ವಿದ್ಧಂ. ಮತ್ತೆ ಭಕ್ತನಾದವನು ಆರಂಭದಲ್ಲಿ ಸುದುರಾಚಾರನಂತೆ, ನಡವಳಿಕೆ ಸರಿಯಾಗಿಲ್ಲದವನಂತೆ ಕಾಣಬಹುದು. ಅಂದ್ರೆ ಭಕ್ತನನ್ನ ಹೇಳ್ತಾ ಇದ್ದಾರೆ. ಸೊ ಭಗವಂತ ಒಬ್ಬ ದುರಾಚಾರನಂತೆ ಕಾಣಬಹುದು, ಆದ್ರೆ ಅವನನ್ನ ನಾವು ಸಾಧು ಅಂತಾನೆ ಪರಿಗಣಿಸಬೇಕು. ಯಾಕಂದ್ರೆ ಅವನು ಸರಿಯಾದ ನೆಲೆಯಲ್ಲಿ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅವನು ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಶುದ್ಧನು, ಪರಿಶುದ್ಧನು ಅನ್ನೋದನ್ನ ಹೇಳ್ತಾರೆ. ಯಾಕಂದ್ರೆ ಅವನು ಭಗವಂತನ ಅರಿತುಕೊಳ್ಳುವಂತಹ ಹಾದಿಯಲ್ಲಿದ್ದಾನೆ. ಸೊ ಅದಕ್ಕಾಗಿ ಅವನು ಶುದ್ಧನು ಅಂತ. ಇಲ್ಲಿ ಒಂದು ಸೂರ್ಯನ ಸಾದೃಶ್ಯ ಕೊಟ್ಟಿದ್ದಾರೆ. ಸೂರ್ಯನು ಭೂಮಿಯ ಮೇಲೆ ಹೊಲಸಾದ ಸ್ಥಳಗಳಿಂದ ನೀರಿನ ಅಂಶವನ್ನ ಎಳೆದುಕೊಳ್ತಾನೆ. ಆ ನೀರಿನ ಅಂಶವನ್ನ ಎಳೆದುಕೊಂಡ್ರೂ ಕೂಡ ಅವನು ಶುದ್ಧನಾಗಿರ್ತಾನೆ. ಅವನು ಆ ಹೊಲಸು ನೀರಿಂದ ಎಳ್ಕೊಂಡು ಅವನು ಅಶುದ್ಧನಾಗೋದಿಲ್ಲ. ಹಾಗೆ ಅವನು ಹೊಲಸಾದ ವಸ್ತುಗಳನ್ನ ತನ್ನ ಶುದ್ಧೀಕರಣ ಶಕ್ತಿಯಿಂದ ಶುದ್ಧ ಮಾಡ್ತಾನೆ ಅಂತ. ಹೀಗೆ ಭೌತಿಕ ವಸ್ತುವಾದಂತಹ ಈ ಸೂರ್ಯ ಅಷ್ಟು ಪ್ರಬಲನಾಗಿದ್ರೆ, ಸರ್ವಶಕ್ತನಾದಂತಹ ಪರಿಭೂ ಆದಂತಹ ಭಗವಂತ ಪರಿಶುದ್ಧ, ಮತ್ತೆ ಅವನ ಬಲಗಳನ್ನ ಶಕ್ತಿಗಳನ್ನ ವಹಿಸ್ಕೊಳ್ಳಿಕ್ಕೂ ಕೂಡ ನಮ್ಮಿಂದ ಸಾಧ್ಯ ಆಗೋದಿಲ್ಲ ನಮ್ಮ ಐಹಿಕ ಬದ್ಧರಿಗೆ. 9ನೇ ಶ್ಲೋಕದಲ್ಲಿ ಅಂಧಂ ತಮ ಪ್ರವಿಶಂತಿ ಏ ವಿದ್ಯಾಂ ಉಪಾಸತೆ ತಥೋ ಭೂಯ ಇವ ತೇ ತಮೋ ಯ ಓ ವಿದ್ಯಾಯಾಮೃತಾಃ. ಇಲ್ಲಿ ವಿದ್ಯೆ ಮತ್ತು ಅವಿದ್ಯೆಯ ವ್ಯತ್ಯಾಸವನ್ನ ತಿಳಿಸ್ತಾ ಇದ್ದಾರೆ ನಮ್ಗೆ. ಅದರ ಪರಿಣಾಮವನ್ನ ತಿಳಿಸ್ತಾರೆ. ಈ ಅನುವಾದದಲ್ಲಿ ಏನ್ ಹೇಳ್ತಾರೆ, ಯಾರು ಅವಿದ್ಯೆಯ ಕಾರ್ಯಗಳಲ್ಲಿ ತೊಡಗಿರ್ತಾರೋ ಸೊ ಅವರು
ಅಜ್ಞಾನ ಅಂಧಕಾರದ ಪ್ರದೇಶವನ್ನು ಪ್ರವೇಶಿಸ್ತಾರೆ. ಸೊ ಜ್ಞಾನ ಎನಿಸಿಕೊಂಡಿರುವುದರಲ್ಲಿ ತೊಡಗಿರುವವರಂತೂ ಇನ್ನೂ ಕೂಡ ಕೀಳ. ಈ ಮಂತ್ರದಲ್ಲಿ ಏನ್ ಹೇಳ್ತಾರೆ, ವಿದ್ಯೆ ಮತ್ತು ಅವಿದ್ಯೆಗಳ ನಡುವಣ ಒಂದು ವ್ಯತ್ಯಾಸದ ಹೋಲಿಕೆಯ ಪರಾಮರ್ಶೆ ಮಾಡ್ತಾ ಇದ್ದಾರೆ. ಅವಿದ್ಯೆ ಅಥವಾ ಅಜ್ಞಾನ ಅಪಾಯಕಾರಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಸಾಮಾನ್ಯವಾಗಿ ಅವಿದ್ಯೆ ಅಂದ ತಕ್ಷಣ ಅದೊಂದು ನಮ್ಗೆ ನೆಗೆಟಿವ್ ಥಾಟ್ ಬರುತ್ತೆ. ಆದ್ರೆ ವಿದ್ಯೆ ಅಥವಾ ಜ್ಞಾನವನ್ನ ಯಾರು ತಪ್ಪಾಗಿ ತಿಳಿದುಕೊಳ್ತಾನೋ, ಇನ್ನ ಇರ್ಲಿಲ್ಲ ಅಂದ್ರೆ ಒಳ್ಳೇದು, ಆದ್ರೆ ಇದ್ರೂನು ಕೂಡ ಅದು ತಪ್ಪಾಗಿ ನಾವು ಜ್ಞಾನವನ್ನ ತೆಗೆದುಕೊಂಡಿದ್ರೆ ಅದು ತುಂಬಾ ಅಪಾಯಕಾರಿ ಅಂತ. ಈಗ ವೇದಗಳನ್ನ ನಾವು ಅರ್ಥಿಕೊಳ್ಳಿಲ್ದ್ರೆ ಒಳ್ಳೇದು, ಆದ್ರೆ ತಪ್ಪಾಗಿ ನಾವು ಅರ್ಥೈಸಿಕೊಂಡಿದ್ರೆ ಅದು ಇನ್ನೂ ಕೂಡ ಕೆಟ್ಟು ಅನ್ನೋದನ್ನೇ ಈ ಮಂತ್ರದ ಒಂದು ವಿವರಣೆ. ಈ ವೇದಗಳ ಪ್ರಕಾರ ಈ ಹುಸಿ ಲೌಕಿಕ ಶಿಕ್ಷಕರನ್ನ ಹೇಳಲಾಗಿದೆ. ಯಾರು ಅಂತ ಹೇಳಿ, ಭೌತಿಕ ಶಿಕ್ಷಕರು ಅಂತ. ವೇದವಾದರತ ಮಾಯಾಪರತ ಜ್ಞಾನ ಆಶ್ರಂಭಾವ ಆಶ್ರಿತ ನರಾಧಮರು ಅಂತ ಹೇಳ್ತಾರೆ. ಸೊ ವೇದವಾದರತರು ತಮಗೆ ವೈದಿಕ ಸಾಹಿತ್ಯವೆಲ್ಲ ಚೆನ್ನಾಗಿ ಗೊತ್ತಿದೆ ಅಂತ ತೋರಿಸ್ಕೊಳ್ತಾರೆ. ಆದ್ರೆ ದುರದೃಷ್ಟ ಸಂಗತಿ ಅಂತಂದ್ರೆ ಅವ್ರಿಗೆ ಆ ವೇದದ ಉದ್ದೇಶನೇ ಗೊತ್ತಿರೋದಿಲ್ಲ. ಮತ್ತೆ ವೇದವಾದರತರಿಗೆ ಅವ್ರಿಗೆ ದೇವೋತ್ತಮ ಪರಮಪುರುಷನಲ್ಲಿ ಆಸಕ್ತಿ ಇರೋದಿಲ್ಲ. ಅವ್ರಿಗೆ ಎದ್ರಲ್ಲಿ ಆಸಕ್ತಿ ಇರುತ್ತೆ, ಕೇವಲ ಸ್ವರ್ಗ ಪ್ರಾಪ್ತಿಯಲ್ಲಿ ಆಸಕ್ತಿ ಇರುತ್ತೆ. ಅಂದ್ರೆ ಇದಕ್ಕೆ ನಾವು ಕಾಮ್ಯ ಕರ್ಮ ಅಂತ ಕರಿತೇವೆ. ಮತ್ತೆ ಈ ಮೂಢರಾದವರಂತೂ ಕೂಡ ಈ ಆಶ್ರಂಭ ಮಾಯಾಪರತ ಜ್ಞಾನ, ಮಾಯೆಯಿಂದ ಅವರ ಜ್ಞಾನ ಅಪರತವಾಗಿರುವಂತದ್ದು. ಆಶ್ರಂಭಾವಮಾಶ್ರಿತ ಅಸುರಿಗಳು, ನರಾಧಮರು, ನರರಲ್ಲಿಯೇ ಅಧಮರಾದಂಥವ್ರು. ಸೊ ಇವರೆಲ್ಲರೂ ಕೂಡ ಲೌಕಿಕ ಶಿಕ್ಷಣವನ್ನ ಬಯಸುವಂಥವ್ರು. ಆದ್ರೆ ಈ ಒಂದು ವೇದಗಳ ಪರಮ ಗುರಿ ಭಗವದ್ಧಾಮಕ್ಕೆ ಹಿಂದಿರುವುದಾಗಿರುತ್ತೆ ಅಂತ. ನರಾಧಮರು ಅಂದ್ರೆ ಅಭಕ್ತರು ಅಂತ ಕರೀತಾರೆ. ಸೊ ಇವರೆಲ್ಲರೂ ಯಾರ್ಯಾರನ್ನೆಲ್ಲ ನಾವು ಕಾಣ್ತಾ ಇದೀವಲ್ಲ ಇಲ್ಲಿ, ನರಾಧಮರು, ಮಾಯಾಪೃತ ಜ್ಞಾನರು, ವೇದವಾದರತರು, ಅಸುರಂಭಾವ ಮಾಶ್ರಿತರು, ನರಾಧಮರು, ಇವರೆಲ್ಲರನ್ನ ಮೂಢರು, ಕರ್ಮಿಗಳು, ಜ್ಞಾನಿಗಳು, ಸೊ ಇವೆಲ್ಲ ಏನಂತ ಕರೀತೇವೆ, ಇವಕ್ಕೆ ಅವಿದ್ಯೆಗಳು ಅಂತ ಕರೀತಾರೆ. ಇವೆಲ್ಲ ಅಜ್ಞಾನ ಅಂತ ಹೇಳಿ. ಸೊ ಯಾವೆಲ್ಲ ಅಜ್ಞಾನ ಅಂತ ನಾವು ತಿಳ್ಕೊಂಡ್ವಿ. ಇನ್ನ 10ನೇ ಶ್ಲೋಕ. ಅನ್ಯದೇವಾಹುರ್ ವಿದ್ಯೆಯ ಅನ್ಯದಾಹೂರ ವಿದ್ಯೆಯ ಇತಿ ಶುಶ್ರೂಮಧೀರಾಣ ಏನಸ್ತದ್ವಿಚಕ್ಷಿರೆ. ಇಲ್ಲಿ ಇನ್ನ ಜ್ಞಾನ ಅಂದ್ರೆ ಯಾವುದು, ವಿದ್ಯೆ ಅಂದ್ರೆ ಅವಿದ್ಯೆ ಅಂದ್ರೆ ಯಾವ್ದು ಗೊತ್ತಾಯ್ತು. ಸೊ ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆದಾಗಿರುತ್ತೆ. ಇಲ್ಲಿ ಫಲಗಳ ಕುರಿತು ಹೇಳಲಾಗಿದೆ. ಮತ್ತೆ ಭಗವದ್ಗೀತೆಯಲ್ಲಿ 13ನೇ ಒಂದು ಅಧ್ಯಾಯದಲ್ಲಿ 8ರಿಂದ 18ನೇ ಶ್ಲೋಕದಲ್ಲಿ ನಮ್ಗೆ ವಿದ್ಯೆಯ ಸಂಸ್ಕಾರಗಳನ್ನ ಹೇಗೆ ಬೆಳೆಸ್ಕೊಳ್ಳೋದು ಅನ್ನೋದನ್ನ ತಿಳಿಸ್ತಾರೆ. ಸೊ ಅವುಗಳನ್ನ ನೀವು ಓದ್ಕೊಳ್ಳಿ. 18 ಇದೆ. ಸೊ ಇವುಗಳನ್ನ ಬಿಟ್ಟು 18 ವಿದ್ಯೆಗಳನ್ನ, ಸಂಸ್ಕೃತಿಯನ್ನ ಹೊರತುಪಡಿಸಿ ಉಳಿದ ಎಲ್ಲವೂ ಕೂಡ ಅಜ್ಞಾನ ಅಂತ ಕರೆಯಲಾಗಿದೆ. ಸೊ ಯಾರು ಈ 18 ಜ್ಞಾನಗಳನ್ನ ಹೊಂದಿರ್ತಾರೋ ಅವನಿಗೆ ಧೀರ ಅಂತ ಕರೀತಾರೆ. ಅಂದ್ರೆ ಧೀರ್ಯನ ತರಬೇತಿ ಪಡೆದವನು. ಅಂದ್ರೆ ಧೀರ ಮತ್ತೆ ಅಧೀರ ಕುರಿತಾಗಿ ಕೂಡ ತಿಳಿಸಲಾಗಿದೆ ಈ ಒಂದು ಶ್ಲೋಕದಲ್ಲಿ. ಧೀರ ಅಂತಂದ್ರೆ ಏನು? ಸೊ ಎಲ್ಲ ಜ್ಞಾನಗಳನ್ನ ಹೊಂದಿ ಸೊ ತನ್ನ ಒಂದು ಇಂದ್ರಿಯಗಳನ್ನ ನಿಯಂತ್ರಿಸುವವನು ಯಾರು ಧೀರನಾಗಿರ್ತಾನೆ ಅನ್ನೋದನ್ನ ಹೇಳ್ತಾರೆ. ಸೊ ಅಧೀರ ಅಂತಂದ್ರೆ ಯಾರು ಧೀರನ ತರಬೇತಿಯನ್ನ ಪಡೆಯೋದಿಲ್ವೋ. ಧೀರ ಅಂತಂದ್ರೆ ಏನು ಇನ್ನೊಮ್ಮೆ ಹೇಳ್ತೇನೆ ನೋಡಿ. ಧೀರ ಅಂತಂದ್ರೆ ನಿಯಂತ್ರಕ ತತ್ವಗಳನ್ನ ಅನುಸರಿಸಲು ಒಬ್ಬ ಸದ್ಗುರಿನ ಆಶವನ್ನ ಪಡೀತಾನೆ. ಮತ್ತೆ ಈ ದಿವ್ಯ ಸಂದೇಶ, ಭಗವಂತನ ಸಂದೇಶ, ನಿಯಂತ್ರಕ ತತ್ವಗಳನ್ನು ಅವನು ಅನುಸರಿಸ್ತಾನೆ. ಸೊ ಇಂಥವ್ರು ಧೀರನಾಗಬಹುದು ಅಂತ.
ಅಂದ್ರೆ ಯಾರು ದೇವೋತ್ತಮ ಪರಮ ಪುರುಷನ ಸಂದೇಶಗಳನ್ನ ವಿನಮ್ರರಾಗಿ ಕೇಳ್ತಾರೋ ಅವನು ಒಬ್ಬ ಧೀರನಾಗಿರ್ತಾನೆ ಅಂತ, ಮತ್ತೆ ಅವನು ಧೀರನಾಗಬಹುದು ಅಂತ. ಹೀಗೆ ಅರ್ಜುನ ಸೊ ಆದರ್ಶ ಶಿಷ್ಯನಾದ, ಮತ್ತೆ ಗುರು ಯಾವಾಗ್ಲೂ ಕೂಡ ಸಾಕ್ಷಾತ್ ಭಗವಾನ್ ಕೃಷ್ಣನಂತಿರ್ಬೇಕು ಅಂತ ಹೇಳ್ತಾರೆ. ಸೊ ಹೀಗೆ ನಾವು ಏನೇ ಕೇಳದಿದ್ರು ಕೂಡ ಒಬ್ಬ ಧೀರನಿಂದ ಕೇಳ್ಬೇಕು ಅಂತ. ಅಧೀರನು ಅಂತಂದ್ರೆ ಏನು? ಅಧೀರ ಅಂತಂದ್ರೆ ಅವನು ಯಾವ ಜ್ಞಾನ ಪಡೆದಿರ್ತಾನೋ ಅವನು ಧೀರನಿಂದ ಪಡೆದಿರೋದಿಲ್ಲ, ಮತ್ತೆ ಅವನು ಉಪದೇಶ ನೀಡ್ಲಿಕ್ಕೂ ಕೂಡ ಲಾಯಕ ಆಗಲ್ಲ. ಯಾಕೆಂದ್ರೆ ಕೇಳಿರೋದು ತಪ್ಪು, ಅವನು ಹೇಳ್ತಾ ಇರೋದು ತಪ್ಪು, ಉಪದೇಶ ಮಾಡ್ತಾ ಇರೋದು ತಪ್ಪು. ಸೊ ಒಟ್ಟಾರೆಯಲ್ಲಿರುವಂತದ್ದು ಅಧೀರನ ಒಂದು ಲಕ್ಷಣ. ಸೊ ಇದನ್ನ ಉದಾಹರಣೆಗೆ ಇಲ್ಲಿ ರಾಜಕಾರಣಿಗಳನ್ನ ತಗೊಳ್ತಾರೆ, ಸೊ ಇತರ ಜನ ಸಮುದಾಯವನ್ನ ತಗೊಳ್ತಾರೆ. ಸೊ ಇಂಥ ಒಂದು ಉಪದೇಶ ಕೇಳಬಾರ್ದು. ಸೊ ಕೇವಲ ನಾವು ಧೀರನಿಂದ ವಿನಮ್ರವಾಗಿ ಕೇಳಿ ತಿಳಿದುಕೊಳ್ಬೇಕು ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ತೇವೆ. ಈ ಶ್ಲೋಕದಲ್ಲಿ ನಾವು 18 ಜ್ಞಾನಗಳ ಸಂಸ್ಕೃತಿಗಳ ಕುರಿತಾಗಿ ತಿಳಿದುಕೊಂಡ್ವಿ. ಧೀರ ಅಧೀರರ ಮಧ್ಯೆ ಇರುವಂತ ವ್ಯತ್ಯಾಸವನ್ನ ತಿಳಿದುಕೊಂಡ್ವಿ. ಮಂತ್ರ 11ರಲ್ಲಿ ಯಾರು ಕೂಡ ಲೀವ್ ಆಗ್ಬೇಡಿ, ನಾನು ಇನ್ನ ಅಟೆಂಡೆನ್ಸ್ ಹಾಕಿಲ್ಲ, ನಾನು ಕೊನೆಗೆ ಅಟೆಂಡೆನ್ಸ್ ಹಾಕ್ತೀನಿ. ಹರೇ ಕೃಷ್ಣ. ಶ್ಲೋಕ 11. ವಿದ್ಯಾಂ ಚ ಯಸ್ತದ್ವೇದೋಭಯಂ ಸಹ ವಿದ್ಯಾ ಮೃತ್ಯುಂ ತೀರ್ತ್ವಾ ವಿದ್ಯೆಯಾಮೃತಂ ಅಶ್ನುತೆ. ಮತ್ತೆ ಇಲ್ಲಿ ಈ ವಿದ್ಯೆ ಅವಿದ್ಯೆಗಳನ್ನ ತಿಳಿದ್ರೆ ಅದರ ಪರಿಣಾಮ ಏನು, ಅದರ ಫಲಿತಾಂಶ ಏನು ಅನ್ನೋದನ್ನ ಹೇಳ್ತಾರೆ. ಯಾರು ಈ ಅವಿದ್ಯೆಯ ಜ್ಞಾನ ಮತ್ತೆ ಈ ಭೌತಿಕ ಜ್ಞಾನ ದಿವ್ಯ ಜ್ಞಾನವನ್ನು ಒಟ್ಟಿಗೆ ಅರಿತಾರೋ ಅವನು ಮತ್ತೆ ಮತ್ತೆ ಜನನ ಮರಣಗಳನ್ನ ಪಡೆಯೋದಿಲ್ಲ. ಸೊ ಜನನ ಮರಣ ಪಡೆಯೋದಿಲ್ಲ ಅರ್ಥನೇ ಅಮರತ್ವವನ್ನ ಅನುಭವಿಸ್ತಾರೆ. ಸೊ ಇಲ್ಲಿ ಹಿರಣ್ಯಕಶಿಪುವಿನ ಉದಾಹರಣೆಯನ್ನು ಕೊಡಲಾಗಿದೆ. ಹೇಗೆ ಹಿರಣ್ಯಕಶಿಪು ತನ್ನ ಒಂದು ಬುದ್ಧಿಯಿಂದ ಜ್ಞಾನದಿಂದ ಅವನು ಬ್ರಹ್ಮನಿಂದ ವರವನ್ನ ಪಡ್ಕೊಂಡು ಅಮರತ್ವವನ್ನ ಪಡಿಬೇಕು ಅಂತ ಹೇಳಿ ಅವನು ಅಂದ್ರೆ ತನ್ನ ಕುತಂತ್ರದಿಂದ ಅಮರನಾಗ್ಲಿಕ್ಕೆ ಬಯಸಿದ, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಯಾಕೆಂತಂದ್ರೆ ಅವನು ನಿಯಾಮಕನಲ್ಲ, ಭಗವಂತ ಸರ್ವಜ್ಞದ ನಿಯಾಮಕ, ಪರಮ ನಿಯಾಮಕ. ಸೊ ಹೀಗೆ ಎಲ್ಲವೂ ಕೂಡ ಅವನ ಯೋಜನೆಗಳು ತಲೆ ಕೆಳಗಾಗೋಯ್ತು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಸೊ ಸಾವಿನಿಂದ ಗೆಲ್ಲು ಕೂಡ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಇವನ್ ಬ್ರಹ್ಮನಿಗೂ ಕೂಡ. ಅದಕ್ಕಾಗಿ ಈ ಐಹಿಕ ಜಗತ್ತು ಇರುವಂತದ್ದು ಕ್ಲೇಶ, ಮೃತ, ಕ್ಲೇಶಗಳಿಂದ ಕೂಡಿರುವಂಥದ್ದು. ಸೊ ನಾವು ಈ ಮೃತ ವಸ್ತುವಿನೊಂದಿಗೆ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಈಶೋಪನಿಷತ್ ನಮಗೆ ಎಚ್ಚರವನ್ನ ನೀಡುತ್ತೆ. ಹಾಗಾಗಿ ಈ ಎಚ್ಚರಿಕೆಯನ್ನ ನಾವು ಬುದ್ಧಿವಂತರಾದವರು ಪಡಿತಾರೆ. ಈ ವಿದ್ಯೆ ಅವಿದ್ಯೆ ಇರುವಂತ ಮಧ್ಯ ವ್ಯತ್ಯಾಸ ತಿಳ್ಕೊಳ್ತಾರೆ. ಸೊ ದಿವ್ಯ ಜ್ಞಾನದ ಸಂಸ್ಕೃತಿಯಲ್ಲಿ ನಡೀತಾರೆ, ಮತ್ತೆ ಆಧ್ಯಾತ್ಮಿಕ ಜ್ಞಾನದ ಸಂಸ್ಕಾರವನ್ನ ಪಡಿತಾರೆ. ಈ ಅವಿದ್ಯೆ ಅನ್ನುವಂಥದ್ದು ಕೇವಲ ಇಂದ್ರಿಯ ಸುಖಕ್ಕಾಗಿರುವಂತಹ ಜ್ಞಾನ, ಮತ್ತೆ ಇದು ನಿರಂತರವಾಗಿ ಜನನ ಮರಣ ಚಕ್ರಗಳಿಗೆ ನಮ್ಮನ್ನ ಸಿಲುಕ್ ಹಾಕಿಸುವಂತದ್ದು ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಇನ್ನ ಮಂತ್ರ 12ರಲ್ಲಿ ಇನ್ನ ಈ ದೇವತೆಗಳನ್ನ ಪೂಜಿಸೋದ್ರಿಂದ ಅದರ ಪರಿಣಾಮವನ್ನ ಇಲ್ಲಿ ಹೇಳ್ತಾರೆ. ಅಂಧಂ ತಮ ಪ್ರವಿಶಂತಿ ಏಸಂ ಭೂತಿಂ ಉಪಾಸತೆ ತಥೋ ಭೂಯ ಇವ ತೇ ತಮೋ ಯ ಉ ಸಂಭೂತ್ಯಾಮೃತಾಹ. ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿದಾರೋ ಅವರು ಅಂಧತಮ ಪ್ರದೇಶಕ್ಕೆ ಹೋಗ್ತಾರೆ. ಸೊ ನಿರಾಕಾರ ಬ್ರಹ್ಮನನ್ನ ಅರ್ಚಿಸುವವರು ಅದಕ್ಕಿಂತ ಕತ್ತಲೆ ಪ್ರದೇಶಕ್ಕೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಾರೆ.
ದೇವತೆಗಳ ಪೂಜೆಯಲ್ಲಿ ಯಾರು ತೊಡಗಿರ್ತಾರೋ ಅವರು ಅಧ್ಯಾತ್ಮ ಪ್ರದೇಶಕ್ಕೆ ಹೋಗ್ತಾರೆ ಅಂತ. ಇಲ್ಲಿ ಈ ದೇವತೆಗಳನ್ನ ಪೂಜಿಸೋರು ನಿರಾಕಾರ ಬ್ರಹ್ಮನನ್ನ ಪೂಜಿಸೋರು. ಮತ್ತೆ ಇದನ್ನೇ ಸಂಭೂತಿ ಅಸಂಭೂತಿಯ ಕುರಿತಾಗಿ ಇಲ್ಲಿ ನಡುವಿನ ವ್ಯತ್ಯಾಸವನ್ನ ತಿಳಿಸಲಾಗಿದೆ. ಅಸಂಭೂತಿ ಅಂತಂದ್ರೆ, ಸಂಭೂತಿ ಅಂತಂದ್ರೆ ಪರಮ ಪ್ರಭುವನ್ನ ಆರಾಧಿಸುವವರು, ಪರಮ ಪ್ರಭು ಅಲ್ಲದೆ ಇರುವವನನ್ನ ಆರಾಧಿಸುವವರು. ಅದಕ್ಕಾಗಿ ಸಂಭೂತಿ ಅಸಂಭೂತಿ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಸಂಭೂತಿ ಅಂತಂದ್ರೆ ಅವನಿಗೆ ಯಾವುದೇ ಸ್ವತಂತ್ರ ಅಸ್ತಿತ್ವ ಇಲ್ಲ. ಯಾರು ದೇವಾನುದೇವತೆಗಳಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ, ಅವರು ಕೂಡ ನಿರ್ಭರ ಆಗಿದ್ದಾರೆ. ಯಾರ ಮೇಲೆ? ದೇವೋತ್ತಮ ಪರಮ ಪುರುಷನ ಮೇಲೆ. ಆದ್ರೆ ಸಂಭೂತಿ ಅಂತಂದ್ರೆ ಅವನು ಸರ್ವತಂತ್ರ ಸ್ವತಂತ್ರ, ಅವನಕ್ಕಿಂತ ಮೇಲೆ ಯಾರು ಇಲ್ಲ. ಇಲ್ಲಿ ಭಗವಂತನೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ನಮೇ ವಿದುಹು ಸುರಗಣಾಹ ಪ್ರಭವಂ ನ ಮಹರ್ಷಯಃ ಅಹಂ ಆದಿರ್ಹಿ ದೇವಾನ ಮಹರ್ಷಿಣಾಂ ಚ ಸರ್ವಶಃ ಅಂತ. ಅಂದ್ರೆ ಅಸುರರು ಆಗಿರ್ಬೋದು, ಸುರರಾಗಿರ್ಬೋದು, ಮಹರ್ಷಿಗಳಾಗಿರ್ಬೋದು, ಅವರು ಕೂಡ ನನ್ನ ಮೂಲ ತಿಳಿದಿಲ್ಲ. ಯಾಕೆಂದ್ರೆ ಆ ದೇವತೆಗಳಿಗೆ ಮತ್ತೆ ಮಹರ್ಷಿಗಳಿಗೆ ನಾನೇ ಮೂಲ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೊತೆಗೆ ಇಲ್ಲಿ ಇವರು ತಿಳಿದಿಲ್ಲ, ಮತ್ತೆ ಇಂಥವ್ರನ್ನ ಪೂಜಿಸೋದ್ರಿಂದ ಅಧ್ಯಾತ್ಮ ಪ್ರದೇಶಕ್ಕೆ ನೀವು ಹೋಗ್ತೀರಾ. ಸೊ ಇದಕ್ಕಿಂತಲೂ ತೀರಾ ಕೀಳವಾಗಿದೆ ಯಾರು ನಿರಾಕಾರವನ್ನ ಪೂಜಿಸ್ತಾರೋ ಅವ್ರು ಯಾವಾಗ್ಲೂ ಕೂಡ ನೇತಿ ಅಂತ ಹೇಳ್ತಾರೆ. ಅಂದ್ರೆ ನಾಟ್ ದಿಸ್, ಇದಲ್ಲ ಅಂತ ಹೇಳುವಂತವ್ರು. ಸೊ ಪರಾತತ್ವ ಮತ್ತೆ ಸಾಪೇಕ್ಷ ತತ್ವ, ಸೊ ಇದ್ರ ಮಧ್ಯೆ ಒಂದು ಭೇದವನ್ನ ಕಲ್ಪಿಸುವಂತವ್ರು ಅಂತ. ಸೊ ಇವರು ಇನ್ನೂ ಕೂಡ ಅಧ್ಯಾತ್ಮ ಪ್ರದೇಶಕ್ಕೆ ಹೋಗ್ತಾರೆ ಅನ್ನೋದನ್ನ ಇನ್ನು ಹೇಳ್ತಾರೆ. ಮತ್ತೆ ಇದರಿಂದ ಏನಾಗುತ್ತೆ? ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿ ನೋಡ್ತೀನ. ಸೊ ಅವರು ಐಹಿಕ ಜಗತ್ತಿನಲ್ಲಿ ಈ ಅತ್ಯುತ್ತಮವಾದ ಲೋಕದಿಂದ ಹಿಡಿದು ಅಧ್ಯಾತ್ಮ ಲೋಕದವರೆಗೂ ಕೂಡ ಎಲ್ಲ ಸ್ಥಳಗಳು ಕೂಡ ದುಃಖಮಯ. ಅಲ್ಲೆಲ್ಲ ಮತ್ತೆ ಹುಟ್ಟು ಸಾವು ಆಗ್ತಾನೆ ಇರುತ್ತೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಹಾಗಾಗಿ ಬೇರೆ ಮಾತುಗಳು ಹೇಳೋದಾದ್ರೆ, ಈ ಒಂದು ಶ್ಲೋಕದಲ್ಲಿ ಈ ಐಹಿಕ ಬಂಧನಗಳಿಂದ ಮುಕ್ತಿ ಪಡೆಯುವ ವಿಧಾನವು ಪೂರ್ಣವಾಗಿ ಜ್ಞಾನ ಮತ್ತು ವೈರಾಗ್ಯಗಳ ತತ್ವಗಳ ಮೇಲೆ ನಿಂತಿದೆ. ಹಾಗಾಗಿ ಹುಸಿ ಧಾರ್ಮಿಕವಾದಿಗಳಿಗೆ ಜ್ಞಾನವೂ ಇಲ್ಲ, ಐಹಿಕ ವಿಶ್ವಗಳಲ್ಲಿ ವೈರಾಗ್ಯವೂ ಇಲ್ಲ. ಏಕೆಂದ್ರೆ ಅವರು ಈ ಪರೋಪಕಾರಿ ಲೋಕೋಪಕಾರಿ ಚಟುವಟಿಕೆಗಳ ಹೆಸರಿನಲ್ಲಿ ತಮ್ಮ ಒಂದು ಐಹಿಕ ಬಂಧನದಲ್ಲಿ ಅವರು ಇರ್ತಾರೆ. ಹಾಗಾಗಿ ಅದಕ್ಕೆ ಒಂದು ಹೇಳಲಾಗಿದೆ, ಚಿನ್ನದ ಸರಿಪಣಿಗಳಲ್ಲಿ ಧಾರ್ಮಿಕ ತತ್ವಗಳ ವೇಷ ಹಾಕಿ ಬದುಕಲು ಇಷ್ಟಪಡ್ತಾರೆ ಅನ್ನೋದನ್ನ, ಅಂದ್ರೆ ಇದೊಂದು ಡಂಬಾಚಾರದ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಹೀಗೆ ಈ ದೇವತೆಗಳ ಪೂಜಿಸುವವರು ಮತ್ತೆ ನಿರಾಕಾರ ಬ್ರಹ್ಮನನ್ನ ಪೂಜಿಸುವವರ ಒಂದು ಪರಿಣಾಮ. 13ನೇ ಶ್ಲೋಕದಲ್ಲಿ ಅನ್ಯದೇವಾಹು ಸಂಭವಾತ್ ಅನ್ಯದಾಹೋರ ಸಂಭವಾತ್ ಇತಿ ಶುಶ್ರೂಮಧೀರಾಣಾಂ ಏನಸ್ತ ವಿಚಕ್ಷಿರೆ. ಅಂದ್ರೆ ಇಲ್ಲಿ ಸಕಲ ಕಾರಣಗಳಿಗೂ ಪರಮ ಕಾರಣಕರ್ತನಾದವನ್ನ ಪೂಜಿಸೋದ್ರಿಂದ, ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಈ ದೇವತೆಗಳ ಪೂಜೆಯಲ್ಲಿ ಅಂಧತಂ ಪ್ರವಿಶಂತಿ ಸಂಭೂತಿಂ ಉಪಾಸತೆ, ದೇವತೆಗಳನ್ನ ಪೂಜಿಸೋದ್ರೆ ಅಸಂಭೂತಿ, ಸರ್ವತಂತ್ರ ಸ್ವತಂತ್ರನಲ್ಲದವನನ್ನ ಪೂಜಿಸಿದ್ರೆ ಅಂಧತಮ ಲೋಕಗಳಿಗೆ ಹೋಗ್ತೀರಾ. ಆದ್ರೆ ಸರ್ವತಂತ್ರ ಸ್ವತಂತ್ರನನ್ನ ಪೂಜಿಸಿದ್ರೆ ಸಕಲ ಕಾರಣಗಳಿಗೂ ಪರಮ ಕಾರಣಕರ್ತನಾದವನ್ನ ಪೂಜಿಸೋದ್ರಿಂದ ಒಂದು ಪರಿಣಾಮ ಉಂಟಾಗುತ್ತದೆ, ಪರಮನಲ್ಲದವನನ್ನು ಪೂಜಿಸೋದ್ರಿಂದ ಇನ್ನೊಂದು ಪರಿಣಾಮ ಉಂಟಾಗುತ್ತದೆ. ಸೊ ಇದು ನಮ್ಗೆ ಯಾರಿಂದ ತಿಳಿಯುತ್ತೆ? ಪೂರ್ವ ಆಚಾರ್ಯರಿಂದ ಸ್ಪಷ್ಟವಾಗಿ ತಿಳಿಯುತ್ತೆ. ಹಾಗಾದ್ರೆ ಹೇಗೆ ತಿಳಿಬೇಕು ಇದನ್ನ? ನಾವು ಧೀರನಾದವರಿಂದ, ಪ್ರಮಾಣ ಪುರುಷರಿಂದ ಕೇಳಿ ನಾವು ತಿಳಿದುಕೊಳ್ಬೇಕು. ಮತ್ತೆ ಈ ಜಗತ್ತಿನ ಬದಲಾವಣೆಗಳಿಂದ ವಿಚಲಿತನಾಗದ ಗುರು, ಈ 3 ಗುಣಗಳಿಗೆ ಒಳಪಡದಂತನ ಗುರು ಆಚಾರ್ಯನ ಬಳಿ ಒಬ್ಬನು ಕೇಳಿ ತಿಳಿದುಕೊಳ್ಬೇಕು ಈ ದಿವ್ಯವಾದಂತಹ ಜ್ಞಾನವನ್ನ ಅನ್ನೋದನ್ನ ಈ ಶ್ಲೋಕ ತಿಳಿಸುತ್ತೆ. ಸಂಭವಾತ್ ಅನ್ನುವಂತಹ ಪದ ಇಲ್ಲಿ ವೈಶಿಷ್ಟ್ಯವಾಗಿರುವಂತದ್ದು. ಸಂಭವಾತ್ ಅಂದ್ರೆ ಸಕಲ ಕಾರಣಗಳಿಗೂ ಕಾರಣನಾದ ಪರಮ ಪುರುಷನನ್ನು ಪೂಜಿಸುವುದರಿಂದ ಅನ್ನುವಂತಹ ಮಾತು ತುಂಬಾ ಮಹತ್ವವಾದದ್ದು. ಅಂದ್ರೆ ಸಕಲ ವಸ್ತುಗಳು ಕೂಡ ಅವನಿಂದಲೇ ಹೊಮ್ಮಿರುವಂಥದ್ದು. ಈ ಬ್ರಹ್ಮ ಆಗಿರ್ಬೋದು, ವಿಷ್ಣು, ಮಹೇಶ್ವರ, ಸೊ ಇವರು ಸೇರಿದಂತೆ ಎಲ್ಲರೂ ಕೂಡ ಎಲ್ಲರೂ ಸೃಷ್ಟಿಕರ್ತ ನಾನೇ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಭಗವಂತ ಶ್ರೀಕೃಷ್ಣ ಹೇಳ್ತಾರೆ. ಅದಕ್ಕಾಗಿ ಯಾರು
ಈ ಕೃಷ್ಣನ ಉಪಾಸನೆಗಾಗಿಯೇ ತಮ್ಮ ಜೀವನವನ್ನ ಬದ್ಧವನ್ನಾಗಿ ಇಟ್ಕೊಂಡಿರ್ತಾರೋ ಅವ್ರಿಗೆ ಏನಂತ ಕರೀತಾರೆ, ಅವರನ್ನ ಬುಧ ಅಂತ ಕರೀತಾರೆ. ಬುಧ ಅಂದ್ರೆ ಏನು? ವಿದ್ವಾಂಸರು ಅಂತ ಅರ್ಥ. ಮತ್ತೆ ಧೀರರಾದ ಆಚಾರ್ಯರ ದಿವ್ಯ ಸಂದೇಶವನ್ನ ಶ್ರದ್ಧೆ ಮತ್ತು ಪ್ರೇಮಗಳಿಂದ ಕೇಳಿದಾಗ ಇದು ನಮ್ಗೆ ಖಚಿತವಾಗಿ ತಿಳಿಯುತ್ತೆ. ಮತ್ತೆ ಯಾರಿಗೆ ಭಗವಂತನಲ್ಲಿ ನಂಬಿಕೆ ಪ್ರೀತಿ ಇರೋದಿಲ್ವೋ ಅವ್ರಿಗೆ ಇದು ಅರ್ಥ ಆಗೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಮತ್ತೆ ಸಂಭೂತ ಅಂತಂದ್ರೆ ಈ ಪ್ರಳಯವಾದ ನಂತರ ಉಳಿಯುವ ಸೃಷ್ಟಿ ಸ್ಥಿತಿಗಳಿಗೆ ಮೂಲ ಭಗವಂತ. ಈ ಎಲ್ಲ ನಾಶ ಆದ್ಮೇಲೂ ಕೂಡ, ಅಲ್ಪಾವಧಿ ದೀರ್ಘಾವಧಿ ನಾಶ ಆದ್ಮೇಲೂ ಕೂಡ ಇಲ್ಲಿ ಉಳಿಯುವಂಥದ್ದು ಯಾರು? ಅವನೇ ಮೂಲ ಪುರುಷ. ಅವನೇ ಈ ಸೃಷ್ಟಿಗೆ ಮೂಲನಾಗಿರುವಂಥವನು. ಅದಕ್ಕಾಗಿ ಅವನಿಗೆ ಅಭಿಜ್ಞ ಅಂದ್ರೆ ಪೂರ್ಣ ಪ್ರಜ್ಞೆನಿರುವವನು ಅಂತ ಕರೀತಾರೆ ಭಗವಂತನಿಗೆ. ಹಾಗೆ ಈ ಸಂಭೂತನಿಗೆ, ಯಾರು ಈ ಸಂಭೂತನಾದವನಿಗೆ ಶರಣಾಗತರಾಗ್ತಾರೋ ಏತಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅಂದ್ರೆ ಹೇಗೆ ಯಾವ ತರನಾಗಿ ಶರಣಾಗತರಾಗ್ತಾರೋ ಆ ತರ ಭಗವಂತ ಅವರಿಗೆ ಕೃಪೆಯನ್ನು ಒದಗಿಸ್ತಾನೆ, ತತ್ವಗಳನ್ನ ಬೋಧಿಸ್ಲಿಕ್ಕೆ ಬರ್ತಾನೆ ಭೌತಿಕ ಜಗತ್ತಿಗೆ ಅನ್ನೋದನ್ನ ತಿಳಿಸ್ತಾರೆ. ನೆಕ್ಸ್ಟ್ 14ನೇ ಶ್ಲೋಕ. ಸಂಭೂತಿಂ ಚ ವಿನಾಶಂ ಚ ಯಸ್ತದ್ವೇದೋ ಭಯಂ ಸಹ ವಿನಾಶೇನ ಮೃತ್ಯುಂ ತೀರ್ತ್ವಾ ಸಂಭೂತ್ಯ ಅಮೃತಂ ಅಶ್ನುತೆ. ಯಾರು ಲೀವ್ ಆಗ್ಬೇಡಿ, ಅಟೆಂಡೆನ್ಸ್ ಹಾಕ್ಬೇಕು. ಕೊನೆಯ ತರಗತಿ ಆಗಿರೋದ್ರಿಂದ ಇವತ್ತು ಅಟೆಂಡೆನ್ಸ್ ತುಂಬಾ ಮುಖ್ಯವಾಗಿದೆ ಎಲ್ರಿಗೂ. ಮಾನವನು ದೇವೋತ್ತಮ ಪರಮ ಪುರುಷನನ್ನು, ಅವನ ದಿವ್ಯ ನಾಮವನ್ನು, ಮಾನವ ಏನ್ ಮಾಡ್ಬೇಕು? ಭಗವಂತನ ದಿವ್ಯ ನಾಮವನ್ನು, ಈ ಅಶಾಶ್ವತವಾದಂತಹ ಐಕ ಸೃಷ್ಟಿಯನ್ನು, ಅದರ ಅನಿತ್ಯವಾದಂತಹ ದೇವತೆಗಳು, ಮಾನವರು, ಪ್ರಾಣಿಗಳು ಬಗ್ಗೆ ಚೆನ್ನಾಗಿ ತಿಳಿದುಕೊಳ್ಬೇಕು. ಸೊ ಇವನ್ಗಳ ಅರ್ಥ ಮೇಲೆ ಮರಣವನ್ನು ಕ್ಷಣಭಂಗುರದಲ್ಲಿ ದಾಟಿ ಹೋಗ್ಬೋದು ಅಂತ ಹೇಳಿ. ಸೊ ಭಗವಂತನ ನಿತ್ಯ ಸಾಮ್ರಾಜ್ಯದಲ್ಲಿ ಮತ್ತೆ ಅವನು ಜ್ಞಾನಾನಂದಗಳ ಶಾಶ್ವತ ಜೀವನವನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಜೀವಿಗಳ ರೂಪಾಂತರಗಳಿದೆ, ಜನ್ಮ, ಮೃತ್ಯು, ಜರ, ವ್ಯಾಧಿ, ಇವು ಒಂದು ತರದ ಶೋಕಗಳಾದ್ರೆ, ಇನ್ನೊಂದು ನಿರ್ಜೀವ ರೂಪಾಂತರಗಳು ಅಂದ್ರೆ ಸೃಷ್ಟಿ ಅಪಕ್ಷೀಯತೆ ಅಂದ್ರೆ ಕ್ಷೀಣಿಸೋದು, ನಾಶ. ಇದೊಂದು ಸೃಷ್ಟಿಯ ರೂಪಾಂತರ. ಜೀವಿಯ ರೂಪಾಂತರಗಳಂದ್ರೆ ಇದು ಹುಟ್ಟು, ಬೆಳವಣಿಗೆ, ಸ್ಥಿತಿ ಬದಲಾವಣೆ, ಅವನತಿ, ಮತ್ತೆ ಕೊನೆಗೆ ಒಂದಿನ ಸಾವು. ಸೊ ಇವು ಜೀವಿಗಳ ರೂಪಾಂತರ. ಸೃಷ್ಟಿಯ ರೂಪಾಂತರ ಅಥವಾ ನಿರ್ಜೀವ ರೂಪಾಂತರ ಯಾವುದು? ಸೃಷ್ಟಿ ಅಪಕ್ಷೀಯತೆ ಅಂದ್ರೆ ಇದು ಕ್ಷೀಣಿಸುವುದು ಅಂತ ಕರೀತಾರೆ, ನಾಶ. ಸೊ ಇದು ನಿರ್ಜೀವ ರೂಪಾಂತರಗಳು ಅಂತ ಹೇಳ್ತಾರೆ. ಇದು ಮರ್ತ್ಯಲೋಕ, ಅದಕ್ಕಾಗಿ ಇದು ಹೇಳ್ತಾರೆ. ಆಮೇಲೆ ಇದು ಎಲ್ಲದಕ್ಕೂ ಕೂಡ ಮುಖ್ಯವಾಗಿರುವಂತಹ ಈ ಒಂದು ಜ್ಞಾನ ಪರಾಜ್ಞಾನ. ಈ ಪರ ಅಪರ ಅನ್ನುವಂಥದ್ದು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಇದು ಒಂದು ಅವಿದ್ಯೆ. ಅಪರ ಅನ್ನುವಂಥದ್ದು ಕೀಳು ಶಕ್ತಿ ಅನ್ನೋದನ್ನ ವಿಷ್ಣು ಪುರಾಣದಲ್ಲಿ ನಾವು ಕಾಣ್ತೇವೆ. ಮತ್ತೆ ಉತ್ತಮವಾದ ಶಕ್ತಿ ಯಾವುದು ಅಂದ್ರೆ ಅದೇ ಪರಾಶಕ್ತಿ. ಇದು ಒಂದು ಐಕ ಶಕ್ತಿಗಿಂತ ಬೇರೆ ಶಕ್ತಿ ಆಗಿರುವಂಥದ್ದು. ಅದಕ್ಕಾಗಿ ಈ ಒಂದು ಉತ್ತಮ ಶಕ್ತಿ ಭಗವಂತನ ನಿತ್ಯ ಮತ್ತೆ ಒಂದು ಮರಣರಹಿತವಾದಂತಹ ಸೃಷ್ಟಿ ಆಗಿರುವಂಥದ್ದು ಅಂತ. ಮತ್ತೆ ಐಹಿಕ ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ಶುಕ್ರ ಇವೆಲ್ಲಕ್ಕೂ ಕೂಡ ಎಲ್ಲ ಕಡೆನೂ ಇದೆ. ಊರ್ಧ್ವ, ಅದು ಮಧ್ಯಲೋಕಗಳೆಲ್ಲ ಪ್ರಪಂಚಾದ್ಯಂತ ಹರಡಿದೆ. ಈ ಗ್ರಹಗಳು ಬ್ರಹ್ಮನ ಜೀವಿತಾವಧಿಯಲ್ಲಿ ಮಾತ್ರ ಇರುತ್ತೆ. ಬ್ರಹ್ಮ ಇದ್ರೆ ಮಾತ್ರ ಇವ್ರು ಇರ್ತಾರೆ, ಬ್ರಹ್ಮ ಇಲ್ಲದೆ ಇದ್ರೆ ಅವರು ಕೂಡ ಇರೋದಿಲ್ಲ ಅಂತ. ಹೀಗೆ ಬ್ರಹ್ಮನು ಒಂದು ದಿನದ ಕೊನೆಯಲ್ಲಿ ನಾಶವಾಗಿ ಮತ್ತೆ ಬ್ರಹ್ಮನ ಮರುದಿನ, ಮಾರನೇ ದಿನ ಅವನು ಸೃಷ್ಟಿಯಾಗುತ್ತೆ ಅಂತ. ಸೊ ಹೀಗೆ ಈ ಒಂದು ಊರ್ಧ್ವ ಲೋಕಗಳ ಕಾಲಮಾಪನೆಯನ್ನು ತಿಳಿಸಿದ್ದಾರೆ. ಹೀಗೆ ನಮ್ಮ ಒಂದು ವರ್ಷ ಇಲ್ಲಿ 24 ಗಂಟೆಗಳಿಗೆ ಸಮ, ಎಲ್ಲಿ? ಊರ್ಧ್ವ ಲೋಕಗಳಲ್ಲಿ. ಈ ಒಂದು ಸಂಭೂತ್ಯ ಅಮೃತಂ ಅಶ್ನುತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಸಂಭೂತಾಂ ಅಮೃತಂ ಅಶ್ನುತೆ ಅಂದ್ರೆ ಸೂರ್ಯ ಚಂದ್ರನ ಮೇಲೆ ವಾಸಿಸುವ ಜೀವಿಗಳು ಹಾಗೂ ಮರ್ತ್ಯಲೋಕದಲ್ಲಿರುವವರು, ಮರ್ತ್ಯಲೋಕದಲ್ಲಿ ಈ ಭೂಮಿ ಮತ್ತು ಅದರ ಕೆಳಗೆ ಇರುವ ಲೋಕಗಳು ಸೇರುತ್ತವೆ ಅನ್ನೋದನ್ನ ಹೇಳ್ತಾರೆ.
ಏಕಪಾದ, ಇಲ್ಲಿ 2 ತರನಾದಂತಹ ವಿಭೂತಿಗಳನ್ನು ನಾವು ಕಾಣ್ತೇವೆ ಭಗವಂತನದ್ದು. ಈ ಆಧ್ಯಾತ್ಮಿಕ ಪ್ರಕೃತಿ ಆಚೆ ಇರುವಂತದ್ದನ್ನ ತ್ರಿಪದಿ ವಿಭೂತಿ ಅಂತ ಕರೀತಾರೆ. ಮತ್ತೇನು ಈ ಆಧ್ಯಾತ್ಮಿಕದಲ್ಲಿ ಇರುವಂತದ್ದು, ಇದು ಏಕಪಾದ ವಿಭೂತಿ ಅಂತ ಹೇಳಿ. ಅಂದ್ರೆ ತ್ರಿಪದ ಅಂತಂದ್ರೆ 4ರಲ್ಲಿ 3 ಭಾಗ ಇರುವಂತದ್ದು ಈ ಆಧ್ಯಾತ್ಮಿಕ ವಿಭೂತಿ. ಸೊ ಇದಕ್ಕೆ ಶಕ್ತಿ ಅಥವಾ ಪರಾ ಪ್ರಕೃತಿ ಅಂತ ಕರೀತಾರೆ. ಈ ಏಕಪಾದ ಅಂತಂದ್ರೆ ಇದು ಕೇವಲ ನಮ್ಮ ಒಂದು ಐಹಿಕ ಸೃಷ್ಟಿ ಇರುವಂತದ್ದು 4ರಲ್ಲಿ 1 ಭಾಗ ಮಾತ್ರ. ಮತ್ತೆ ಈ ಆಧ್ಯಾತ್ಮಿಕ ಪ್ರಕೃತಿಯಲ್ಲಿ ಇರೋದು ಯಾರು? ಶ್ರೀಕೃಷ್ಣ. ಅವನ ಬಳಿಗೆ ಹೋಗೋದು ಹೇಗೆ? ನಿಷ್ಕಲ್ಮಶ ಭಕ್ತಿ ಸೇವೆಯಿಂದ ಮಾತ್ರ ನಾವು ಅವನಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಹೇಗೆ ಸಾಧ್ಯ ಇಲ್ಲ ಅಂತಂದ್ರೆ ಕೇವಲ ಜ್ಞಾನ, ಯೋಗ, ಕರ್ಮಗಳಿಂದ ಸಾಧ್ಯ ಇಲ್ಲ. ಹೇಗೆ ಸಾಧ್ಯ? ಕೇವಲ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ ಅನ್ನೋದು ತಿಳಿಸುತ್ತೆ. ಅದೇ ಸಂಭೂತಿಯನ್ನ ತಿಳಿಯೋದು. ವಿನಾಶ ಪರಮಪುರುಷ, ದೇವೋತ್ತಮ ಪರಮಪುರುಷ ನನ್ನ ಸಂಪೂರ್ಣವಾಗಿ ತಿಳಿಯೋದು ಅನ್ನೋದನ್ನ ಹೇಳ್ತಾರೆ. ಇನ್ನು ಮಂತ್ರ 15ರಲ್ಲಿ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ತತ್ವಂ ಪೂಷಣ ಪಾವೃಣೋ ಸತ್ಯ ಧರ್ಮಾಯ ದೃಷ್ಟಯೇ. ಇಲ್ಲಿ ಪೂಷನ್ ಪಾವೃಣು, ಪೂಷನ್ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾರೆ. ಯಾಕೆ ಪೂಷನ್ ಅಂತ ಇದ್ದಾರೆ ಅಂದ್ರೆ, ಯಾಕಂದ್ರೆ ಅವನು ಎಲ್ಲದರ ಪೋಷಕ, ಎಲ್ಲರನ್ನ ಪೋಷಿಸ್ತಾ ಇದ್ದಾನೆ. ನಾವು ಬಿಟ್ಟು ಬಂದಿದೀವಿ ಭಗವಂತನನ್ನ ಇಲ್ಲಿ ಸ್ವತಂತ್ರ ಬೇಡಿ. ಸೊ ನಾವು ಬಿಟ್ಟು ಬಂದ್ರು ಕೂಡ ನಮ್ಮನ್ನ ಪೋಷಣೆ ಮಾಡ್ತಾ ಇದ್ದಾನೆ. ಈಗ ನೀವು ನಿಮ್ಮ ತಂದೆ ತಾಯಿನ ಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ? ನೀವು ಹೊರಗಡೆ ಹೋಗಿ ನೀವು ಸ್ವಾತಂತ್ರ್ಯವಾಗಿ ದುಡಿತಾ ಇದ್ರೆ ಅದು ನಿಮ್ಮ ದುಡ್ಡು. ಇಲ್ಲ ಅಂತಂದ್ರೆ ಕೊನೆಯದಾಗಿ ನೀವು ಉಪಯೋಗ ಮಾಡ್ಬೇಕಾಗಿರೋದು ಕೂಡ ಪೋಷಕರ ದುಡ್ಡೇ. ಆತರ ಆಗೋಗುತ್ತೆ. ಆದ್ರೆ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ನೀನ್ ದೂರಿದ್ರು ಕೂಡ ಎಲ್ಲದರ ಒಂದು ಒದಗಿಸುವ ಮೂಲಕ ನಮ್ಮನ್ನ ಪೋಷಿಸ್ತಾ ಇದ್ದಾನೆ. ಆಹಾರ, ನೀರು, ಗಾಳಿ ಇವುಗಳ ಮೂಲಕ. ಆದ್ರೆ ಈ ಸಕಲ ಪೋಷಕನ ಮೇಲೆ ಮುಖದ ಮುಂದೆ ಒಂದು ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ ಅಂತ ಹೇಳಿ, ಇದು ಬ್ರಹ್ಮನ್ ಹಂತವನ್ನ ಹೇಳ್ತಾ ಇದ್ದಾರೆ. 3 ಹಂತಗಳು, ಭಗವಾನ್ ಪರಮಾತ್ಮನನ್ನ ಮತ್ತೆ ಈ ಬ್ರಹ್ಮನಿಂದ ಮುಚ್ಚಲ್ಪಟ್ಟಿದೆ. ಸೊ ಉಜ್ವಲವಾದ ತೇಜಸ್ಸಿನಿಂದ ಮುಚ್ಚಿ ಹೋಗಿದೆ. ಅದನ್ನ ನೀನು ತೆಗೆದು ನಿನ್ನ ಶುದ್ಧ ಭಕ್ತನಿಗೆ ತೋರಿಸಿಕೋ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ರಹ್ಮ ಜ್ಯೋತಿಯನ್ನ, ಆ ವ್ಯಕ್ತಿ ಆಗುವಂತ ಪ್ರಭೆಯನ್ನ ನೀನು ನನ್ನ ಮುಂದಿಂದ ಸರಿಸು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಹೇಗೆ ಸಾಧ್ಯ? ಭಗವಂತನ ಯಾವಾಗಲೂ ಕೂಡ ಆನಂದಮಯ ಅಭ್ಯಾಸ, ಯಾವಾಗ್ಲೂ ದಿವ್ಯಾನಂದದಲ್ಲಿ ಇರ್ತಾನೆ. ಸೊ ನಾವು ಕೂಡ ಆನಂದಮಯ ಅಭ್ಯಾಸ ಪಡಿಬೇಕು ಅಂತಂದ್ರೆ ಭಗವಂತನ ಸತತ ಧ್ಯಾನದಲ್ಲಿ ಇರ್ಬೇಕು. ಅಂತ ಹೇಳ್ತಾರೆ. ಸೊ ಹೀಗೆ ಮಂತ್ರ 16ರಲ್ಲಿ पूषन्निकर्षयम सूर्य प्राजपत्य व्यूहरश्मिन् समूह तेजो यत्ते रूपं कल्याणतं तत्ते पश्यामि योऽसावसौ पुरुषः सो अहम् अस्मि. ಇಲ್ಲಿ ಭಗವಂತನಿಗೆ, ಓ ಆದಿ ದಾರ್ಶನಿಕನೇ, ಜಗನ್ನಿಯಾಮಕನೇ, ಶುದ್ಧ ಭಕ್ತರ ಒಂದು ಗಮ್ಯ ಸ್ಥಾನ ನೀನಾಗಿದೀಯ. ಪ್ರಾಜಾಪತ್ಯ ಅಂತ ಹೇಳ್ತಾರೆ. ಪ್ರಾಜಾಪತ್ಯ ಅಂದ್ರೆ ಪ್ರಜಾಪತಿಗಳ ಒಳಿತನ್ನ ವಹಿಸುವವನು. ದಯವಿಟ್ಟು ನಿನ್ನ ದಿವ್ಯ ಕಿರಣಗಳ ತೇಜಸ್ಸನ್ನ ತೆಗೆ ನನ್ ಮುಂದಿಂದ ಅಂತ 15, 16 ಎರಡೂ ಕೂಡ ಒಟ್ಟಿಗೆ ಇರುವಂತದ್ದು. ಸೊ ಆಗ ನಾನು ನಿನ್ನ ಆನಂದಮಯ ಸ್ವರೂಪನ ನೋಡ್ಲಿಕ್ಕೆ ಸಾಧ್ಯ. ಸೂರ್ಯನಿಗೆ ಹೇಗೋ ನನಗೂ ಹಾಗೆಯೇ ನಿನ್ನ ನಿತ್ಯವಾದ ದೇವೋತ್ತಮ, ಹಾಗೆಯೇ ನೀನು ನಿತ್ಯವಾದ ದೇವೋತ್ತಮ ಪರಮಪುರುಷ. ಸೊ ಸೂರ್ಯ ಮತ್ತೆ ಸೂರ್ಯನ ಕಿರಣಗಳು ಗುಣದಲ್ಲಿ ಒಂದೇ. ಅದೇ ರೀತಿ ಭಗವಂತನು ಜೀವಿಗಳು ಗುಣದಲ್ಲಿ ಒಂದೇ. ಆದ್ರೆ ಸೂರ್ಯ ಒಬ್ಬನೇ, ಸೂರ್ಯನ ಕಣಗಳು ಅಸಂಖ್ಯಾತ. ಅದೇ ತರ ಸೂರ್ಯನ ಕಿರಣಗಳು ಸೂರ್ಯನ ಭಾಗವೇ ಆಗಿದೆ. ಹಾಗೆ ನಾವು ಕೂಡ. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಾವು ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಈ ಸೂರ್ಯನನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕಿರಣಗಳಿದೆ. ಯಾವಾಗ ಕಿರಣಗಳು ಸರಿ ಇತ್ತೋ ನಾವು ಸೂರ್ಯನನ್ನ ಕಾಣ್ಲಿಕ್ಕೆ ಸಾಧ್ಯ. ಸೂರ್ಯನ ಗೋಳ ಒಳಗಡೆ ನಾವು ಪ್ರವೇಶಿಸಿದಾಗ ಸೂರ್ಯ ದೇವನನ್ನ ಕಾಣ್ಲಿಕ್ಕೆ ಸಾಧ್ಯ. ಅವಾಗ ಗೊತ್ತಾಗತ್ತೆ ನಮ್ಗೆ ಸೂರ್ಯ ಇಲ್ಲಿಂದ ಏನ್ ಕಾಣ್ತಾ ಇದೆಯೋ, ಅಲ್ಲಿ ಕಿರಣ ಇದೆಯೋ
ಆ ಕಿರಣದ ಹಿಂದೆ ಸೂರ್ಯನಿದ್ದಾನೆ, ಸೂರ್ಯಗೋಳ ಇದೆ, ಸೂರ್ಯನ ಗೋಳದ ಒಳಗಡೆ ಸೂರ್ಯ ದೇವನಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈ ರೀತಿ ಬ್ರಹ್ಮಜ್ಯೋತಿ ಹೊರಹೊಮ್ಮುತ್ತಿರುವ ಆಧ್ಯಾತ್ಮಿಕ ಲೋಕವಾದ ಗೋಲಕ ವೃಂದಾವನ. ಗೋಲಕ ವೃಂದಾವನದಿಂದ ಒಂದು ಬ್ರಹ್ಮಜ್ಯೋತಿ ಬರ್ತಾ ಇದೆ. ಆ ಬ್ರಹ್ಮಜ್ಯೋತಿಯೇ ಬ್ರಹ್ಮನ್ ಹಂತ. ಆ ಬ್ರಹ್ಮನ್ ಹಂತ ದಾಟಿದ್ಮೇಲೆ ನಮ್ಗೆ ಆ ಗೋಲಕ ವೃಂದಾವನ ಕಾಣುತ್ತೆ. ಗೋಲಕ ವೃಂದಾವನದ ಒಳಗಡೆ ಹೋದಾಗ ನಾವು ಶಾಶ್ವತವಾದಂತಹ ನಿತ್ಯಾನಂದ ಭಗವಂತನನ್ನ ಕಾಣ್ತೀವಿ. ಸ್ವಲ್ಪ ಹೆಚ್ಚಿಗೆ ಸಮಯ ಆಗುತ್ತೆ, ಒಂದು 10 ನಿಮಿಷ ಮುಗಿಯುತ್ತೆ. ಇನ್ನೆರಡೇ ಶ್ಲೋಕ ಇದೆ. ಅದಕ್ಕಾಗಿ ಭಗವಂತನ ಸರ್ವಾಂತರ್ಯಾಮಿ ಸ್ವರೂಪವನ್ನ ಬ್ರಹ್ಮನ್ ಅಂತ ಕರೀತಾರೆ ಅಂತ ಹೇಳ್ತಾರೆ. ಸರ್ವಾಂತರ್ಯಾಮಿ ಯಾಕೆ ಅಂತಾರೆ ಅಂದ್ರೆ ಕಿರಣಗಳು ಎಲ್ಲ ಕಡೆಗೆ ಬೀಳುತ್ತೆ. ಭಗವಂತನದ್ದು, ಇದು ಸೂರ್ಯನದ್ದು ಎಲ್ಲ ಕಡೆ ಬಿದ್ದಾಗ ಅದಕ್ಕೆ ಭಗವಂತನ ಈ ಏನು ಬ್ರಹ್ಮಜ್ಯೋತಿ ಇದೆಯೋ ಗೋಲಕ ವೃಂದಾವನದಿಂದ ಅದು ಎಲ್ಲದ ಕಡೆಗೆ ಬೀಳೋದ್ರಿಂದ ಅದು ಸರ್ವಾಂತರ್ಯಾಮಿ ಸ್ವರೂಪವನ್ನ ಹೊಂದಿದೆ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಭಗವಂತನೇ ಪರಮಾತ್ಮ ಮತ್ತೆ ಭಗವಂತನೇ ಬ್ರಹ್ಮನ್, ಈ ಇಬ್ಬರ ಮೂಲ ಆ ಭಗವಂತನಾಗಿರೋದ್ರಿಂದ ಅವನೇ ಸಕಲ ಜೀವಿಗಳ ಮತ್ತು ಚರಾಚರ ವಸ್ತುಗಳ ಮೂಲನಾಗಿದ್ದಾನೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ತಾರೆ. ಇನ್ನು 17ನೇ ಶ್ಲೋಕದಲ್ಲಿ ವಾಯುರ್ ಅನಿಲಂ ಅಮೃತಂ ಅಥೇತಂ ಭಸ್ಮಾಂತಂ ಶರೀರಂ ಓಂ ಕೃತೋ ಸ್ಮರ ಕೃತಂ ಸ್ಮರ ಕೃತೋ ಸ್ಮರ ಕೃತಂ ಸ್ಮರ. ವಾಯುರ್ ಅನಿಲಂ, ವಾಯು ಅಂತಂದ್ರೆ ಪ್ರಾಣ ವಾಯು, ಅನಿಲಂ ಅಂತಂದ್ರೆ ಇಡೀ ವಾಯು, ಅಮೃತ ಅಂದ್ರೆ ಅವಿನಾಶವಿಲ್ಲದಿರುವಂಥದ್ದು. ಈ ಕ್ಷಣಿಕ ಶರೀರ ನಂದು ಸುಟ್ಟು ಬೂದಿಯಾಗಲಿ, ಪ್ರಾಣವಾಯು ಗಾಳಿಯೊಂದಿಗೆ ಬೆರೆಯಲಿ. ಓ ಭಗವಂತನೇ, ನಾನು ಮಾಡಿದ ಯಜ್ಞ ಯಾಗಾದಿಗಳನ್ನೆಲ್ಲ ಸ್ಮರಿಸಿಕೋ. ನೀನೇ ಅಂತಿಮ ಸ್ವೀಕರ್ತ. ನಾದ್ದರಿಂದ ನಾನು ಮಾಡಿರುವುದೆಲ್ಲವನ್ನು ನೀನು ದಯವಿಟ್ಟು ಜ್ಞಾಪಕದಲ್ಲಿಟ್ಟುಕೋ ಅನ್ನೋದನ್ನ ವಿನಂತಿಯನ್ನ ಮಾಡ್ತಾ ಇದ್ದಾನೆ ಇಲ್ಲಿ ಭಾಗವತ. ಒಬ್ಬ ಭಕ್ತ ಸೊ ಏನೆಲ್ಲ ಭಕ್ತಿಯನ್ನ ಮಾಡಿದಾನೋ, ಸೊ ನನ್ನ ಶರೀರ ಏನೇ ಆಗ್ಲಿ, ಬೂದಿ ಆಗ್ಲಿ, ಗಾಳಿಯೊಂದಿಗೆ ಎಲ್ಲ ಬೆರೆತ ಮೇಲೂ ಕೂಡ ನೀನು ನನ್ನ ಯಜ್ಞ ಆಗಾದಿಗಳನ್ನ ಎಲ್ಲವನ್ನು ಕೂಡ ಸ್ಮರಿಸಿಕೋ. ಯಾಕಂದ್ರೆ ನೀನೇ ಸೃಷ್ಟಿಕರ್ತ, ಸ್ವೀಕರ್ತ, ನೀನೇ ಎಲ್ಲವನ್ನ ಪಡೆಯುವ ಅಂತಿಮ ಭೋಕ್ತಾರ ನೀನೆ. ಸೊ ನಾನೇನೆಲ್ಲ ಮಾಡ್ತೀನೋ ಅದನ್ನ ನೀನು ನೆನಪಿಟ್ಕೋ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಭಗವಂತನನ್ನ ಹೇಗೆ ನಾವು ಸೇವೆಯನ್ನ ಸಲ್ಲಿಸ್ಬೇಕು, ಭಕ್ತಿಯ ಸೇವೆಯಲ್ಲಿ ಹೇಗೆ ತೊಡಗ್ಬೇಕು, ಭಗವಂತನಾದವನು ಹೇಗೆ ಇವುಗಳನ್ನೆಲ್ಲ ನೆನಪಿಟ್ಕೋ ಅಂತ ಹೇಳ್ತಾ ಇದ್ದಾನೆ, ಯಾವಗಳನ್ನೆಲ್ಲ ನೆನಪಿಟ್ಕೊಳ್ಬೇಕು. ಸೊ ಹಾಗೆ ಏನನ್ನ ಮಾಡೋದ್ರಿಂದ ನಾವು ನೆನಪಿಟ್ಕೊಳ್ಬಹುದು. ಸೊ ಈ ಭಕ್ತ ಮೂಲಭೂತವಾಗಿ 9 ದಿವ್ಯ ಕಾರ್ಯಗಳನ್ನ ಮಾಡ್ತಾ ಇರ್ತಾನೆ. ಸೊ ಅದರಿಂದ ಅವನು ಆ ಕಾರ್ಯಗಳನ್ನ ನೆನಪಿಟ್ಕೊ ಅಂತ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ಭಗವಂತನ ಬಗ್ಗೆ ಕೇಳುವುದು, ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಾಖ್ಯಂ, ಆತ್ಮನಿವೇದನಂ. ಸೊ ಇವು ನವವಿಧ ಭಕ್ತಿಯ ಮೂಲಕ ನಾವು ಭಗವಂತನ ದಿವ್ಯ ಕಾರ್ಯಗಳನ್ನ ಭಗವಂತನ ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಈ ದಿವ್ಯ ಕಾರ್ಯಗಳನ್ನ ನಾವು ಮಾಡಬಹುದು ಅಂತ. ಮತ್ತೆ ಹೇಗೆ ಈ ಶ್ರವಣಂದಿಂದ ಉದಾಹರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಶ್ರವಣಂನಿಂದ ಏನೋ ಶ್ರೀಮದ್ ಭಾಗವತದ ನಾಯಕನಾದ ಪರೀಕ್ಷಿತ ಮಹಾರಾಜ ಅಪೇಕ್ಷಿತ ಫಲಗಳನ್ನ ಪಡಿತಾರೆ. ಕೀರ್ತನಂನಿಂದ ಅಂದ್ರೆ ಶುಕದೇವ ಗೋಸ್ವಾಮಿ ಅವರು ಹೇಗೆ ಸಿದ್ಧಿಯನ್ನು ಪಡೆದ್ರು. ಕೀರ್ತನಂ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಬರುತ್ತೆ ಇಲ್ಲಿ. ಸೊ ವಿಷ್ಣುವಿನ ಸ್ಮರಣೆಯಿಂದ, ಇದು 3ನೇದಾಗಿದೆ, 4ನೇದಾಗ್ಬೇಕದು, 3. ಓಕೆ. ಭಗವಂತನ ಸ್ಮರಣೆಯಿಂದ ಪ್ರಹ್ಲಾದ ಮಹಾರಾಜನು ಭಗವಂತನ ದರ್ಶನವನ್ನ ಪಡೆದ. ಅರ್ಚನಂ ಅಂದ್ರೆ ಪೃಥು ಮಹಾರಾಜ ಇದಕ್ಕೆ ಉದಾಹರಣೆ. ಆಮೇಲೆ ವಂದನಂ ಇದಕ್ಕೆ ಉದಾಹರಣೆ ಅಕ್ರೂರ. ಮತ್ತೆ ಪಾದಸೇವನಂಗೆ ಉದಾಹರಣೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂಗೆ ಲಕ್ಷ್ಮಿ ಉದಾಹರಣೆ, ಹೀಗೆ ಸಿದ್ಧಿ ಪಡೆದ್ರು ಅಂತ ಹೇಳಿ. ದಾಸ್ಯಕ್ಕೆ ಉದಾಹರಣೆ ಹನುಮಂತ, ಮತ್ತೆ ಸಾಖ್ಯಕ್ಕೆ ಉದಾಹರಣೆ ಅರ್ಜುನ, ಕೊನೆಯದಾಗಿ ಆತ್ಮ ಸಮರ್ಪಣೆಗೆ ಉದಾಹರಣೆ ಬಲಿಚಕ್ರವರ್ತಿ, ಹೇಗೆ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಂಡ ಅಂತ ಹೇಳಿ. ಇವೆಲ್ಲ ಕಥೆಗಳು ನಿಮ್ಗೆಲ್ಲ ಗೊತ್ತಿದೆ.
ಸೊ ಕೇವಲ ಉದಾಹರಣೆ ಇರುವಂತದ್ದು. ಹಾಗಾಗಿ ಇದ್ರ ಒಂದು ಉದ್ದೇಶ ಏನು ಈ ಶ್ಲೋಕದ್ದು ಅಂತಂದ್ರೆ, ಕೊನೆಯದಾಗಿ ಸಾಯುವಾಗ ಪ್ರತಿಯೊಬ್ಬ ತನ್ನ ಕರ್ತವ್ಯವೇನು ಅನ್ನೋದನ್ನ ತಿಳ್ಕೊಳ್ಬೇಕು. ಸೊ ಆ ಕರ್ತವ್ಯವನ್ನ ಏನು ಅನ್ನೋದನ್ನ ಇಲ್ಲಿ ಪರೀಕ್ಷಿತ ಮಹಾರಾಜ ಚೆನ್ನಾಗಿ ಅರ್ತಿದ್ರು ಅನ್ನೋದು ಕೂಡ ನಮ್ಗೆ ಗೊತ್ತಾಯ್ತು. ಕೊನೆಯದಾಗಿ ಭಕ್ತಿ ಸೇವೆ ಅಭ್ಯಾಸವಿಲ್ಲದೆ ಭಕ್ತಿ ಸೇವೆ ಅಭ್ಯಾಸ ಇದ್ದಾಗ ಮಾತ್ರ ನಮ್ಗೆ ಭಗವಂತನನ್ನ ನಿರಂತರವಾಗಿ ಪ್ರಾರ್ಥಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತೆ ಮರಣ ಕಾಲದಲ್ಲಿ ಅವನನ್ನ ಸ್ಮರಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಅಂತ ಅಭ್ಯಾಸದ ಫಲಗಳನ್ನು ಸಾಯುವಾಗ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಕೊನೆಯದಾಗಿ 18ನೇ ಶ್ಲೋಕದಲ್ಲಿ ಆಗ್ನೇನಯ ಸುಪದಾರಾಯ ಅಸ್ಮಾನ್ ವಿಶ್ವಾನಿ ದೇವವಯುನಾನಿ ವಿದ್ವಾನ್ ಯೋಧ್ಯೋಸ್ಮಜ್ಜು ಪುರಾಣಮೇನೋ ಭುವಿಷ್ಟಾಂ ತೇ ನಮ ಉಕ್ತಿಂ ವಿಧೇಮ. ಇಲ್ಲಿ ಅಗ್ನಿಯಷ್ಟು ಬಲಶಾಲಿ ಆದ ಸರ್ವಶಕ್ತನೇ, ಈಗ ನಾನು ನಿನಗೆ ಪ್ರಣಾಮ ಮಾಡಿ ನಿನ್ನ ಕಾಲಿನಗೆ ಎರಗುತ್ತೇನೆ. ಓ ದೇವನೇ, ನಿನ್ನನ್ನು ತಲುಪಲು ನನಗೆ ಸರಿಯಾದ ದಾರಿ ತೋರಿಸು. ಸೊ ಅಲ್ಲಿ ನಿನ್ನ ಮುಂದಿಂದ ಹಿರಣ್ಮಯನ ಪಾತ್ರೇನ, ನಿನ್ನ ಮುಂದಿಂದ ಬಂಗಾರದಂತಿರುವಂತ ಒಂದು ಹೊದಿಕೆಯನ್ನ ಸರಿಸು ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಸೊ ಸರಿಸಿ ನಿನ್ನ ಕಡೆಗೆ ಬರುವಂತ ಒಂದು ಸರಿಯಾದ ಮಾರ್ಗ ನನಗೆ ತೋರಿಸು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಾಗವತ. ನಿನಗೆ ನಾನು ಹಿಂದೆ ಮಾಡಿದ್ದೆಲ್ಲ ಗೊತ್ತಿರುವುದರಿಂದ ನನ್ನ ಪಾಪಗಳನ್ನೆಲ್ಲ ತೊಳೆ. ಯಾಕಂದ್ರೆ ಅವನು ಸರ್ವಾಂತರ್ಯಾಮಿ ಆಗಿರೋದ್ರಿಂದ ಅವನ ಒಬ್ಬ ವ್ಯಕ್ತಿ ಮಾಡಿರುವಂತಹ ಎಲ್ಲ ಕಾರ್ಯಗಳು ಕೂಡ ಅವನಿಗೆ ಗೊತ್ತಿರುತ್ತೆ. ಸೊ ನಾನು ಮಾಡಿರುವಂತಹ ಪಾಪಗಳನ್ನೆಲ್ಲ ತೊಳೆದು ನನ್ನ ಪ್ರಗತಿಯೇ ಅಡ್ಡಿ ಆಗದಂತೆ ಮಾಡು ಅಂತ ಹೇಳಿ ಇಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಒಬ್ಬ ಮಹಾಭಾಗವತ. ಇಲ್ಲಿನೂ ಕೂಡ ಯೋಗ ಭ್ರಷ್ಟರಿಗೆ, ದೀರ್ಘಾವಧಿಯವರಿಗೆ ಅಭ್ಯಾಸ ಮಾಡಿ ವಿಫಲರಾದವರು, ಮತ್ತೆ ಅಲ್ಪಾವಧಿಯ ಕಾಲ ಅಭ್ಯಾಸ ಮಾಡಿ ವಿಫಲರಾದವರ ಕುರಿತಾಗಿ ಇಲ್ಲಿ ತಿಳಿಸ್ತಾರೆ. ಹೀಗೆ ಯೋಗಭ್ರಷ್ಟರಾದವರಲ್ಲಿ ಅಲ್ಪಾವಧಿಯ ಕಾಲ ಅಭ್ಯಾಸ ಮಾಡಿ ವಿಫಲರಾದವರು, ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ವಿಫಲರಾದವರು ಶ್ರೀಮಂತ ವರ್ತಕರ ಕುಟುಂಬದಲ್ಲಿ ಹುಟ್ಟುತ್ತಾರೆ ಮುಂದಿನ ಜನ್ಮದಲ್ಲಿ. ಮತ್ತೆ ದೀರ್ಘಾವಧಿಯ ಕಾಲ ಅಭ್ಯಾಸ ಮಾಡಿ ಮೃತರಾದಂಥವ್ರು ಧೀಮಂತರ ಮನೆಯಲ್ಲಿ ಹುಟ್ಟುತ್ತಾರೆ ಅನ್ನೋದನ್ನ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಹೀಗೆ ಅವರು ಫಲಗಳನ್ನ ಪಡೀತಾರೆ, ಮತ್ತೆ ಅವರಿಗೆ ಭಕ್ತಿ ಮಾರ್ಗದಲ್ಲಿ ಅನುಕೂಲಕರವಾಗುವ ಹಾಗೆ ಅದನ್ನು ನಡ್ಕೊಳ್ತಾರೆ. ಹೀಗೆ ಪ್ರತಿಯೊಬ್ರು ಕೂಡ ಶ್ರವಣ ಪಠಣ ಮಾಡುವಂತಹ ವಿಧಾನದಿಂದ ಭಗವಂತನನ್ನ ಒಲಿಸ್ಲಿಕ್ಕೆ ಸಾಧ್ಯ. ಸೊ ಯಾಕಂದ್ರೆ ಭಗವಂತ ಸಕಲ ಜೀವಿಗಳ ಹಿತಚಿಂತಕ. ಈ ಭಗವಂತನ ಮಹಿಮಾತಿಶಯಗಳನ್ನ ಕೇಳಿ ಹಾಡುವುದರಿಂದ ಒಬ್ಬ ತನ್ನ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳನ್ನ ದೂರ ಮಾಡಬಹುದು. ಆವಾಗ ಆ ಕಲ್ಮಶ ದೂರ ಆದಾಗ ಅನರ್ಥ ನಿವೃತ್ತಿ ಅಂತ ಕರೀತಾರೆ. ಸೊ ಅವಾಗ ಭಗವಂತನ ಮೇಲೆ ಏನಾಗುತ್ತೆ, ಅವನಿಗೆ ನಿಷ್ಠೆ ಉಂಟಾಗುತ್ತೆ ಹೆಚ್ಚಾಗಿ. ಅಂದ್ರೆ ಭಗವಂತನ ಮೇಲೆ ಮನಸ್ಸು ನೆಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಗ ಅವನು ಬ್ರಾಹ್ಮಣ ಗುಣಗಳನ್ನ ಪಡ್ಕೊಳ್ತಾನೆ. ಅದು ಪಡ್ಕೊಂಡು ಮತ್ತೆ ಜೊತೆಗೆ ತಮೋ ರಜಗುಣಗಳನ್ನು ಅನ್ನೋದು ಕೂಡ ಸಂಪೂರ್ಣವಾಗಿ ನಾಶವಾಗುತ್ತೆ. ಹೀಗೆ ಇದರಿಂದ ಅವನಿಗೆ ಭಕ್ತಿ ಸೇವೆಯಲ್ಲಿ ಜ್ಞಾನೋದಯ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆವಾಗ ಭಗವಂತನ ಸೇರುವ ಮಾರ್ಗ ಅವನಿಗೆ ತಿಳಿಯುತ್ತೆ, ಮತ್ತೆ ಎಲ್ಲ ಸಂಶಯಗಳ ನಾಶವಾಗಿ ಅವನು ಶುದ್ಧ ಭಕ್ತನಾಗ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಹೀಗೆ ಇಲ್ಲಿ ದೇವೋತ್ತಮ ಪರಮ ಪುರುಷನಾದಂತಹ ಈ ಒಂದು ಭಗವಂತನ ಬಳಿಗೆ ಹೋಗುವಂತಹ ಜ್ಞಾನ ಏನು ನಮ್ಗೆ ಈಶೋಪನಿಷತ್ತು ಕೊಡುತ್ತೋ, ಸೊ ಈ ಒಂದು ಗ್ರಂಥ ಇಲ್ಲಿಗೆ ಮುಕ್ತಾಯ ಆಯಿತು. ಹರೇ ಕೃಷ್ಣ. ಒಂದು ನಿಮಿಷ ಅಟೆಂಡೆನ್ಸ್ ಆಗ್ತೇನೆ, ಇಲ್ಲಿ ಆಗ್ಬೇಡಿ. ನಾನು ಆಮೇಲೆ ಮಾತಾಡ್ತೇನೆ. ಲೈವ್ ಇದೆ, ಕ್ಲೋಸ್ ಮಾಡ್ತೇನೆ. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಯಾರು ಲೀವ್ ಆಗ್ಬೇಡಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಗೆ ಕೀ ಜೈ. ಶ್ರೀ ಪ್ರಭುಪಾದ ಕೀ ಜೈ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ